ಬಲ ಪಕ್ಕದಲ್ಲಿ ವಾಹನಗಳನ್ನ ಪಾರ್ಕ್ ಮಾಡಿರುವ ಎಲ್ಲ ವಾಹನದ ಚಾಲಕರ ಗಮನಕ್ಕೆ. ಮಧ್ಯಾಹ್ನದ ಊಟದ ಸಂದರ್ಭದಲ್ಲಿ ರಸ್ತೆಯ ಎಡ ಮತ್ತು ಬಲ ಪಕ್ಕದಲ್ಲಿ ಲೈನ್ಗಳನ್ನ ಮಾಡುವ ಕಾರಣ ಅಲ್ಲಿ ವಾಹನಗಳನ್ನ ಪಾರ್ಕ್ ಮಾಡಿದ್ರೆ ಸಮಸ್ಯೆ ಆಗತ್ತೆ. ಸೊ ದಯವಿಟ್ಟು ಅಲ್ಲಿ ಆ ರಸ್ತೆಯಲ್ಲಿರುವ ಎಡ ಮತ್ತು ಬಲ ಪಕ್ಕದ ಎಲ್ಲ ವಾಹನಗಳನ್ನ ತಕ್ಷಣ ತೆರವುಗೊಳಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವೈಎಂ ವಡಿಗೇರ ಜಿಲ್ಲಾ ಉದ್ಯೋಗ ಅಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ದಯವಿಟ್ಟು ವೇದಿಕೆಯ ಎಡಭಾಗಕ್ಕೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಜಯಕರ ಶೆಟ್ಟಿ ವಿಭಾಗೀಯ ನಿಯಂತ್ರಕರು, ಕೆಎಸ್ಆರ್ಟಿಸಿ ಪುತ್ತೂರು ವಿಭಾಗ. ದಯವಿಟ್ಟು ತಾವುಗಳು ವೇದಿಕೆಯ ಎಡಭಾಗಕ್ಕೆ ಬರಬೇಕು. ಅದೇ ರೀತಿ ಮಂಗಳ ಕಾಳೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ, ಪುತ್ತೂರು ತಾಲೂಕು. ರಾಮಚಂದ್ರ ಎ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್, ಮೆಸ್ಕಾಂ ಪುತ್ತೂರು ಉಪವಿಭಾಗ. ದಯವಿಟ್ಟು ತಕ್ಷಣ ವೇದಿಕೆಯ ಎಡಭಾಗಕ್ಕೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ.
ಆದರಣೀಯರೇ, ಪ್ರದೀಪ್ ಡಿಸೋಜ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ವೇದಿಕೆಯ ಎಡಭಾಗಕ್ಕೆ ಮೈಕ್ ಪಾಯಿಂಟ್ ಬಳಿ ಬರುವಂತೆ ಕೋರಿಕೆ. ಪ್ರದೀಪ್ ಡಿಸೋಜ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಆದರಣೀಯರೇ, ಕರ್ನಾಟಕ ಸರ್ಕಾರ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಪುತ್ತೂರು ತಾಲೂಕು ಆಡಳಿತದ ವತಿಯಿಂದ ಕರ್ನಾಟಕ ಘನ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶದಲ್ಲಿ ಭಾಗವಹಿಸುವ ಎಲ್ಲ ಫಲಾನುಭವಿಗಳ ಗಮನಕ್ಕೆ, ವಿಶೇಷವಾಗಿ ಈ ವಿಭಾಗದ ಉಸ್ತುವಾರಿಯನ್ನ ವಹಿಸಿಕೊಂಡಿರುವ ಸಂಬಂಧಪಟ್ಟಂತಹ ತಾಲೂಕು ಸಿಬ್ಬಂದಿಗಳ ಗಮನಕ್ಕೆ, ಫಲಾನುಭವಿಗಳು ಬಸ್ಸಿಂದ ಇಳಿದು ಬರ್ತಾ ಇರುವಂತಹ ಸಂದರ್ಭದಲ್ಲಿಯೇ ಎಡ ಮತ್ತು ಬಲಭಾಗದಲ್ಲಿ ಎಲ್ಲ ಚಾರೆಗಳು ಭರ್ತಿಯಾಗುವಂತ ರೀತಿಯಲ್ಲೇ ಕುಳಿತುಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂತಹ ವಿನಂತಿಯನ್ನ ಸಂಬಂಧಪಟ್ಟಂತ ಸಿಬ್ಬಂದಿ ವರ್ಗದವರ ಗಮನಕ್ಕೆ ತರ್ತಾ ಇದ್ದೇವೆ. ಎಡ ಮತ್ತು ಬಲಭಾಗದಲ್ಲಿ ಸಮಾನವಾಗಿ ಮಹಿಳೆಯರು ಮತ್ತು ಪುರುಷರು ಹಂಚಿಕೊಂಡು ಕುಳಿತುಕೊಳ್ಳುವ ಹಾಗೆ. ಈಗಾಗಲೇ ಬಲಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂತಿದ್ದಾರೆ, ಎಡಭಾಗದಲ್ಲಿ ಕಡಿಮೆ ಇದೆ. ದಯವಿಟ್ಟು ಆ ಕಡೆಯಿಂದ ಬರುವಾಗಲೇ ನಮ್ಮ ಪ್ರವೇಶ ದ್ವಾರದ ಪಕ್ಕದಲ್ಲಿ ಎರಡೂ ಕಡೆ ಸಮಾನವಾಗಿ ಹಂಚುವ ರೀತಿಯಲ್ಲಿ ಸಂಬಂಧಪಟ್ಟ ಫಲಾನುಭವಿಗಳನ್ನ ಕುಳಿತುಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಸಂಬಂಧಪಟ್ಟ ಸಿಬ್ಬಂದಿಗಳಿಗೆ ಗಮನಕ್ಕೆ ತರ್ತಾ ಇದ್ದೇವೆ.
ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರು ಗೃಹ ಜ್ಯೋತಿ ಯೋಜನೆ ತಂದಿದ್ದಾರೆ. ಇದರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಮುಂಚೆ ನಮ್ಮ ಕರೆಂಟ್ ಬಿಲ್ 2000 ಮೇಲೆ ಬರ್ತಾ ಇತ್ತು. ಈಗ ನಮ್ಮ ಕರೆಂಟ್ ಬಿಲ್ ಒಂದು ತಿಂಗಳು 0 ಬಂದಿದೆ. ಇವತ್ತು ನಾವು ನುಡಿದಂತೆ ನಡೆದಿದ್ದೇವೆ. ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ನನ್ನ ಹೆಸರು ರೇಖಾ ಸಂತೋಷ್ ನಾವಿ ಅಂತ. ಗೃಹಲಕ್ಷ್ಮಿ ಮೊದಲು ನಾನು ಬೇರೆ ಕಡೆ ಕೆಲಸ ಮಾಡ್ತಿದ್ನಿ. ಅದ ಗೃಹಲಕ್ಷ್ಮಿ ಕಂತನ್ನ ಎಲ್ಲ ಕೂಡಿಸಿಟ್ಕೊಂಡ ಈಗ ಸ್ವಂತ ಉದ್ಯೋಗ ಚಾಲು ಮಾಡೇನಿ. ಮೊದಲು ನಾನು ನಮ್ಮ ಮನೆಯವ್ರ ಹತ್ರ ರೊಕ್ಕ ಕೇಳ್ತಿದ್ನಿ, ಈಗಿಲ್ಲ. ಅವ್ರಿಗೆ ನಾನು ಒಂದ್ ಸ್ವಲ್ಪ ಹೆಲ್ಪ್ ಮಾಡತ್ತೇನಿ. ಆಮೇಲೆ ನನಗ ಧೈರ್ಯ ಬಂದೈತಿ ಬಹಳ. ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡೆ ಅನ್ನುವಂಥದ್ದು. ನಿಂದು ತಾಯಿ ಗುಣ ತೀರೋದಿಲ್ಲ. വരവിനായി ജനങ്ങൾ കാത്തിരുന്നു. രാജാവിന്റെ വരവിനായി ജനങ്ങൾ കാത്തിരുന്നു.
ಸಮಸ್ಯೆ ಸರಿ ಅವಡನ್ನ ದಪ್ಪಳೆ ಕೈ ತೆಪ್ಪಿದ್ದೆ ಸರಿ ಬಾಯರ ಗ್ಯಾಪ್ ಬಿಟ್ಟು ವಿಡಿಯೋ ಮೊಬೈಲ್ ಗಡಿಬಿಡಿ ದಾಳ ಗಡಿಬಿಡಿ ಅನ್ಬೋದು ಸಮಾಧಾನ ವ್ಯವಸ್ಥೆ ಮಾಡ್ಕೊಳಕ್ಕೆ ಜನ ಒಳ್ಳೆಯದು ವಿಡಿಯೋ ಅಪ್ಪ ಮಲ್ತು ಬರಲಿ ಒಂದು ಗಂಟೆ ಅರ್ಜೆಂಟ್ ತಗೊಂಡು
ಇದರ ಬ್ಯಾಚ್ ಹಾಕಿಕೊಂಡಿರುವ ಎಲ್ಲ ಗಮನಕ್ಕೆ
ಎನ್ನುವ ಸೂಚನೆಯನ್ನ ನೀಡ್ತಾ ಇದ್ದೇವೆ. ಯುವ ನಿಧಿ ಫಲಾನುಭವಿಗಳು ಉಪಸ್ಥಿತರಿದ್ದಲ್ಲಿ ದಯವಿಟ್ಟು ನಮ್ಮ ವೇದಿಕೆಯ ಬಲಭಾಗದಲ್ಲಿ 5 ಕೌಂಟರ್ಗಳ ವ್ಯವಸ್ಥೆ ಇದೆ. 5 ಗ್ಯಾರಂಟಿಗಳಿಗೆ ಸಂಬಂಧಪಟ್ಟ ಹಾಗೆ ಆ ನಿಟ್ಟಿನಲ್ಲಿ ಯುವ ನಿಧಿ ಕೌಂಟರಿನ ಬಳಿಗೆ ಯುವ ನಿಧಿ ಫಲಾನುಭವಿಗಳು ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ.
ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು ತಾಲೂಕು ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವರೆ ಕೋರಿಕೆ. ಮತ್ತೆ ಈ ಕಾರ್ಯಕ್ರಮಕ್ಕೆ ನೆರೆದಿರುವ ಎಲ್ಲ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು, ಮಾಧ್ಯಮ ಮಿತ್ರರಿಗೂ ಹಾಗೂ ಸಾರ್ವಜನಿಕರು, ನಮ್ಮ ಸ್ನೇಹಿತರಿಗೂ ಎಲ್ಲರಿಗೂ ಸ್ವಾಗತ ಬಯಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಹಳೆಯ ಬೇರಿನ ನಡೆಯ ಬಗ್ಗೆ ಹೊಸ ಚಿಗುರಿಗೆ ಪರಿಚಯಿಸುವ ಪ್ರಾಸ್ತಾವಿಕ ನುಡಿಗಳು ಶ್ರೀಯುತ ಪುರಂದರ ಮಾನ್ಯ ತಹಶೀಲ್ದಾರರು ಪುತ್ತೂರು ತಾಲೂಕು ಇವರಿಂದ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವ ಶ್ರೀ ಜುಬಿನ್ ಮೊಹಾಪಾತ್ರ IAS ಮಾನ್ಯ ಸಹಾಯಕ ಆಯುಕ್ತರು ಪುತ್ತೂರು ಉಪವಿಭಾಗ ಇವರಿಗೆ ಗೌರವ ಪೂರ್ವಕ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಪುತ್ತೂರು ತಾಲೂಕಾಡಳಿತ, ಕರ್ನಾಟಕ ಘನ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ. ಕರ್ನಾಟಕ ಸರ್ಕಾರದ 5 ಯೋಜನೆಗಳನ್ನು ನೀಡುವುದರ ಮೂಲಕ ಕಟ್ಟಕಡೆಯ ನಾಗರಿಕ ಕೂಡ ಮುಖ್ಯ ವಾಹಿನಿಗೆ ತರುವಲ್ಲಿ ಕರ್ನಾಟಕ ಸರ್ಕಾರ ಸುಮಾರು 56,000 ಕೋಟಿಗಳನ್ನು ವ್ಯಯ ಮಾಡುವ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕರು ಕೂಡ ಶಕ್ತಿ ತುಂಬುವಂಥ ಯೋಜನೆ ಈ ಶಕ್ತಿ ಯೋಜನೆ. ಇವತ್ತು ಕರ್ನಾಟಕ ಸರ್ಕಾರದಲ್ಲಿ KSRTC ಬಸ್ನಲ್ಲಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲಿ ಬೇಕಾದರೆ ಮಹಿಳೆಯರು ಚಲಿಸಬಹುದು, ಪ್ರಯಾಣ ಮಾಡಬಹುದು ಅಂಥ ಯೋಜನೆಯನ್ನು ಶಕ್ತಿ ಯೋಜನೆ ಅಂತ ಹೇಳಿಕೊಂಡು ಇವತ್ತು ನಾರಿಯರ ಶಕ್ತಿ ಪ್ರದರ್ಶನ ಮಾಡುವ ಮೂಲಕ ಸರ್ಕಾರ ಶಕ್ತಿಯನ್ನು ತುಂಬ ಯೋಜನೆಯನ್ನು ಹಮ್ಮಿಕೊಂಡಿದೆ. ಪ್ರತಿಯೊಬ್ಬ ಮಹಿಳೆಯರು ಕೂಡ ಎಲ್ಲ ದೇವಸ್ಥಾನಗಳಿಗೆ ಸುತ್ತಾಡುವಂಥದ್ದು, ನೆಂಟರಿಷ್ಟ ಮನೆಗೆ ಹೋಗುವಂಥದ್ದು, ಎಲ್ಲ ಕಡೆ ಉಚಿತವಾಗಿ ಹೋಗಿ ಈ ನಾರಿಯರು ತಮ್ಮ ಏನು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ವೇದಿಕೆಯ ಮುಂಬದಲ್ಲಿ ಕುಳಿತಿರುವಂಥ ಎಲ್ಲ ಮಹಿಳೆಯರನ್ನು ನೋಡುವಾಗ ಗೊತ್ತಾಗ್ತದೆ, ಅವರ ಚಂದಹಾಸ ಮಂದಹಾಸ ಬೀರುವಂಥ ಈ ಮುಖಗಳನ್ನು ನೋಡುವಾಗ ನಮಗೆ ಭಾಳಷ್ಟು ಸಂತೋಷ ಆಗ್ತದೆ. ಈ ಸರ್ಕಾರ ಒಂದು ಹಮ್ಮಿಕೊಂಡಂಥ ಈ ಶಕ್ತಿ ಯೋಜನೆ ಭಾಳಷ್ಟು ಪ್ರಖ್ಯಾತಿಯನ್ನು ಪಡೆದಿದೆ. ಇದು ಮುಂದಕ್ಕೆ ಕೂಡ ಮುಂದುವರಿಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವ. ಅದರ ಜೊತೆಗೆ ಗೃಹ ಜ್ಯೋತಿ ಯೋಜನೆ, ಕರೆಂಟಿಗಾಗಿ ಭಾಳಷ್ಟು ಹಣ ವ್ಯಯ ಆಗುವಂಥದ್ದು, ಮಕ್ಕಳಿಗೆ ಓದಲಿಕ್ಕೆ ಭಾಳಷ್ಟು ಕಷ್ಟ ಆಗುವಂಥದ್ದು, ಅದರ ಮೊಬೈಲನ್ನು ಕಟ್ಟಲಿಕ್ಕೆ ತುಂಬ ತೊಂದರೆ ಪಡುವಂಥ ಈ ಬಡ ಕುಟುಂಬಗಳನ್ನು ಗಮನಿಸಿದ ಇವತ್ತು ಕರ್ನಾಟಕ ಸರ್ಕಾರ ಗೃಹ ಜ್ಯೋತಿ ಯೋಜನೆ ಸುಮಾರು 2 ಯೂನಿಟ್ಗಳನ್ನು ಉಚಿತವಾಗಿ ನೀಡುವಂಥದ್ದು ಈ ಗೃಹ ಜ್ಯೋತಿ ಯೋಜನೆಯ ಪ್ರಮುಖ ಉದ್ದೇಶ. ಮೂರನೇದಾಗಿ ಗೃಹ ಲಕ್ಷ್ಮಿ ಯೋಜನೆ. ಲಕ್ಷ್ಮಿಯನ್ನು ಇವತ್ತು ನಾವು ಮನೆಗೆ ಕರೆಸಿಕೊಂಡಿದೆ. ಈ ಕರ್ನಾಟಕ ಸರ್ಕಾರ ಲಕ್ಷ್ಮಿಯನ್ನೇ ಮನೆಗೆ ತರುವ ಮೂಲಕ 2,000 ರೂಪಾಯಿಯನ್ನು ಉಚಿತವಾಗಿ ಪ್ರತಿ ತಿಂಗಳು ಕೊಡುವುದರ ಮೂಲಕ ಅವರಿಗೆ ಮತ್ತೊಂದು ಶಕ್ತಿಯನ್ನು ನೀಡುವಂಥ ಘನ ಕರ್ನಾಟಕ ಸರ್ಕಾರ. ಏನು 4ನೇದು ಮುಖ್ಯವಾಗಿ ದಾನದಲ್ಲಿ ಭಾಳಷ್ಟು ಶ್ರೇಷ್ಠ ದಾನ ಅನ್ನದಾನ. ಈ ಅನ್ನದಾನದ ಮೂಲಕ ಅನ್ನ ಭಾಗ್ಯ ಯೋಜನೆಯನ್ನು ಹಮ್ಮಿಕೊಂಡಂಥ ಈ ಘನ ಸರ್ಕಾರ 4ನೇ ಯೋಜನೆಯನ್ನು ಕೂಡ ಕೊಟ್ಟಿದೆ. ಯಾರು ಹಸಿದವನು ಹೊಟ್ಟೆ ತುಂಬದೆ ಮಲಗಬಾರದು, ಪ್ರತಿಯೊಂದು ಮನೆಯಲ್ಲೂ ಕೂಡ ದಿನಾ ಬೆಂಕಿಯನ್ನು ಉರಿಸುವಂಥ ಕಾರ್ಯಕ್ರಮ ಆಗಬೇಕು. ಒಲೆಗೆ ಮಾತ್ರ, ಮನೆಗೆ ಅಲ್ಲ, ಒಲೆಗೆ ಉರಿಸುವಂಥ ಕೆಲಸ ಆಗಬೇಕು. ಅನ್ನವನ್ನು ಊಟ ಮಾಡುವ ಮೂಲಕ ಅನ್ನ ಭಾಗ್ಯ ಯೋಜನೆಯನ್ನು ಕರ್ನಾಟಕ ಘನ ಸರ್ಕಾರ ಇವತ್ತು ಹಮ್ಮಿಕೊಂಡಿದೆ. ಈ ಘನ ಸರ್ಕಾರಕ್ಕೆ ಯಾವತ್ತೂ ನಾವು ಋಣಿಯಾಗಿರುವಂಥ ಯೋಜನೆಗಳು. 4ನೇದಾಗಿ ಮುಖ್ಯವಾಗಿ ನಮ್ಮದು ಯುವ ನಿಧಿ. ನಮ್ಮನ್ನು ಯುವಕರನ್ನು ಬಿಟ್ಟು ಕೊಡಲಿಲ್ಲ ನಮ್ಮ ಘನ ಸರ್ಕಾರ. ಇವತ್ತು ಯಾರು 22-23 ಸಾಲಿನಲ್ಲಿ ಪದವಿಯನ್ನು ಪಡೆದಿರ್ತಾರೆ ಅವರಿಗೆ 3,000 ರೂಪಾಯಿ ಕೊಡುವಂಥದ್ದು, ಮತ್ತು ಯಾರು 22-23 ಸಾಲಿನಲ್ಲಿ ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ ಅವರಿಗೆ 1,500 ರೂಪಾಯಿಗಳನ್ನು ಇವತ್ತು ಸರ್ಕಾರ ಕೊಡ್ತಿದೆ. ಈ 5 ಯೋಜನೆಗಳು ಕೂಡ ಎಲ್ಲಿ ಕೂಡ ಪ್ರತಿಯೊಬ್ಬ ಕಡೆಯ ನಾಗರಿಕನಿಗೂ ಕೂಡ ತಲುಪಲ್ಲಿ ಯಶಸ್ವಿ ಆಗಿದೆ ಅಂತ ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಈ ಫಲಾನುಭವಿಗಳ ಜನಸಾಗರವನ್ನು ನೋಡಿದಾಗ ನಮಗೆ ಅನ್ನಿಸ್ತದೆ ಎಷ್ಟರ ಮಟ್ಟಿಗೆ ಇವತ್ತು ಕರ್ನಾಟಕ ಘನ ಸರ್ಕಾರ ಯಶಸ್ವಿ ಆಗಿದೆ ಅಂತ ಹೇಳಲಿಕ್ಕೆ ನಾವು ಭಾಳಷ್ಟು ಸಂತೋಷ ಪಡ್ತೇವೆ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಭಾಳಷ್ಟು ಸುಮಾರು ಒಂದು 16 ಮೀಟಿಂಗ್ಗಳನ್ನು ಮಾಡಿ ರಾತ್ರಿ ಹಗಲು VCಗಳನ್ನು ಮಾಡಿ ಈ ಯೋಜನೆ ಯಶಸ್ವಿ ಆಗಬೇಕು, ನಮ್ಮ ಸರ್ಕಾರದ ಯೋಜನೆಗಳ ಜನರಿಗೆ ತಲುಪಿದೆ ಇಲ್ಲೋ ಅಂತ ಗೊತ್ತಾಗಬೇಕು. ಇಲ್ಲಿ ನಮಗೆ ಸರ್ಕಾರಕ್ಕೆ ಗೊತ್ತಾಗಿದೆ, ಇವತ್ತು ತಲುಪಿದೆ ನಿಮಗೆಲ್ಲರಿಗೂ ಅಂತ ಗೊತ್ತಾಗಿದೆ. ಇದರ ಮೂಲಕ ಇವತ್ತು ಈ ಯೋಜನೆಗಳನ್ನು ಹಮ್ಮಿಕೊಂಡು ಕರ್ನಾಟಕ ಘನ ಸರ್ಕಾರ ಏನು ಯೋಜನೆಯನ್ನು ಹಮ್ಮಿಕೊಂಡಿದೆ, ಕೇವಲ ಸರ್ಕಾರ ಇಂಪ್ಲಿಮೆಂಟೇಷನ್ ಆದಂಥ 2 ತಿಂಗಳ ಒಳಗೆ ಈ ಯೋಜನೆಗಳು ಇಂಪ್ಲಿಮೆಂಟೇಷನ್ ಆಗಿದೆ. ಎಲ್ಲರ ಖಾತೆಗಳಿಗೆ ಕೂಡ ಹಣ ಬಿದ್ದಿದೆ. ಇವತ್ತು ಶಾಸಕರು ಕೂಡ ಈ ಬಗ್ಗೆ ಭಾಳಷ್ಟು ಮುತುವರ್ಜಿ ವಹಿಸಿದ್ದಾರೆ. ನಮ್ಮ MLCಗಳು, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಈ ಬಗ್ಗೆ ಭಾಳಷ್ಟು ಕ್ರಮವನ್ನು ವಹಿಸಿ ಇವತ್ತೆಲ್ಲ ಜನಗಳಿಗೊಂದು ಸಂತೋಷ ಕೊಡುವಂಥ ಯೋಜನೆ ಆಗಿದೆ. ಈ 5 ಯೋಜನೆಗಳು ಕೂಡ ಇವತ್ತು ಯಶಸ್ವಿ ಆಗಿದೆ ಅಂತ ಹೇಳಲಿಕ್ಕೆ ನಾವು ಭಾಳಷ್ಟು ಸಂತೋಷ ಪಡ್ತೇವೆ. ಈ ಫಲಾನುಭವಿಗಳ ಸಮಾವೇಶಗಳನ್ನು ಅಂತ ಹೇಳಿದರೆ ಮತ್ತೆ ಜನರಿಗೆ ಒಟ್ಟು ಸೇರಿ
ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದು ಸರ್ಕಾರದ ಮೂಲ ಉದ್ದೇಶ. ಆ ನಿಟ್ಟಿನಲ್ಲಿ ಇವತ್ತು ಘನ ಸರ್ಕಾರ ಒಂದು ಸಮಾವೇಶ ಮಾಡಬೇಕು ಅಂತ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮ ಇನ್ನಷ್ಟು ವರ್ಷಗಳ ಕಾಲ ಯಶಸ್ವಿಯಾಗಲಿ, ಜನರಿಗೆ ಫಲಪ್ರದವಾಗಲಿ ಅಂತ ನಾನು ಪ್ರಾರ್ಥಿಸಿಕೊಂಡು ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸಂಬಂಧಪಟ್ಟವರಿಗೆಲ್ಲರಿಗೂ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ನಮ್ಮ ಜೊತೆ ಉಪಸ್ಥಿತಿಗಿದ್ದು ನಮ್ಮೆಲ್ಲರನ್ನ ಸ್ವಾಗತಿಸಿದ ಶ್ರೀ ಜುಬಿನ್ ಮೊಹಪಾತ್ರ IAS, ಮಾನ್ಯ ಸಹಾಯಕ ಆಯುಕ್ತರು ಪುತ್ತೂರು ಉಪವಿಭಾಗ ಇವರಿಗೆ ಮಾನ್ಯ ತಹಶೀಲ್ದಾರರು ಹೂಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸಿದ ಮಾನ್ಯ ಶಾಸಕರು ಒಂದು ವಿಶೇಷ ಸೂಚನೆಯನ್ನ ನೀಡುತ್ತಾ ಇದ್ದಾರೆ. ಕಾರ್ಯಕ್ರಮ ಮುಗಿಯುವ ತನಕ 1 ಗಂಟೆ ಅವಧಿಯ ಅತ್ಯಂತ ಚುಟುಕು ಸಮಾರಂಭ ಇದಾಗತ್ತೆ. 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಿಶೇಷವಾದ ಮಾಹಿತಿಯನ್ನ ಕೂಡ ನೀಡುವವರಿದ್ದೇವೆ. ಆ ನಿಟ್ಟಿನಲ್ಲಿ ಯಾರೂ ಕೂಡ ಸಮಾರಂಭ ಮುಕ್ತಾಯ ಆಗುವ ತನಕ ತೆರಳದಂತೆ ಮಾನ್ಯ ಶಾಸಕರು ನೇರವಾಗಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಎಲ್ಲ ಫಲಾನುಭವಿಗಳು ಕೂಡ ಕಡೆಯವರೆಗೆ ನಮ್ಮ ಜೊತೆ ಆಗಬೇಕು ಅನ್ನುವ ಆಶಯವನ್ನ ವ್ಯಕ್ತಪಡಿಸಿದ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸಿದ ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿಯ ಹಂಚೋಣ ಅನ್ನುವ ಮಾನವೀಯತೆಯ ಸಂದೇಶದೊಂದಿಗೆ ಬೆಳಕು ಹರಿದು ಬರಲಿ, ಅರುಣೋದಯದ ಸೂರ್ಯನ ತೆರೆದಿ, ಮಂಗಳಮಯವಿರಲಿ, ಹರುಷದ ಹೊನಲಿರಲಿ ಎನ್ನುವ ವಿಶೇಷ ಆಶಯದೊಂದಿಗೆ ದೀಪ ಪ್ರಜ್ವಲನಾ ಕಾರ್ಯಕ್ರಮ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ KS, ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ, ಶ್ರೀ ಕೆ ಹರೀಶ್ ಕುಮಾರ್, ಮಾನ್ಯ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಹಾಗೂ ಎಲ್ಲ ಅತಿಥಿ ಬಂಧುಗಳು ದೀಪ ಪ್ರಜ್ವಲನೆಯೊಂದಿಗೆ ಕರ್ನಾಟಕ ಘನ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಫಲಾನುಭವಿ ಸಮಾವೇಶದ ಉದ್ಘಾಟನೆ ಶ್ರೀ ಅಶೋಕ್ ಕುಮಾರ್ ರೈ KS, ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರ ದಿವ್ಯ ಹಸ್ತದಿಂದ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದೀಗ ಉದ್ಘಾಟನೆಯ ಬಳಿಕ 5 ಗ್ಯಾರಂಟಿ ಯೋಜನೆಗಳ ಪ್ರಗತಿ ವರದಿಯನ್ನ ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರು ನೀಡುವವರಿದ್ದಾರೆ. ಆ ನಿಟ್ಟಿನಲ್ಲಿ ಮೊದಲಿಗೆ ಆಹಾರ ಇಲಾಖೆಗೆ ಸಂಬಂಧಪಟ್ಟಂತಹ ಗ್ಯಾರಂಟಿ ಯೋಜನೆ ಅದು ಅನ್ನಭಾಗ್ಯ. ಈ ಪ್ರಗತಿ ವರದಿಯ ಪ್ರಸ್ತುತಿ ಶ್ರೀಯುತ ಪುರಂದರ, ಮಾನ್ಯ ತಹಶೀಲ್ದಾರರು ಪುತ್ತೂರು ತಾಲೂಕು ಇವರಿಂದ. ಅನ್ನಭಾಗ್ಯ ಗ್ಯಾರಂಟಿ ಯೋಜನೆ ಪುತ್ತೂರು ತಾಲೂಕಿನಲ್ಲಿ ಒಟ್ಟು ಪಡಿತರ ಚೀಟಿಗಳು ಇರುವಂಥದ್ದು ಅಂತ್ಯೋದಯ 2442, BPL 24947, APL 21004, ಒಟ್ಟು 48393. ಜುಲೈ 10, 2023ರಂದು ಅನ್ನಭಾಗ್ಯ ಗ್ಯಾರಂಟಿ ಯೋಜನೆ ಜಾರಿಯಾಗಿರುತ್ತದೆ. ಈ ಯೋಜನೆ ಪ್ರಕಾರ ಪ್ರಸ್ತುತ ಪ್ರತಿ ಫಲಾನುಭವಿಗಳಿಗೆ 5 kg ಆಹಾರ ಧಾನ್ಯವನ್ನು ಉಚಿತವಾಗಿ ವಿತರಿಸಲಾಗ್ತದೆ. ಜೊತೆಗೆ 5 kg ಹೆಚ್ಚುವರಿ ಆಹಾರ ಧಾನ್ಯಕ್ಕೆ ಪ್ರತಿಯಾಗಿ ಪ್ರತಿ ತಿಂಗಳು ರೂಪಾಯಿ ತಲಾ 170 ಮೊತ್ತವನ್ನು DBT ಮೂಲಕ ಫಲಾನುಭವಿಗಳಿಗೆ ನೇರ ಹಣವನ್ನು ಜಮೆ ಮಾಡ್ತಾ ಇದ್ದೇವೆ ಕರ್ನಾಟಕ ಸರ್ಕಾರದ ವತಿಯಿಂದ. ಇದುವರೆಗೆ ಪುತ್ತೂರು ತಾಲೂಕಿನಲ್ಲಿ ಅನ್ನಭಾಗ್ಯ ಗ್ಯಾರಂಟಿ ಯೋಜನೆಯಲ್ಲಿ 26,172 ಪಡಿತರ ಚೀಟಿದಾರರಿಗೆ ರೂಪಾಯಿ 10,47,22,890 ಮೊತ್ತವನ್ನು ಜಮೆ ಆಗಿರುತ್ತದೆ.
ಅನ್ನಭಾಗ್ಯ ಯೋಜನೆ ಭಾಳಷ್ಟು ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತಿದೆ ಅಂತ ಹೇಳಲಿಕ್ಕೆ ನಾನು ಪುತ್ತೂರು ತಾಲೂಕಿನಲ್ಲಿ ಸಂತೋಷ ಪಡ್ತೇನೆ. ಇದರ ಜೊತೆಗೆ ನಮ್ಮನ್ನೆಲ್ಲ ಒಂದು ಪ್ರೋತ್ಸಾಹಿಸುವಂಥದ್ದು, ಇದರ ಬಗ್ಗೆ ಮುತುವರ್ಜಿ ವಹಿಸುವುದರ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸಹಾಯಕ ಕಮಿಷನರ್ ಮತ್ತು ನಮ್ಮ ಶಾಸಕರು ಇದರ ಜೊತೆಗಿದ್ದು ಇದರ ಮುತುವರ್ಜಿಯನ್ನು ಕೂಡ ವಹಿಸ್ತಾರೆ. ಇದೆಲ್ಲ ಅನ್ನಭಾಗ್ಯದ ಯಾವ ಸಮಸ್ಯೆಗಳು ಇದ್ದೆ ನಮ್ಮ ತಾಲೂಕು ಕಚೇರಿಗೆ ಎನಿ ಟೈಮ್ ನಾವು ಇದ್ದಾಗ ಬರ್ಬೋದು, ಇಲ್ಲ ನಮ್ಮ AC ಸರ್ ಕೂಡ ಇದ್ದಾರೆ, ಅವರನ್ನು ಮೀಟ್ ಆಗ್ಬೋದು. ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಸಂಪೂರ್ಣ ಒಂದು ಸಹಕಾರ ಇದೆ. ನಿಮ್ಮ ಸಹಕಾರಗಳು ನಾವು ಬಯಸ್ತೇವೆ. ಥ್ಯಾಂಕ್ ಯು. ಕೃತಜ್ಞತೆಗಳು. ಮುಂದಿನ ಪ್ರಗತಿ ವರದಿ ಯುವ ನಿಧಿ ಪ್ರಸ್ತುತಿ ಶ್ರೀಯುತ ಪ್ರದೀಪ್ ಡಿಸೋಜ, ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರಿಂದ. ಎಲ್ಲರಿಗೂ ಶುಭ ಮುಂಜಾನೆ ನಮನಗಳು. ವೇದಿಕೆಯಲ್ಲಿರುವ ಗೌರವಾನ್ವಿತ ಶಾಸಕರು ಮತ್ತು ವಿಧಾನ ಪರಿಷತ್ ಶಾಸಕರೇ ಹಾಗೂ ಎಲ್ಲ ಅತಿಥಿ ಗಣ್ಯರೇ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಸಭಿಕರೇ, ಫಲಾನುಭವಿಗಳೇ, ಯುವ ನಿಧಿ ಸರ್ಕಾರದ 5ನೇ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿದ್ದು, ಇದು ಮುಖ್ಯವಾಗಿ ಯುವ ಜನತೆಯು ನಿರುದ್ಯೋಗದಲ್ಲಿ ಬಳಲಬಾರದ ಉದ್ದೇಶದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿಸೆಂಬರ್ 26ರಂದು ಈ ಯುವ ನಿಧಿ ಯೋಜನೆಗೆ ಚಾಲನೆ ನೀಡಿದರು. ತದನಂತರ ಜನವರಿ 12ರಂದು ಸ್ವಾಮಿ ವಿವೇಕಾನಂದರ ಜಯಂತಿ ದಿನ ಪ್ರಯುಕ್ತ ಎಲ್ಲರಿಗೆ ಆ ಯುವ ಜನತೆ ಫಲಾನುಭವಿಗೆ DBT ಮೂಲಕ ಡಿಗ್ರಿ ಹೊಂದಿದವರಿಗೆ 3,000 ರೂಪಾಯಿ, ಅದೇ ರೀತಿ ಡಿಪ್ಲೊಮಾ ಹೋಲ್ಡರ್ ಆಗಿ ಕೆಲಸ ಸಿಗದವರಿಗೆ 1,500 ರೂಪಾಯಿ ನೇರವಾಗಿ ಅವರ ಅಕೌಂಟಿಗೆ ಹಾಕುವ ಕಾರ್ಯಕ್ರಮಕ್ಕೆ ಶಿವಮೊಗ್ಗದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಚಾಲನೆ ನೀಡಿದ್ದಾರೆ. ಇದರಲ್ಲಿ ಮುಖ್ಯ ಉದ್ದೇಶ ಯುವ ಜನತೆಯವರು ಡಿಗ್ರಿ ಕಲಿತು ಒಂದು 6 ತಿಂಗಳಿಂದ ಕೆಲಸದಲ್ಲಿ ಇಲ್ಲದವರಿಗೆ ಇದೊಂದು ನಮಗೆ ಅವರಿಗೆ ಯಾವುದೇ ಕೆಲಸ ಇಲ್ಲ ಅಥವಾ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಅವಕಾಶ ಇಲ್ಲ, ಇಂಥವರಿಗೆ ಒಂದು 3,000 ರೂಪಾಯಿ ಮತ್ತು ಡಿಪ್ಲೊಮಾದವರಿಗೆ 1,500 ರೂಪಾಯಿ ಕೊಡುವ ಒಂದು ಅವಕಾಶ ಮಾಡಿಕೊಟ್ಟಿದೆ. ಇದರಲ್ಲಿ ಈಗ ತಮಗೆಲ್ಲ ಗೊತ್ತಿದ್ದಾಗೆ ಈ ಸೇವಾ ಸಿಂಧು ಪೋರ್ಟಲಲ್ಲಿ ನೇರವಾಗಿ ಸ್ವಯಂವಾಗಿ ಅವರು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಉಂಟು. ಅದಲ್ಲದೆ ನಮ್ಮದು ಬಾಪೂಜಿ ಕೇಂದ್ರ ಇರ್ಬೋದು, ಗ್ರಾಮ 1 ಇರ್ಬೋದು, ಕರ್ನಾಟಕ 1 ಮೂಲಕ ಅವರಿಗೆ ನೋಂದಣಿ ಮಾಡಲಿಕ್ಕೆ ಅವಕಾಶ ಉಂಟು. ನೋಂದಣಿ ಮಾಡಿ 6 ತಿಂಗಳ ನಂತರ ಅವರಿಗೆ ನೇರವಾಗಿ ಅಕೌಂಟಿಗೆ ಅಮೌಂಟ್ ಬೀಳ್ತದೆ. ಕೈಗಾರಿಕಾ ಆಯುಕ್ತಾಲಯ ಮೂಲಕ ಅವರಿಗೆ ನೇರವಾಗಿ DBT ಮೂಲಕ ಹಣ ಬೀಳ್ತದೆ. ಇದರಲ್ಲಿ ಮುಖ್ಯವಾಗಿ ಅವರು ಯಾರೆಲ್ಲ ಅರ್ಹರು ಬರ್ತಾರೆ ಅಂತ ಹೇಳಿದ್ದಕ್ಕೆ ಇಲ್ಲಿ ಮಾಹಿತಿ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. 2023ರಲ್ಲಿ ಪದವಿ ಮತ್ತು ಡಿಪ್ಲೊಮಾ ಆದವರು 6 ತಿಂಗಳಾದರೂ ಕೂಡ ಅವರಿಗೆ ಉದ್ಯೋಗ ಸಿಗದವರು ಅಥವಾ ಸ್ವಯಂ ಉದ್ಯೋಗ ಇಲ್ಲದವರು ಮತ್ತು ಉನ್ನತ ವಿದ್ಯಾಭ್ಯಾಸಕ್ಕೆ ಮುಂದುವರಿಸ ಇರದವರು ಕರ್ನಾಟಕದಲ್ಲಿ ವಾಸಿಸುವವರಿಗೆ ಮಾತ್ರ ಇದೊಂದು ಅವಕಾಶ ಸಿಗ್ತದೆ. ಇದರಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದೊಂದು ಅಂಕಿಅಂಶ ಹೇಳುವುದಂತಂದರೆ ರಾಜ್ಯದಲ್ಲಿ ಈಗಾಗಲೇ 1,40,714 ಯುವಜನರು ನೋಂದಾಯಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ 3,549 ಯುವಜನತೆಯರು ನೋಂದಣಿ ಮಾಡಿದ್ದಾರೆ. ಇದು ನಿರಂತರ ಪ್ರಕ್ರಿಯೆ, ಅದು ನಿರಂತರವಾಗಿ ನಡೀತಾ ಇರ್ತದೆ. ಈ ಸಲ ಒಂದು ಕೌಂಟರ್ ಇಟ್ಟಿದ್ದೇವೆ. ಯಾರಿಗಾದರೂ ನೋಂದಣಿ ಮಾಡದಿದ್ದಲ್ಲಿ ಅವರಿಗೆ ನೇರವಾಗಿ ಬಂದು ಆ ಕೌಂಟ್ರಲ್ಲಿ ನೋಂದಣಿ ಮಾಡಲಿಕ್ಕೆ ಅವಕಾಶ ಉಂಟು. ನಮ್ಮ ಪುತ್ತೂರು ತಾಲೂಕಿಗೆ ಸಂಬಂಧಿಸಿದಂತೆ ಈಗಾಗಲೇ 365 ಮಂದಿ ನೋಂದಣಿ ಮಾಡಿದ್ದಾರೆ. ಅದರಲ್ಲಿ DBT ಮೂಲಕ ಅವರಿಗೆ ನೇರ ಖಾತೆಗೆ ಹಣ ಹೋದವರು 57 ಮಂದಿ ಇದ್ದಾರೆ, 37 ಪುರುಷರು ಮತ್ತು 19 ಮಂದಿ. ನಿಮಗೆ ಯಾರಿಗಾದರೂ ಇದರ ಬಗ್ಗೆ ಯಾವುದೇ ಮಾಹಿತಿ ಬೇಕಾದರೆ ಕೌಶಲ್ಯಾಭಿವೃದ್ಧಿ ಇಲಾಖೆಯಲ್ಲಿ ಅಥವಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ತಮಗೆ ಮಾಹಿತಿ ನಾವು ಕೊಡಲಿಕ್ಕೆ ಇಚ್ಛೆ ಪಡ್ತೇವೆ. ಅದಲ್ಲದೆ ಈ ಫಲಾನುಭವಿಗಳು ಮುಂದೆ ಇದರ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಈ ಬಗ್ಗೆ ಯಾವುದೇ ಸಮಸ್ಯೆಗಳಿದ್ದರೆ ನಮ್ಮ ಕೌಂಟರಿಗೆ ಬಂದು ಮಾತಾಡಲಿಕ್ಕೆ ತಮಗೆ ಅವಕಾಶ ಉಂಟು. ಧನ್ಯವಾದ. ಥ್ಯಾಂಕ್ ಯು. ಕೃತಜ್ಞತೆಗಳು. ಮುಂದಿನ ಪ್ರಗತಿ ವರದಿ ಕರ್ನಾಟಕ ಸರ್ಕಾರದ ಮತ್ತೊಂದು ಗ್ಯಾರಂಟಿ, ಅದು ಶಕ್ತಿ ಯೋಜನೆ. ಇದರ ಮಾಹಿತಿ ಪ್ರಸ್ತುತಿ ಜಯಕರ ಶೆಟ್ಟಿ, ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು, KSRTC ಪುತ್ತೂರು ಉಪವಿಭಾಗ. ಎಲ್ರಿಗೂ ನಮಸ್ಕಾರಗಳು. ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ಸಭಿಕರೇ, KSRTC ವತಿಯಿಂದ ಆರಂಭಿಸಲಾಗಿರುವ ಶಕ್ತಿ ಯೋಜನೆ ಬಗ್ಗೆ ಒಂದು ಸಣ್ಣ ಪಕ್ಷಿ ನೋಟವನ್ನು ತಮ್ಮ ಮುಂದೆ ಇಡಲು ಹರ್ಷಪಡುತ್ತಿದ್ದೇನೆ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ 5 ಗ್ಯಾರಂಟಿ ಯೋಜನೆಗಳ ಪೈಕಿ ಒಂದಾದ ಶಕ್ತಿ ಯೋಜನೆಯನ್ನು ಉಚಿತ ಪ್ರಯಾಣ ನಮ್ಮ ಪ್ರಮಾಣ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ದಿನಾಂಕ 11/6/2023ರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಮಹಿಳೆಯರಿಗೆ ರಾಜ್ಯಾದ್ಯಂತ ಉಚಿತ ಪ್ರಯಾಣ ಕಲ್ಪಿಸುವ ಈ ಯೋಜನೆಗೆ ಚಾಲನೆ ನೀಡಿದರು. ಶಕ್ತಿ ಯೋಜನೆಯನ್ನು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಚಾಲನೆ ನೀಡಲು ನಿರ್ಧರಿಸಲಾಗಿದ್ದು, ಈ ಪ್ರಕಾರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಪುತ್ತೂರು ಘಟಕದಿಂದ ದಿನಾಂಕ 11/6/2023ರಂದು ಸ್ಥಳೀಯ ಶಾಸಕರಾದ ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಅವರ ಅಧ್ಯಕ್ಷತೆಯಲ್ಲಿ ನಿಗಮದ ಕೋಟಿ ಚೆನ್ನಯ್ಯ ಬಸ್ ನಿಲ್ದಾಣದಲ್ಲಿ ತಾಲೂಕಿನ ಜನತೆಗೆ ಶಕ್ತಿ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಲೋಕಾರ್ಪಣೆ ಮಾಡಲಾಯಿತು. ಕರ್ನಾಟಕ ರಾಜ್ಯಾದ್ಯಂತ ಜೂನ್ 2023ರಿಂದ ಫೆಬ್ರವರಿ 2024ರವರೆಗೆ ಇದುವರೆಗೆ 162.88 ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ್ದು, ಇವರ ಟಿಕೆಟ್ ಮೊತ್ತ
ಸುಮಾರು 3,894.28 ಕೋಟಿಯಾಗಿರುತ್ತದೆ. ರಾಜ್ಯಾದ್ಯಂತ ಪ್ರತಿನಿತ್ಯ ಸರಾಸರಿ 61.93 ಲಕ್ಷ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದು, ಇದರ ಟಿಕೆಟ್ ಬೆಲೆ 14.80 ಕೋಟಿ ಮೌಲ್ಯವಾಗಿರುತ್ತದೆ. ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ 7 ಘಟಕಗಳ ಅನುಸೂಚಿಗಳಲ್ಲಿ ಜೂನ್ 23ರಿಂದ ಫೆಬ್ರವರಿ 24ರವರೆಗೆ 3.29 ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ್ದು, ಟಿಕೆಟ್ ಮೊತ್ತ 106.83 ಕೋಟಿಯಾಗಿರುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿನಿತ್ಯ ಸರಾಸರಿ 1.25 ಲಕ್ಷ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದು, ಇವರ ಟಿಕೆಟ್ ಮೌಲ್ಯ 40.62 ಲಕ್ಷ ಮೌಲ್ಯವಾಗಿರುತ್ತದೆ. ಪುತ್ತೂರು ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಪುತ್ತೂರು ಘಟಕದ ಅನುಸೂಚಿಗಳಲ್ಲಿ ಜೂನ್ 23ರಿಂದ ಫೆಬ್ರವರಿ 24ರವರೆಗೆ 81.90 ಲಕ್ಷ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ್ದು, ಇದರ ಟಿಕೆಟ್ ಮೌಲ್ಯ 17.88 ಕೋಟಿಯಾಗಿರುತ್ತದೆ. ಪುತ್ತೂರು ತಾಲೂಕಿನಲ್ಲಿ ಪ್ರತಿನಿತ್ಯ ಸರಾಸರಿ 31,141 ಮಹಿಳಾ ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದು, ಟಿಕೆಟ್ ಮೌಲ್ಯ 6.08 ಲಕ್ಷವಾಗಿರುತ್ತದೆ. ಕರ್ನಾಟಕ ರಾಜ್ಯದ ಎಲ್ಲ ಮಹಿಳೆಯರು ಈ ಸೌಲಭ್ಯ ಪಡೆಯಲು ಅರ್ಹರಾಗಿದ್ದು, ರಾಜ್ಯದೊಳಗೆ ಪ್ರಯಾಣಿಸಲು ಮಾತ್ರ ಅನ್ವಯವಾಗಿದ್ದು, ಅಂತಾರಾಜ್ಯ ಪ್ರಯಾಣಕ್ಕೆ ಅವಕಾಶವಿಲ್ಲ. ಪುತ್ತೂರು ಘಟಕದ 113 ಅನುಸೂಚಿಗಳ ಪೈಕಿ 8 ನಾನ್ ಎಸಿ ಸ್ಲೀಪರ್, 9 ಅಂತಾರಾಜ್ಯ ಸಾರಿಗೆ ಹೊರತುಪಡಿಸಿ ಉಳಿದ ಎಲ್ಲ ಸಾರಿಗೆಗಳಲ್ಲಿ ಪ್ರಯಾಣಿಸಬಹುದಾಗಿದೆ. ಸರ್ಕಾರವು ನಿಗದಿಪಡಿಸಿದ ಯಾವುದೇ ಗುರುತಿನ ಚೀಟಿ ತೋರಿಸಿ ಮಹಿಳೆಯರು ಇದನ್ನು ಸದುಪಯೋಗಪಡಿಸಿಕೊಳ್ಳಬಹುದಾಗಿದೆ. ಉಚಿತ ಸಾರಿಗೆ ಸೇವೆಯನ್ನು ಕರ್ನಾಟಕ ಸರ್ಕಾರವು ಕಲ್ಪಿಸಿರುವುದರಿಂದ ರಾಜ್ಯದ ಮಹಿಳೆಯರ ಸಮಗ್ರ ಸಬಲೀಕರಣಕ್ಕೆ, ಅಂದರೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಮತ್ತು ಮಾನಸಿಕ ಸಬಲೀಕರಣವು ಮಹಿಳೆಯರ ಸಾಮಾಜಿಕ ಸಂಬಂಧಗಳನ್ನು ಮತ್ತು ಸ್ಥಾನಮಾನವನ್ನು ಬಲಪಡಿಸಲು ಹಾಗೂ ಧೈರ್ಯ ತುಂಬಲು ಈ ಶಕ್ತಿ ಯೋಜನೆ ಫಲಪ್ರದವಾಗಿದೆ. ಶಕ್ತಿ ಯೋಜನೆ ಬಗ್ಗೆ ಮಹಿಳಾ ಪ್ರಯಾಣಿಕರು ಹೆಚ್ಚಿನ ಸಂತಸ ವ್ಯಕ್ತಪಡಿಸುತ್ತಿದ್ದು, ವಿಭಾಗದ ವ್ಯಾಪ್ತಿಯ ಕ್ಷೇತ್ರಗಳಾದ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಮಹತೋಬರ, ಮಹಾಲಿಂಗೇಶ್ವರ, ಪುತ್ತೂರು, ಶ್ರೀ ಕ್ಷೇತ್ರ ಹನುಮಗಿರಿ ಮುಂತಾದ ದೇವಸ್ಥಾನಗಳಿಗೆ ಬರುವ ಭಕ್ತಾದಿಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ. ಶಕ್ತಿ ಯೋಜನೆಯನ್ನು ಸಾರಿಗೆ ಸಂಸ್ಥೆಯಿಂದ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದ್ದು, ಪ್ರಯಾಣಿಕರ ನಿರೀಕ್ಷೆಗೆ ತಕ್ಕಂತೆ ಮತ್ತಷ್ಟು ಸಾರ್ವಜನಿಕ ಸಾರಿಗೆಯನ್ನು ಹೆಚ್ಚಿಸುವ ನಿರ್ಧಾರ ಸರ್ಕಾರ ಕೈಗೊಂಡಿದ್ದು, ಈ ಪ್ರಕಾರ ಘಟಕಕ್ಕೆ ಹೊಸ ಬಸ್ಸು ಮತ್ತು ಚಾಲನಾ ಸಿಬ್ಬಂದಿಗಳು ಮುಂದಿನ ದಿನದಲ್ಲಿ ಸೇರ್ಪಡೆಯಾಗಲಿದ್ದಾರೆ. ನಮಸ್ತೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಮುಂದಿನ ಮತ್ತೊಂದು ಪ್ರಸಿದ್ಧ ಯೋಜನೆ ಗೃಹ ಜ್ಯೋತಿ, ಇದರ ಪ್ರಗತಿ ವರದಿ ಶ್ರೀಯುತ ರಾಮಚಂದ್ರ ಎಂ, ಕಾರ್ಯನಿರ್ವಾಹಕ ಇಂಜಿನಿಯರ್, ಪುತ್ತೂರು ವಿಭಾಗ ಇವರಿಂದ. ಎಲ್ಲರಿಗೂ ನಮಸ್ಕಾರ. ಗೌರವಾನ್ವಿತರೆ, ಕರ್ನಾಟಕ ರಾಜ್ಯ ಸರ್ಕಾರವು ಈಗಾಗಲೇ ಜಾರಿ ಮಾಡಿರುವ 5 ಗ್ಯಾರಂಟಿಗಳ ಪೈಕಿ ಇಂಧನ ಇಲಾಖೆ ಮುಖೇನ ಗೃಹಜ್ಯೋತಿ ಯೋಜನೆಯ ಗ್ಯಾರಂಟಿಯನ್ನು ಪರಿಚಯಿಸಿದ್ದು, ರಾಜ್ಯದ ಪ್ರತಿ ಕುಟುಂಬವು ಗೃಹ ಬಳಕೆ ಉದ್ದೇಶಕ್ಕಾಗಿ ಬಳಸುವ ವಿದ್ಯುತ್ ಬಳಕೆಯಲ್ಲಿ ಪ್ರತಿ ತಿಂಗಳಿಗೆ 200 ಯೂನಿಟ್ಗಳಿಗಿಂತ ಕಡಿಮೆ ಬಳಕೆ ಮಾಡುವ ಅರ್ಹ ಮನೆಗಳಿಗೆ ಉಚಿತ ವಿದ್ಯುತ್ತನ್ನು ಪೂರೈಸುವಂತಹ ಪ್ರಮುಖ ಯೋಜನೆಯಾಗಿದೆ. ಇದು ಕರ್ನಾಟಕದಲ್ಲಿ ಹಿಂದುಳಿದ ಕುಟುಂಬಗಳ ಜೀವನ ಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದ್ದು, ಬಡ ಹಾಗೂ ಮಧ್ಯಮ ವರ್ಗದ ಜನರ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಕೈಗೊಂಡಿರುವ ಮಹತ್ವಪೂರ್ಣ ಯೋಜನೆಯಾಗಿರುತ್ತದೆ. ಈ ಯೋಜನೆಯ ನೋಂದಣಿಯನ್ನು 18/6/2023 ಪ್ರಾರಂಭಿಸಿದ್ದು, ಸಾರ್ವಜನಿಕರಿಗೆ ಅತ್ಯಂತ ಸರಳ ರೀತಿಯಲ್ಲಿ ನೋಂದಣಿಗೆ ಅನುವು ಮಾಡಿಕೊಡಲಾಗಿರುತ್ತದೆ. ಪ್ರಸ್ತುತ ಪುತ್ತೂರು ತಾಲೂಕು ವ್ಯಾಪ್ತಿಯಲ್ಲಿ ಒಟ್ಟು 52,559 ಗೃಹ ಬಳಕೆ ಸ್ಥಾವರಗಳಿದ್ದು, ಇದರಲ್ಲಿ ಅರ್ಹ 48,498 ಗ್ರಾಹಕರು ಈಗಾಗಲೇ ನೋಂದಣಿ ಮಾಡಿ ಶೇಕಡ 100% ನೋಂದಣಿಯನ್ನು ಪೂರ್ಣಗೊಳಿಸಿರುತ್ತೇವೆ. ದಿನಾಂಕ 1/7/2023 ಬಳಸುವಂತಹ ವಿದ್ಯುತ್ ಬಳಕೆಗೆ ಆಗಸ್ಟ್ 2023 ತಿಂಗಳಿನಿಂದ ಉಚಿತ ವಿದ್ಯುತ್ ಬಿಲ್ ವಿತರಿಸುತ್ತಾ ಬರಲಾಗುತ್ತಿದೆ. ಸದರಿ ನೋಂದಣಿಗೆ ಅಂತಿಮ ಗಡುವನ್ನು ವಿಧಿಸಿರದ ಕಾರಣ ನೋಂದಣಿ ಪ್ರಕ್ರಿಯೆಯು ಪ್ರಗತಿಯಲ್ಲಿರುತ್ತದೆ. ಮಾತ್ರವಲ್ಲದೆ ಸಾರ್ವಜನಿಕರು ಸ್ವಂತ ಮನೆ, ಬಾಡಿಗೆ ಮನೆ ಹಾಗೂ ಕುಟುಂಬ ಸದಸ್ಯರ ಹೆಸರಿನಲ್ಲಿ ಇರುವಂತಹ ಮನೆಗಳಿಗೆ ಸದರಿ ವಿದ್ಯುತ್ ಉಚಿತ ಯೋಜನೆಯನ್ನು ಪಡೆದುಕೊಳ್ಳಲು ಅರ್ಹರಾಗಿರುತ್ತಾರೆ. ಈ ಯೋಜನೆಗೆ ಈಗಾಗಲೇ ಚಾಲ್ತಿಯಲ್ಲಿರುವಂತಹ ಭಾಗ್ಯಜ್ಯೋತಿ, ಕುಟೀರ ಜ್ಯೋತಿ ಹಾಗೂ ಅಮೃತ ಜ್ಯೋತಿ ಒಳಗೊಂಡಂತೆ ಕರ್ನಾಟಕ ರಾಜ್ಯದ ಪ್ರತಿ ಕುಟುಂಬವು ತನ್ನ ಗೃಹ ಬಳಕೆ ಸ್ಥಾವರಕ್ಕೆ ಉಚಿತ ವಿದ್ಯುತ್ತಿಗೆ ಅರ್ಜಿ ಸಲ್ಲಿಸಬಹುದಾಗಿದ್ದು, ಕಳೆದ ಆರ್ಥಿಕ ವರ್ಷ 2022-23 ಬಳಸಿರುವ ವಿದ್ಯುತ್ ಪ್ರಮಾಣದ ಸರಾಸರಿ ಆಧಾರದಲ್ಲಿ 200 ಯೂನಿಟ್ಗಳಿಗಿಂತ ಕಡಿಮೆ ಬಳಸಿರುವ ಕುಟುಂಬಗಳು ಈ ಯೋಜನೆಯ ಫಲಾನುಭವಿಗಳಾಗಲು ಅರ್ಹತೆ ಪಡೆದುಕೊಂಡಿರುತ್ತವೆ. ಪ್ರಸ್ತುತ ಈ ಯೋಜನೆಯಲ್ಲಿ ಪುತ್ತೂರು ತಾಲೂಕು ವ್ಯಾಪ್ತಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಒಟ್ಟಾರೆ
ಮಾಸಿಕ ಸರಾಸರಿ 2.64 ಕೋಟಿಗಳಷ್ಟು ಮೊತ್ತವನ್ನು ಘನ ಸರ್ಕಾರವು ಮೆಸ್ಕಾಂ ಇಲಾಖೆಗೆ ಪಾವತಿಸಿಕೊಳ್ಳಲಾಗಿರುತ್ತದೆ ಎಂಬ ವಿಷಯವನ್ನು ತಿಳಿಸಲು ತುಂಬ ಸಂತೋಷಭರಿತನಾಗಿದ್ದೇನೆ. ಧನ್ಯವಾದಗಳು. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಎಲ್ಲ ಫಲಾನುಭವಿಗಳಿಗೆ ಮತ್ತೊಮ್ಮೆ ವಿನಂತಿಯನ್ನ ಮಾಡಿಕೊಳ್ಳುತ್ತೇವೆ. ಇನ್ನು 30 ನಿಮಿಷಗಳಲ್ಲಿ ನಮ್ಮ ಕಾರ್ಯಕ್ರಮ ಮುಕ್ತಾಯ ಆಗತ್ತೆ. ಕಾರ್ಯಕ್ರಮ ಮುಗಿಯುವ ತನಕ ನೀವು ನಮ್ಮ ಜೊತೆ ಸಹಕಾರವನ್ನ ಕೊಡಬೇಕು. ಆ ಬಳಿಕ ಊಟದ ವ್ಯವಸ್ಥೆ ಸರ್ವರಿಗೂ ಕೂಡ ಇದೆ. ಸದಬಿಟ್ಟು ಎಲ್ಲ ಫಲಾನುಭವಿಗಳು ನಮ್ಮ ಮೇಲ್ಭಾಗದ ಗೇಟಿನ ಪಕ್ಕದಿಂದ ತೆರಳುತ್ತಾ ಇದ್ದೀರಿ. ಕಾರ್ಯಕ್ರಮ ಮುಗಿಯುವ ತನಕ ಸದಬಿಟ್ಟು ತೆರಳಬೇಡಿ. ಸಂಬಂಧಪಟ್ಟ VA ಮತ್ತು PDOಗಳ ಗಮನಕ್ಕೆ, ನಿಮ್ಮಲ್ಲಿ ಬಸ್ಸಲ್ಲಿ ಬಂದ ಎಲ್ಲ ಫಲಾನುಭವಿಗಳು ಕಾರ್ಯಕ್ರಮ ಮುಗಿಯುವ ತನಕ ಇಲ್ಲೇ ಕುಳಿತುಕೊಳ್ಳುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮದು. ಸದಬಿಟ್ಟು ಮೇಲ್ಭಾಗದ ಗೇಟ್ ಅನ್ನ ಬಂದ್ ಮಾಡಬೇಕು ಅನ್ನುವ ವಿನಂತಿಯೊಂದಿಗೆ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತಾ ಮುಂದಿನ ಯೋಜನೆ ಗೃಹ ಲಕ್ಷ್ಮಿ ಪ್ರಗತಿ ವರದಿ ಪ್ರಸ್ತುತಿ ಜಲಜಾಕ್ಷಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪುತ್ತೂರು ತಾಲೂಕು ಇವರಿಂದ. ಎಲ್ಲರಿಗೂ ನಮಸ್ತೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯ ಅತಿಥಿಗಳೇ ಹಾಗೂ ಮುಂಭಾಗದಲ್ಲಿ ಸೇರಿರುವಂಥ ಎಲ್ಲ ಪ್ರೇಕ್ಷಕರೇ ಹಾಗೂ ಬಹಳಷ್ಟು ಕಾತುರತೆಯಿಂದ ಕಾಯ್ತಿರುವಂಥ ನಮ್ಮೆಲ್ಲ ಸಹೋದರಿ ಬಂದವರೇ, ಗೃಹಲಕ್ಷ್ಮಿ ಹೆಣ್ಣು ಸಮಾಜದ ಕಣ್ಣು. ಹೆಣ್ಣು, ಹೊನ್ನು, ಮಣ್ಣು ಈ ಮೂರಕ್ಕೂ ನಮ್ಮ ಸಮಾಜದಲ್ಲಿ ವಿಶೇಷವಾದ ಗೌರವವಿದೆ. ಇವತ್ತಿನ ದಿನಗಳಲ್ಲಿ ಭಾರತ ಒಂದು ಪ್ರಪಂಚದಾದ್ಯಂತ ಗೌರವಿಸಲ್ಪಡುವ ದೇಶ ಅಂತ ಇರುವುದಂದರೆ ಮುಖ್ಯವಾದ ಒಂದೇ ಒಂದು ಅಡಿಪಾಯ ಅಂದರೆ ಭಾರತ ದೇಶದಲ್ಲಿರುವಂಥ ಕುಟುಂಬ ವ್ಯವಸ್ಥೆ. ಈ ಕುಟುಂಬ ವ್ಯವಸ್ಥೆಯಲ್ಲಿ ಬೆನ್ನೆಲುಬು ಅಂದರೆ ನಮ್ಮ ಮಹಿಳೆಯರು. ಇವತ್ತು ಯಾವುದೇ ಒಂದು ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸೋದಿದ್ದಲ್ಲಿ ಕೂಡ ಕುಟುಂಬದ ಒಂದು ಜವಾಬ್ದಾರಿ ನಿಭಾಯಿಸೋದಂದರೆ ಭಾಳಷ್ಟು ದೊಡ್ಡ ಕೆಲಸ. ಇಂದಿಗೂ ಕೂಡ ನಾವು ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಅಕ್ಕಪಕ್ಕದಲ್ಲಿ ಎಲ್ಲಿ ಕೂಡ ನೋಡ್ಬೋದು, ಭಾಳಷ್ಟು ಮಹಿಳೆಯರು ಇನ್ನೂ ಕೂಡ ಒಂದು ಕುಟುಂಬ ನಿರ್ವಹಣೆಯಲ್ಲಿ ಭಾಳಷ್ಟು ಎಡರು ತೊಡರುಗಳನ್ನು ಅನುಭವಿಸುತ್ತಿರುತ್ತಾರೆ. ಬಹುಶಃ ಸ್ನೇಹಿತರೆ, ತಾವೆಲ್ಲರೂ ಗಮನಿಸಿರ್ಬೋದು, ಭಾರತ್ ಜೋಡೋ ಯಾತ್ರೆಯಲ್ಲಿ ಚಾಮರಾಜನಗರದಿಂದ ಬರುವ ಸಂದರ್ಭದಲ್ಲಿ ಮಹಿಳೆಯೋರ್ವರು ಮಾನ್ಯ ರಾಹುಲ್ ಗಾಂಧಿಯವರನ್ನು ಸಂದರ್ಶನ ಮಾಡಿ ತನ್ನ ಮಕ್ಕಳಿಗೆ ಪುಸ್ತಕ ತೆಗಿಲಿಕ್ಕೆ ಹಣ ಇಲ್ಲ, ನನ್ನಲ್ಲಿ ದಿನಂಪ್ರತಿ ಮಕ್ಕಳನ್ನು ಓದಿಸಬೇಕನ್ನುವ ಇಚ್ಛೆ ಇದೆ, ಆದರೂ ಕೂಡ ನನಗೆ ಮಕ್ಕಳನ್ನು ಓದಿಸ್ಲಿಕ್ಕಾಗೋದಿಲ್ಲ ಅನ್ನುವ ಒಂದು ಬೇಸಿಕ್ ಕಾರಣವನ್ನು ಇಟ್ಟುಕೊಂಡು ಸರ್ಕಾರ ಇವತ್ತು ಎಲ್ಲ ನಮ್ಮ ಮಹಿಳಾ ಮಣಿಗಳನ್ನು ಅವರ ಕಾಲ ಮೇಲೆ ನಿಂತು ಅವರೊಂದು ಸ್ವಾವಲಂಬಿಗಳು ಆಗಬೇಕನ್ನೋ ಉದ್ದೇಶದಲ್ಲಿ ತಂದ ಒಂದೇ ಕಾರ್ಯಕ್ರಮ ಗೃಹಲಕ್ಷ್ಮಿ. ಗೃಹಲಕ್ಷ್ಮಿ ಇವತ್ತು ನಿಮ್ಮೆಲ್ಲರ ಲಕ್ಷ್ಮಿಯವರು, ಬಹುಶಃ ಭಾಳಷ್ಟು ಲಕ್ಷ್ಮಿಯರು ಇವತ್ತು ಇಂದು ಸೇರಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಇಲಾಖೆ ಕೌಂಟರ್ನಲ್ಲಿ ಬೆಳಗ್ಗೆಯಿಂದಲೇ ಬಂದು ಸಾಲುಗಟ್ಟಿ ನಿಂತಿದ್ದಾರೆ. ಇನ್ನೂ ಕೂಡ ಅವರಿಗೆ ಹಣ ಜಮೆಯಾಗಿಲ್ಲ, ಕಾರಣ ಬೇರೆ ಇದೆ. ಆದರೂ ಕೂಡ ಅವರೆಲ್ಲರಿಗೂ ಕೂಡ ಹಣವನ್ನು ಬರುವಂತೆ ಮಾಡುವ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ನನ್ನ ಒಂದು ಪುಟ್ಟ ವರದಿ ನಿಮ್ಮ ಮುಂದೆ. ಗೃಹಲಕ್ಷ್ಮಿ ಯೋಜನೆ ಆರಂಭವಾದದ್ದು, ಚಾಲನೆಗೆ ಬಂದದ್ದು 30/7/2023, ಆದರೆ ನೋಂದಣಿ ಆರಂಭವಾದದ್ದು 21/7/2023. ಈವರೆಗೆ ನಮ್ಮಲ್ಲಿ ಒಟ್ಟು ನೋಂದಣಿಯಾದವರು 34,727 ಜನ. ಆದರೆ ಸ್ನೇಹಿತರೆ, ಯಾಕೋ ಸಮಸ್ಯೆಗಳಿಂದಾಗಿ ನಮ್ಮಲ್ಲಿ ಇನ್ನೂ ಕೂಡ ಸುಮಾರು 34,279 ಜನ ಮಾತ್ರ ಹಣ ಪಡೆಯುವಂತಾಗಿದೆ. ಉಳಿದವರಿಗೆ NPCI, EKYC ಹಾಗೂ GST ಸಮಸ್ಯೆಯಿಂದಾಗಿ ಅವರ ಅರ್ಜಿಗಳು ಇನ್ನೂ ಕೂಡ ಪ್ರಗತಿಯಲ್ಲಿದೆ. ಆದರೆ ಅದನ್ನು ಕೂಡ ನಾವು ನಿರ್ವಹಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ಸರ್ಕಾರದಿಂದ 6,85,58,000 ರೂಪಾಯಿಗಳನ್ನು ಈಗಾಗಲೇ ಎಲ್ಲ ಮಹಿಳಾ ಮನೆಗಳ ಖಾತೆಗೆ ಜಮೆ ಮಾಡಿಯಾಗಿದೆ. ಇನ್ನೂ ಕೂಡ ನಮ್ಮ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು. ಎಲ್ಲರೂ ಕೂಡ ಅವರ ಕಾಲ ಮೇಲೆ ಅವರು ನಿಂತು ಬದುಕುವಂತಾಗಬೇಕು, ಅವರ ಮನೆಯನ್ನು ಬೆಳಗಬೇಕು, ಸಮಾಜವನ್ನು ಬೆಳಗಬೇಕು. ಹಾಗೆ ನಮ್ಮ ಸರ್ಕಾರಕ್ಕೆ ಒಂದು ದಿಟ್ಟ ಶಕ್ತಿಯಾಗಿ ಮೇರಬೇಕು ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ಜೈ ಕರ್ನಾಟಕ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವ ಸನ್ಮಾನ್ಯ ಶ್ರೀ ಕೆ ಹರೀಶ್ ಕುಮಾರ್, ಮಾನ್ಯ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ.
ಕಾರ್ಯಕ್ರಮದಲ್ಲಿ ಸಣ್ಣ ಬದಲಾವಣೆಯನ್ನ ಮಾಡಿಕೊಂಡು ಮೊದಲಾಗಿ ಫಲಾನುಭವಿಗಳು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸುವವರಿದ್ದಾರೆ. ಆ ನಿಟ್ಟಿನಲ್ಲಿ ಆಹಾರ ಇಲಾಖೆಗೆ ಸಂಬಂಧಪಟ್ಟಂತಹ ಅನ್ನಭಾಗ್ಯ ಯೋಜನೆಯ ಪರವಾಗಿ ಪುತ್ತೂರು ತಾಲೂಕು ವತಿಯಿಂದ ತಾಜು ರಫೀಕ್ ಕೂಡಿಂಬಾಡಿ ಇವರು ಅನಿಸಿಕೆಗಳನ್ನು ವ್ಯಕ್ತಪಡಿಸುವಂತೆ ಕೋರಿಕೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತಾಜು ರಫೀಕ್ ರೆಂಜಲಾಡಿ. ನಾನು ಪುತ್ತೂರು ತಾಲೂಕಿನ ಸರ್ವೆ ಗ್ರಾಮದ ರೆಂಜಲಾಡಿ ಇಲ್ಲಿ ವಾಸವಾಗಿದ್ದು ಅನ್ನಭಾಗ್ಯ ಯೋಜನೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಅನ್ನದೇವರಿಗಿಂತ ಇನ್ನು ದೇವರು ಇಲ್ಲ ಎನ್ನುವ ಸರ್ವಜ್ಞರ ಕವಿವಾಣಿಯಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾದ ಅವಧಿಯಲ್ಲಿ ಉಚಿತವಾಗಿ ಅಕ್ಕಿ ನೀಡುವ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದರು. ಹಸಿ ಮುಕ್ತ ರಾಜ್ಯ ಮಾಡುವ ಗುರಿಯನ್ನಿಟ್ಟುಕೊಂಡು ರಾಜ್ಯದ ಚುಕ್ಕಾಣಿ ಹಿಡಿದಾಗ ಬಸವಣ್ಣರ ದಾಸೋಹ ಸಂಸ್ಕೃತಿಯಂತೆ ಹಸಿ ಮುಕ್ತ ಕರ್ನಾಟಕ ಕಾಳಜಿಯಲ್ಲಿ ಭಾಗವಹಿಸಿ ರೂಪಿಸಿದ ಯೋಜನೆ ಅನ್ನಭಾಗ್ಯ. ಇಲ್ಲಿ ನಾವು 3 ಮೆಂಬರುಗಳಾಗಿದ್ದು ನನಗೆ 570 ರೂಪಾಯಿ ಹಣವು ಬರುತ್ತಾ ಇದೆ. ಈ ಯೋಜನೆಯನ್ನು ನಾನು ಪಡ್ಕೊಳ್ತಾ ಇದ್ದೇನೆ. ಇಷ್ಟು ಹೇಳಿ ಮುಗಿಸ್ತಾ ಇದ್ದೇನೆ. ಕೃತಜ್ಞತೆಗಳು. ಮುಂದಕ್ಕೆ ಯುವ ನಿಧಿ ವತಿಯಿಂದ ಆನಿ ಮಿನೇಜಸ್. ನನ್ನ ಹೆಸರು ಅನಿ ಮಿನೇಜಸ್. ನಾನು ಪುತ್ತೂರು ತಾಲೂಕಿನ 34 ನೆಕ್ಕಿಲಾಡಿಯಿಂದ ಬರ್ತಾ ಇದ್ದೇನೆ. ನಾನು 2023ರಲ್ಲಿ ನನ್ನ ಪದವಿ ಕೋರ್ಸ್ ಮುಗಿಸಿದ್ದು. ಜಾಬಿಗಾಗಿ ಟ್ರೈ ಮಾಡುವ ಈ ಟೈಮಲ್ಲಿ ತುಂಬ ಉಪಕಾರ ಆಗಿದೆ ಈ ಯುವ ನಿಧಿಯಿಂದ. ಯಾಕಂತ ಹೇಳಿದರೆ ಕೋರ್ಸಿಗಾಗಿ ನಾವು ಜಾಬಿಗಾಗಿ ಅಪ್ಲೈ ಮಾಡುವುದಕ್ಕೂ ಮತ್ತು ಒಂದು ಜೆರಾಕ್ಸ್ ತೆಗಿಲಿಕ್ಕೆ ಮತ್ತು ಹೈಯರ್ ಎಜುಕೇಷನಿಗಾಗಲಿ ಮತ್ತು ಇಂಟ್ರ್ವ್ಯೂ ಅಟೆಂಡ್ ಮಾಡಲಿಕ್ಕಾಗಲಿ ಈ ಒಂದು ಆಪರ್ಚುನಿಟಿ ಒಳ್ಳೆಯ ಒಂದು ಅವಕಾಶ ಆಗಿ ನಮಗೆ ಸಿಕ್ಕಿದೆ. ಮತ್ತು ಈ ಆಪರ್ಚುನಿಟಿ ಕೊಟ್ಟ ನಮ್ಮ ರಾಜ್ಯ ಸರ್ಕಾರಕ್ಕೂ ಮತ್ತು ಎಲ್ಲ ಇಲಾಖೆಯವರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಕೃತಜ್ಞತೆಗಳು. ಮುಂದಕ್ಕೆ ಶಕ್ತಿ ಯೋಜನೆಯ ಪರವಾಗಿ ನಯನಾರೈ ರೆಡಿಯಾಗಿರಬೇಕು. ವಿಶಾಲಾಕ್ಷಿ ಬನ್ನೂರು, ನಯನಾರೈ ಇವರು ವೇದಿಕೆಗೆ ಬರಬೇಕು. ಶಕ್ತಿ ಯೋಜನೆಯ ಪರವಾಗಿ ಮುಂದಕ್ಕೆ ವಿಶಾಲಾಕ್ಷಿ ಬನ್ನೂರು ಸದೆಬೆಟ್ಟ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆ. ಎಲ್ಲರಿಗೂ ನಮಸ್ಕಾರ. ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ನೆಚ್ಚಿನ ಶಾಸಕರೇ, ಅಧಿಕಾರಿ ವೃಂದದವರೇ ಹಾಗೂ ಎಲ್ಲ ಗಣ್ಯರೇ, ನನಗೆ ನಾರಿ ಶಕ್ತಿಯ ಬಗ್ಗೆ 2 ಮಾತನಾಡಲು ಹೇಳಿದ್ದಾರೆ. ನಾರಿ ಶಕ್ತಿ, ನಾರಿಯರಿಗೆ ಕೊಟ್ಟಂತಹ ಶಕ್ತಿ ನಮ್ಮ ಸರ್ಕಾರ. ನಾವು ಈಗ ಮಹಿಳೆಯರು ಎಲ್ಲಿ ಕೂಡ ಓಡಾಡುವಂಥ ಅವಕಾಶ ನಮಗೆ ನಮ್ಮ ಸರ್ಕಾರ ಕೊಟ್ಟಿದೆ ಅಂತ ಹೇಳ್ಬೋದು. ಉದಾಹರಣೆಗಾಗಿ ಶಾಲಾ ಮಕ್ಕಳಿಗೆ ಅಲ್ಲದೆ ಮಹಿಳೆಯರಲ್ಲಿ ನೌಕರಿಗೆ ಬೆಳಿಗ್ಗೆ ಎದ್ದು ಹೋಗಲು ಮಹಿಳೆಯರು ಕೆಲವು ಸಾರಿ ಹಣದ ಅಡಚಣೆಗಳು ಇರ್ತದೆ ಅವರಿಗೆ. ಅಂಥವರೀಗ ಉಳಿತಾಯ ಮಾಡುವಂತಾಗಿದೆ. ಇದು ಒಂದು ಸಂತೋಷದ ವಿಷಯ. ಉದಾಹರಣೆಗೆ ನನ್ನನ್ನು ತೆಗೆದುಕೊಳ್ಬೋದು. ನಾನು ಒಂದು ಮಧ್ಯಮ ವರ್ಗದ ಮಹಿಳೆ ಅಂತ ಹೇಳ್ಬೋದು. ನಾನು ಸಮಾಜದಲ್ಲಿ ನನ್ನನ್ನು ತೊಡಗಿಸಿಕೊಂಡವಳು. ಅಸಹಾಯಕರ ಸೇವಾ ಟ್ರಸ್ಟ್ ಎಂದು ಕಟ್ಟಿಕೊಂಡು ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಅನೇಕ ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಯಾವಾಗ ಕರೆ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾನೀಗ ನನಗೆ ಓಡಾಡಲು ತುಂಬ ಇದರಿಂದ ಉಪಯುಕ್ತವಾಗಿದೆ. ಅಲ್ಲದೆ ನನ್ನ ಅನುಭವ ಹೇಳುವುದಾದರೆ, ಉದಾಹರಣೆಗೆ ಮಂಗಳೂರಿಗೆ ಹೋಗುವಾಗಲೂ ಅಷ್ಟೇ, ನಮ್ಮ ಮಹಿಳೆಯರು ಮಂಗಳೂರಿಗೆ ಹೋಗಬೇಕಾದ್ರೆ ಮುಂಚಿನ ದಿವಸ ಒಂದು 500 ರೂಪಾಯಿ ತಯಾರು ಮಾಡಿ ಇಟ್ಟುಕೊಂಡ್ರೆ ಬೇಕು. ಈಗ ಹಾಗೇನಿಲ್ಲ, ಸೀದಾ ಬಸ್ಸು ಹತ್ತಿದೆವು, ನಮ್ಮ ಕಾರ್ಡ್ ತೋರಿಸಿದೆವು, ಇಳಿದು ಬಂದೆವು. ಒಮ್ಮೊಮ್ಮೆ ನನಗೆ ಇದು ಪವಾಡದ ಅನ್ನಿಸ್ತಾ ಉಂಟು. ಯಾಕೆಂದರೆ ನಾನು ಬಸ್ ಹತ್ತುವಾಗ ನಾನು ಮನೇಲಿ ಬಂದು ಹೇಳಲಿಕ್ಕೆ ಇದು ಪವಾಡ ಅಂತಲೇ ಅನ್ನಿಸ್ತಾ ಉಂಟು ನನಗೆ. ಯಾಕೆಂದರೆ ನಾನು ಸೀದಾ ಹೋಗಿದ್ದೇನೆ, ಮನೆಗೆ ಬಂದಿದ್ದೇನೆ, ನನಗೆ 5 ಪೈಸೆ ಕೂಡ ಖರ್ಚಾಗಲಿಲ್ಲ. ಮತ್ತೊಂದು ವಿಷಯ ಏನು ಹೇಳೋದಾದರೆ, ಈಗ ನಮಗೆ ದೇವಸ್ಥಾನಕ್ಕೆ ಹೋಗೋದಾದರೆ ನಾವು ಭಜನೆಗೆಲ್ಲ ಹೋಗುವವರು, ಹೆಚ್ಚು ಭಜನೆ ತಂಡಗಳನ್ನು ಕಟ್ಟಿಕೊಂಡು ನಾವು
ಅನೇಕ ದೇವಸ್ಥಾನಗಳ ಭೇಟಿಗೆ ಹೋಗ್ತಾ ಇದ್ದೇವೆ. ನನ್ನೊಟ್ಟಿಗೆ ಒಂದು 20-25 ಮಹಿಳೆಯರಿದ್ದಾರೆ. ನಾವು ಇಲ್ಲದೆ ಹೋಗಬೇಕಾದ್ರೆ ನಮಗೆ ತುಂಬ ಕಷ್ಟ ಆಗ್ತಾ ಇತ್ತು. ಯಾವಾಗಲೂ ಭಜನೆಗೆ ಹೋಗ್ತಾ ಇದ್ವಿ. ಈಗ ದೇವಸ್ಥಾನಕ್ಕೆ ಭೇಟಿಗಳು ತುಂಬ ಖುಷಿ ಆಗ್ತದೆ ನಮಗೆ. ಯಾಕೆಂದರೆ ಆವಾಗ ನಾವು ನಮ್ಮ ಸರ್ಕಾರವನ್ನು ನೆನೆಸ್ಕೊಳ್ತೇವೆ. ನಮ್ಮ ಸರ್ಕಾರದ ಬಗ್ಗೆ ನಮಗೆ ತುಂಬ ಹೆಮ್ಮೆ ಎನಿಸ್ತದೆ. ಮಹಿಳೆಯರಿಗೆ ಮೊದಲಿಗೆ ಮಹಿಳೆಯರಿಗೆ ನಾನು ಹೇಳುವುದಾದರೆ ಇದು ಒಂದು ತುಂಬ ಸಂತೋಷದ ವಿಷಯ ಅಂತಲೇ ನಾನು ಹೇಳ್ತೇನೆ. ಈ ನಮ್ಮ ಅವಕಾಶವನ್ನು ನಮಗೆ ಮಾಡಿಕೊಟ್ಟಂಥ ನಮ್ಮ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ KPCC ಅಧ್ಯಕ್ಷರಾದ DK ಶಿವಕುಮಾರ್, ಸಾರಿಗೆ ಸಚಿವರಿಗೆ ಹಾಗೂ ಇದರಲ್ಲಿ ದುಡಿಯುವಂಥ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ನಮ್ಮ ಗ್ಯಾರಂಟಿಗಳನ್ನು ಮನೆ ಮನೆಗೆ ಮುಟ್ಟಿಸಲು ಪ್ರಯತ್ನ ಪಡುತ್ತಿರುವಂತಹ ನಮ್ಮ ಪುತ್ತೂರಿನ ಶಾಸಕರಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಕೃತಜ್ಞತೆಗಳು. ಮುಂದಕ್ಕೆ ಶಕ್ತಿ ಯೋಜನೆಯ ಪರವಾಗಿ ವಿಶಾಲಾಕ್ಷಿ ಬನ್ನೂರು, ಇಂಧನ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಆಶಾಲತ ರೆಡಿಯಾಗಿರಬೇಕು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಅಧಿಕಾರಿ ಬಂಧುಗಳೇ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ಮಹಿಳಾ ಮಣಿಗಳೇ, ಸರ್ವಸ್ವರೇ, ಈ ಒಂದು ಶಕ್ತಿ ಯೋಜನೆಯ ಬಗ್ಗೆ ಈಗಾಗಲೇ ನನ್ನ ಗೆಳತಿ ಹೇಳಿದರು. ಶಕ್ತಿ ಯೋಜನೆ ಜೂನ್ 11, 2023 ನಮ್ಮ ಪುತ್ತೂರಿನ KSRTC ಬಸ್ ನಿಲ್ದಾಣದಲ್ಲಿ ನಮ್ಮ ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರ ಹಸ್ತದಿಂದ ಉದ್ಘಾಟನೆಗೊಂಡಿತು. ಹಾಗೆಯೇ ರಾಜ್ಯಾದ್ಯಂತ ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿದಂತೆ ಎಲ್ಲ ಕಡೆಗಳಲ್ಲೂ ಒಂದೇ ಏಕಕಾಲಕ್ಕೆ ಉದ್ಘಾಟನೆಗೊಂಡಿತು. ತದನಂತರ ಎಲ್ಲ ಮಹಿಳೆಯರಿಗೆ ಪ್ರಯಾಣ ಒಂದು ಉಚಿತವಾಗಿ ಹೋಗುವಂತಹ ಒಂದು ಅವಕಾಶವನ್ನು ನಮ್ಮ ಈ ಘನ ಸರ್ಕಾರ ತಂದುಕೊಟ್ಟಿತು. ನಾನು ಹೆಚ್ಚಾಗಿ ಹೇಳಬೇಕಂದ್ರೆ ಮಹಿಳೆಯರಿಗೆ ಎಲ್ಲ ಈ ಒಂದು ಸಂಸಾರವನ್ನು ತೂಗುವಂತಹ ಭಾರ ಮಹಿಳೆಯರ ತಲೆ ಮೇಲೆ ಇದೆ. ಹಾಗೆ ಇರುವಾಗ ಈ ಒಂದು ಗ್ಯಾರಂಟಿ ಯೋಜನೆಗಳ ಮುಖಾಂತರ ಈ ಒಂದು ಶಕ್ತಿ ಯೋಜನೆಯಲ್ಲಿ ಕೂಡ ನಮಗೆ ಸಾಕಷ್ಟು ಉಪಕಾರ ಆಗಿದೆ. ನಾವು ಒಬ್ಬರು ಹೋಗುವಲ್ಲಿ ನಮ್ಮ ಮನೆ ಯಜಮಾನರು ಕೂಡ ಸರಕಾರಿ ಬಸ್ಸಿನಲ್ಲೇ ಬರುವಂತಹ ಒಂದು ಅವಕಾಶ ಆಗಿದೆ. ನಾವು ಮನೆಯವರೆಲ್ಲರೂ ಒಟ್ಟಿಗೆ ಪ್ರಯಾಣಿಸುವಂತಹ ಅವಕಾಶ ಆಗಿದೆ. ಇದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಎಲ್ಲ ಕರ್ನಾಟಕದ ಎಲ್ಲ ಮಹಿಳೆಯರು ಒಳ್ಳೆಯ ರೀತಿಯಲ್ಲಿ ಉಪಯೋಗವನ್ನು ಪಟ್ಟುಕೊಂಡಿದ್ದಾರೆ. ಹಾಗೆಯೇ ದೇವಸ್ಥಾನಗಳಿಗೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪ್ರಯಾಣವನ್ನು ಮಾಡಿದ್ದಾರೆ. ಅದರ ಮುಖಾಂತರ ದೇವಸ್ಥಾನಗಳಲ್ಲಿ ಕೂಡ ಆದಾಯವು ದುಪ್ಪಟ್ಟಾಗಿದೆ ಅಂತ ಹೇಳಿ ಎಲ್ಲ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಹಾಗಾಗಿರುವಾಗ ನಮ್ಮ ಈ ಒಂದು ಸರ್ಕಾರದ ಎಲ್ಲ ತಂಡಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸಂಬಂಧಪಟ್ಟಂತಹ ಎಲ್ಲ ಶಾಸಕರಿಗೆ, ನಮ್ಮ ಇಲ್ಲಿ ಸೇರಿರುವಂತಹ ಎಲ್ಲ ಜನಗಳ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಲು ಸಂತೋಷ ಪಡುತ್ತೇನೆ. ಕೃತಜ್ಞತೆಗಳು. ಮುಂದಕ್ಕೆ ಗೃಹ ಜ್ಯೋತಿ ಪರವಾಗಿ ಆಶಾಲತ ನೈತಾಡಿ ತಯಾರಾಗಿರಬೇಕು. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಬಬಿಯ ಬನ್ನೂರು, ರಜಿಯ ಬಪ್ಪಳಿಗೆ ಮತ್ತು ಸುಜಾತ ಇಡಬೆಟ್ಟು. ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶಕ್ಕೆ ನಾನು ಬಂದಿದ್ದೆ. ನನ್ನನ್ನು ಕರೆದು ಇಲ್ಲಿ ವೇದಿಕೆಯಲ್ಲಿ ನಿಂತು ಒಂದೆರಡು ಉಚಿತ ಗೃಹಜ್ಯೋತಿಯ ಬಗ್ಗೆ ಎರಡು ಅನಿಸಿಕೆಯನ್ನು ಹೇಳಬೇಕೆಂದು ಹೇಳಿದರು. ಇದಕ್ಕೆ ನಾನು ಕೃತಜ್ಞತೆಯಾಗಿರುತ್ತೇನೆ. ಎಲ್ಲರ ಮನೆಯಲ್ಲಿಯೂ 200ಕ್ಕಿಂತ ಒಳಗೆ ವಿದ್ಯುತ್ ವಿದ್ಯುತ್ ನೀಡುವ ಗೃಹಜ್ಯೋತಿ ಗ್ಯಾರಂಟಿ ಮಹಿಳೆಯರಿಗೆ ಎಲ್ಲ ತುಂಬ ಅನುಕೂಲವಾಗಿದೆ. ಇದರಿಂದ ಆ ಹಣವನ್ನು ಮನೆಯ ಯಾವುದೇ ಒಂದು ಸೌಕರ್ಯಕ್ಕಾಗಿ ಉಪಯೋಗವಾಗಿದೆ. ಅದೂ ಅಲ್ಲದೆ ಅದರಿಂದ ವಿದ್ಯಾರ್ಥಿಗಳಿಗೆ ತುಂಬ ಉಪಯೋಗವಾಗಿದೆ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಕೃತಜ್ಞತೆಗಳು. ಮುಂದಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಪರವಾಗಿ ಭವ್ಯ ಬನ್ನೂರು.
ದವಳೋಜ್ಜುಲಗಿರಿ ಸದೃಶ್ಯವಾದಂಥ ಈ ಸುಂದರ ತಾಣದಲ್ಲಿ ಆಸೀನರಾಗಿರುವಂಥ ಎಲ್ಲರಿಗೂ ವಂದಿಸುತ್ತಾ, ವೇದಿಕೆಯಲ್ಲಿ ಅಲಂಕರಿಸಿರುವಂತಹ ಗಣ್ಯರಿಗೆ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಗೌರವಾನ್ವಿತರನ್ನು ಗೌರವಿಸುತ್ತಾ, ಬಂದಿರುವಂಥ ಎಲ್ಲ ಅಧಿಕಾರಿ ವರ್ಗದವರನ್ನು ಕೂಡ ಗೌರವಿಸುತ್ತಾ, ಈ ಒಂದು ಸುಂದರ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಬಹಳ ನಗುಮುಖದಿಂದ ಇವತ್ತು ಸಮಾರಂಭದಲ್ಲಿ ಕಂಗೊಳಿಸ್ತಿರುವಂಥ ಎಲ್ಲ ಫಲಾನುಭವಿಗಳನ್ನು ಕೂಡ ಎಲ್ಲ ಫಲಾನುಭವಿಗಳಿಗೆ ವಂದಿಸುತ್ತಾ, ಬಂಧುಗಳೇ, ನಾನು ಬನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಜೇಬೇರಿಕೆ ಅಂಗನವಾಡಿ ಕೇಂದ್ರದಲ್ಲಿ ಬಾಲವಿಕಾಸ ಸಮಿತಿಯ ಅಧ್ಯಕ್ಷರಾಗಿದ್ದೇನೆ. ಬಂಧುಗಳೇ, ನಾವಿವತ್ತು ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳುವಂಥ ಮಹತ್ತರವಾದ ಯೋಜನೆ ನಾವು ಪಡ್ಕೊಳ್ತಿದ್ದೇವೆ. ಒಂದು ದೇಶ ಸದೃಢ ಆಗಬೇಕಂತಾದರೆ ಪ್ರತಿ ಹಳ್ಳಿಗಳು ಕೂಡ ಸದೃಢ ಆಗಬೇಕು. ಪ್ರತಿ ಹಳ್ಳಿಗಳು ಕೂಡ ಸದೃಢ ಆಗಬೇಕಾದ್ರೆ ಪ್ರತಿ ಮನೆ ಕೂಡ ಇವತ್ತು ಸದೃಢ ಆಗಬೇಕು. ಪ್ರತಿ ಮನೆಗೆ ಸದೃಢ ಆಗಬೇಕಾದ್ರೆ ಒಬ್ಬ ಮಹಿಳೆ ಇವತ್ತು ಸದೃಢಗೊಳ್ಳಬೇಕು. ಅಂತಹ ಒಂದು ಯೋಜನೆಯಲ್ಲಿ ಬಹಳ ಮುಖ್ಯವಾದದ್ದು ಗೃಹಲಕ್ಷ್ಮಿ ಯೋಜನೆ. ಬಂಧುಗಳೇ, ಇವತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಯರು ಅದೆಷ್ಟು ಗುರುತಿಸಿಕೊಂಡಿದ್ದಾರೆ ಅಂತ ಹೇಳಿದರೆ, ಇವತ್ತು ನಾನು ಗುರುತಿಸಿಕೊಂಡಂತೆ ಹೆಚ್ಚಿನವರಿಗೆ ತಮ್ಮ ದಾಖಲೆಗಳ ಬಗ್ಗೆ ಅರಿವೇ ಇಲ್ಲದಿರುವಂತಹ ಈ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಅಂತ ಹೇಳುವಂಥ ಒಂದು ಯೋಜನೆ ಬಂದಾಗ ತಮಗೆ ನನ್ನ ಆಧಾರ್ ಕಾರ್ಡ್ ಸರಿ ಮಾಡಬೇಕಿತ್ತು, ನನ್ನ ಆಧಾರ್ ಕಾರ್ಡಲ್ಲಿ ಏನೋ ಒಂದು ತಪ್ಪಾಗಿದೆ, ನನ್ನ ಬ್ಯಾಂಕ್ ಅಕೌಂಟ್, ನಾನಿವತ್ತು ಬ್ಯಾಂಕ್ಗೆ ಹೋಗಲೇ ಇಲ್ಲ, ನಾನು ಯಾವತ್ತೋ ಒಂದು ದಿವಸ ನಾನು ಬ್ಯಾಂಕಲ್ಲಿ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಅಕೌಂಟನ್ನು ತೆರೆದಿದ್ದೇನೆ, ಇವತ್ತು ನಾನು ಆ ಬ್ಯಾಂಕಲ್ಲಿ ವ್ಯವಹಾರವನ್ನು ಮಾಡ್ತಾ ಇಲ್ಲ. ಇವತ್ತು ಗೃಹಲಕ್ಷ್ಮಿ ಯೋಜನೆ ಬಂದಾಗ ಇವತ್ತು ನನಗೆ ಬ್ಯಾಂಕಿನ ನೆನಪಾಯಿತು, ಬ್ಯಾಂಕ್ ಅಕೌಂಟ್ ಹೇಗಿದೆ ಗೊತ್ತಿಲ್ಲ. ಇವತ್ತು ಬ್ಯಾಂಕಲ್ಲಿ ವ್ಯವಹಾರ ಮಾಡುವಾಗ ನಮಗೆ ಯಾವುದೂ ಇಲ್ಲ. ಅಂಗನವಾಡಿಯ ಟೀಚರ್ಸ್ ಹೇಳ್ತಾ ಇದ್ರು, ಹಾಗೆ ಸಂಜೀವಿನಿ ಒಕ್ಕೂಟದ LCRP ಎಂಬಿಕೆಗಳು ತಮ್ಮಲ್ಲಿ ಹೇಳ್ತಾ ಇದ್ರು, ನಿಮ್ಮ ದಾಖಲೆಗಳನ್ನು ಸರಿ ಮಾಡಿಕೊಳ್ಳಿ, ನಿಮ್ಮ ಆಧಾರಲ್ಲಿ ಈ ತಪ್ಪಿದೆ, ನೀವು ಬ್ಯಾಂಕ್ ಅಕೌಂಟಲ್ಲಿ ಈ ತಪ್ಪಿದೆ, ದಯವಿಟ್ಟು ಇದನ್ನು ಸರಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ರು. ಆದರೂ ಕೂಡ ನಮ್ಮ ಜನರಿಗೆ ಅದರ ಬಗ್ಗೆ ಗೊಡವೆ ಇರಲಿಲ್ಲ. ಆದರೆ ಈಗ ಈ ಗೃಹಲಕ್ಷ್ಮಿ ಯೋಜನೆ ಬಂದಾಗ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಇವತ್ತು ಹೆಚ್ಚಿನವರಿಗೆ ಗೃಹಲಕ್ಷ್ಮಿ ಯೋಜನೆ ಬಂದಿದೆ. ಅನೇಕ ಕಾರಣಾಂತರಗಳಿಗೆ ಕೆಲವೊಂದು ಜನರಿಗೆ ಗೃಹಲಕ್ಷ್ಮಿ ಬಂದಿರಲಿಲ್ಲ. ಅದು ಮುಖ್ಯವಾಗಿ ಸರ್ಕಾರದ ತಪ್ಪಲ್ಲ ಬಂಧುಗಳೇ, ಇದು ನಾವು ಮಾಡಿಕೊಂಡಿರುವಂತಹ ತಪ್ಪು. ಇದು ನಾವು ಮಾಡಿಕೊಂಡಿರುವಂತಹ ತಪ್ಪಿನಿಂದಾಗಿ ನಮಗೆ ಗೃಹಲಕ್ಷ್ಮಿಯ ಹಣ ಬರಲಿಲ್ಲ. ಇದನ್ನು ಮೊದಲಾಗಿ ನಾವು ಆಲೋಚನೆಯನ್ನು ಮಾಡಬೇಕು. ನಾವು ಏನು ಆಲೋಚನೆಯನ್ನು ಮಾಡದೆ ನಮ್ಮ ತಪ್ಪನ್ನು ನಮ್ಮೊಳಗಿಟ್ಕೊಂಡು, ಅಯ್ಯೋ ನಾವು ಟೀಚರ್ಸ್ ಹೇಳ್ತಾರೆ, ಅಂಗನವಾಡಿ ಟೀಚರ್ನವರು, ಮುಖ್ಯವಾಗಿ ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರನ್ನು ನಾನು ತುಂಬ ಗೌರವಿಸ್ತೇನೆ. ಯಾಕೆಂತ ಹೇಳಿದರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹಳ ಶ್ರಮಪಟ್ಟವರು ಅಂತ ಹೇಳಿದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂಗನವಾಡಿ ಟೀಚರ್ಸ್ ಇವತ್ತು ಎಲ್ಲರ ಕೈಯಿಂದ ಕೂಡ ಬೈಗಳು ತಿಂತಿದ್ದಾರೆ. ಸತ್ಯ, ಯಾಕೆಂದರೆ ಅವರು ತಮ್ಮ ಕಾರ್ಯವನ್ನು ಬಹಳ ನಿಷ್ಠೆಯಿಂದ ಮಾಡ್ತಿದ್ದಾರೆ. ಬಂಧುಗಳೇ, ನಾವಿವತ್ತು ಅವರನ್ನು ನಾವು ಗುರುತಿಸಲೇಬೇಕು. ಕೇವಲ 11,000 ರೂಪಾಯಿ ಸಂಬಳದಲ್ಲಿ ಇವತ್ತು ಅವರದ ಕೆಲಸದ ನಡುವೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಜನರಿಗೋಸ್ಕರ ಮಾಡ್ತಾ ಇದ್ದಾರೆ. ನಾನು ಅವರೆಲ್ಲರಿಗೂ ಕೂಡ ಆಭಾರಿಯಾಗಿರ್ತೇನೆ. ಈ ಒಂದು ಎಲ್ಲ ಯೋಜನೆಗಳು ಯಶಸ್ವಿಯಾಗಿ ಆಗಲಿ, ಎಲ್ಲರೂ ಕೂಡ ಇದರ ಪ್ರಯೋಜನ ಪಡ್ಕೊಳ್ಳುವ, ಎಲ್ಲರೂ ಕೂಡ ಈ ಒಂದು ಸಪೋರ್ಟನ್ನು ಮಾಡುವ ಅಂತ ಹೇಳುತ್ತಾ ನನ್ನೆರಡು ಮಾತುಗಳಿಗೆ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನೆರಡು ಮಾತಿಗೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇನೆ. ಜೈ ಕರ್ನಾಟಕ. ಕೃತಜ್ಞತೆಗಳು. ಒಂದು ವಿಶೇಷ ಪ್ರಕಟಣೆ, ಎಲ್ಲ ಗ್ರಾಮ ಪಂಚಾಯತಿನ ಗ್ರಾಮ ಸಹಾಯಕರು ಮತ್ತು ರೈ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟಿನ ಸರ್ವ ಸದಸ್ಯರು ಕೂಡ ಊಟದ ವಿಭಾಗಕ್ಕೆ ತಕ್ಷಣ ತೆರಳಬೇಕು ಅನ್ನುವ ಸೂಚನೆಯ ಮೇರೆಗೆ ಮುಂದಿನ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಅನಿಸಿಕೆ ರಜಿಯಾ ಬಪ್ಪಳಿಗೆ ಇವರಿಂದ. ದಯವಿಟ್ಟು ಎಲ್ಲ ಗ್ರಾಮ ಸಹಾಯಕರು ತಕ್ಷಣ ಊಟದ ಕೌಂಟರಿಗೆ ಕಡ್ಡಾಯವಾಗಿ ತೆರಳಬೇಕು ಅನ್ನುವ ಸೂಚನೆ ಮಾನ್ಯ ತಹಶೀಲ್ದಾರರಿಂದ. ತಕ್ಷಣ ಅಲ್ಲಿ ರಿಪೋರ್ಟ್ ಮಾಡಿಕೊಳ್ಬೇಕು. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನನ್ನ ಪ್ರೀತಿಯ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಮಹನೀಯರಿ, ನಾನು ಈಗಾಗಲೇ ರಾಜ್ಯ ಸರ್ಕಾರ 5 ಗ್ಯಾರಂಟಿ ಯೋಜನೆಯನ್ನು
ಘೋಷಿಸಿದ್ದಾರೆ. ಅದೇ ರೀತಿ ಅವರು ಅದನ್ನು ಕಾರ್ಯರೂಪಕ್ಕೆ ತಂದಿರುವಂತಹ ಬಗ್ಗೆ ನನ್ನ ಮನದಾಳದ ಮಾತನ್ನು ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ಪ್ರಥಮವಾಗಿ ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಎಂದು ಹೇಳಿದಾಗಲೇ ಅದು ನಮಗೆ ಕೊಡುವಂಥ ಅರ್ಥವು ತುಂಬ ಅರ್ಥಗರ್ಭಿತವಾಗಿದೆ. ಮನೆಯ ನಿಧಿ ಅಥವಾ ಮನೆಯ ಸಂಪತ್ತು. ಇದು ಮಹಿಳೆಯರನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಮಾಡಿದ ಯೋಜನೆ. ಈ ಯೋಜನೆಯು ಯಾರಿಗೆಲ್ಲ ಅನ್ವಯವಾಗಿದೆ ಎಂದರೆ ಗೃಹಲಕ್ಷ್ಮಿ ಯೋಜನೆಯಾಗಿದ್ದು BPL, APL ಅಂತ್ಯೋದಯ ಕಾರ್ಡಿನಲ್ಲಿ ನಮೂದಿಸಿದಂತೆ ಕುಟುಂಬದ ಯಜಮಾನಿಯು ಆರ್ಥಿಕವಾಗಿ ಸಬಲೀಕರಣಗೊಂಡಲ್ಲಿ ಕುಟುಂಬದ ಸಮಗ್ರ ಅಭಿವೃದ್ಧಿಯನ್ನು ಖಚಿತಪಡಿಸುವುದಾಗಿರುತ್ತದೆ. ಕುಟುಂಬದ ಅಭಿವೃದ್ಧಿಯು ಸಮಾಜದ ಅಭಿವೃದ್ಧಿಗೆ ಬುನಾದಿಯಾಗಿದೆ. ಈ ಯೋಜನೆ ಮಹಿಳಾ ಸಬಲೀಕರಣ ಹಾಗೂ ಸ್ವಾಭಿಮಾನದ ಹೆಗ್ಗುರುತಾಗಲಿದೆ. ಈ ಯೋಜನೆಯು ಈ ಮೂಲಕ ಇದು ಯಾವಾಗ ಇದಾಗಿದೆ ಅಂದರೆ 2023-24ನೇ ಸಾಲಿನಲ್ಲಿ ಅನುಷ್ಠಾನಗೊಳಿಸಿದೆ. ಈ ಯೋಜನೆಯು ಮಹಿಳೆಯರಿಗೆ ಒಳ್ಳೆಯ ಪ್ರಯೋಜನಕಾರಿಯಾಗಿದೆ. ಹೇಗೆಂದರೆ ಮಹಿಳೆಯರು ಇದನ್ನು ಮಕ್ಕಳ ಶಾಲೆಯ ಖರ್ಚಿಗೆ ಆಗಿರಬಹುದು ಅಥವಾ ಮನೆಯ ದಿನಸಿ ಸಾಮಾನುಗಳಿಗೆ ಆಗಿರಬಹುದು, ಪ್ರತಿಯೊಂದಕ್ಕೂ ಅವರ ಮನೆಯವರನ್ನು ಅವಲಂಬಿಸಬೇಕಾಗುವಂಥ ಅನಿವಾರ್ಯತೆಯು ಈ ಸಂದರ್ಭದಲ್ಲಿ ಇಲ್ಲ. ಆದ್ದರಿಂದ ಈ ಸಂದರ್ಭದಲ್ಲಿ ಅವರಿಗೆ ತಿಂಗಳಿಗೆ 2,000 ರು ಅವರ ಅವಶ್ಯಕತೆಯನ್ನು ಪೂರೈಸಲು ಇದು ನೆರವಾಗಿದೆ. ಇದು DBTಯ ಮೂಲಕ ಈ ಹಣವು ಅವರಿಗೆ ತಲುಪುತ್ತದೆ. DBT ಎಂದರೇನು ಎಂಬ ಕ್ವಶನ್ ನಿಮ್ಮನ್ನು ಉದ್ಭವಿಸಬಹುದು. ಇದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಈ ಯೋಜನೆಯು ಲಾಭ ನೇರವಾಗಿ ಫಲಾನುಭವಿ ಎಂದು ಹೇಳಬಹುದು. ಇದು ಫಲಾನುಭವಿಗಳಿಗೆ ತಲುಪಬೇಕಾದ ಒಂದು ಆರ್ಥಿಕ ಸಹಾಯ ಅಥವಾ ನೇರವಾಗಿ ಅವರ ಖಾತೆಗೆ ತಲುಪುವಂತೆ ಮಾಡಲು ನೇರ ನಗದು ವರ್ಗಾವಣೆ ಯೋಜನೆಯನ್ನು ತರಲಾಗಿದೆ. ಎರಡನೇದಾಗಿ ಗೃಹಜ್ಯೋತಿ ಯೋಜನೆ. ಇದು ಹೆಸರೇ ಹೇಳುತ್ತದೆ, ಪ್ರತಿ ಮನೆ ಬೆಳಗಲಿದೆ. ಉಚಿತ ವಿದ್ಯುತ್ ಗೃಹಜ್ಯೋತಿ ಯೋಜನೆಯ ಅಡಿಯಲ್ಲಿ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ತನ್ನು ಪಡೆಯುತ್ತಿದ್ದಾರೆ. ರಾಜ್ಯದ ಗೃಹ ಬಳಕೆಯ ಸಹಕಾರಿಯಾಗಿ ಈ ವಿದ್ಯುತ್ ನೀಡುವ ರಾಜ್ಯ ಸರ್ಕಾರದ ಯೋಜನೆಯಲ್ಲಿ ಇದು ಒಂದು ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಮೊದಲು ತುಂಬ ಬಿಲ್ಲು ಬರುವಂತಹ ಬಡವರು ತುಂಬ ಹೆದರಿಕೊಳ್ಳುತ್ತಾ ಇದ್ದರು. ಈಗ ಆ ಬಡವರಿಗೆ ಹೆದರಿಕೆಯನ್ನು ಹೋಗಲಾಡಿಸಿದೆ. ವಿದ್ಯಾರ್ಥಿಗಳು ಎಷ್ಟು ಹೊತ್ತು ಬೇಕಾದ್ರೆ ಓದಲು ಅವರಿಗೆ ಅನುವು ಮಾಡಿಕೊಡ್ತಾ ಇದೆ. TV ನೋಡಲು ಆಗಿರಬಹುದು, ಮನೆಯ ಮಹಿಳೆಯರಿಗೆ ಅಡಿಗೆ ಕೆಲಸಗಳಿಗೆ ಇದು ಉಪಕಾರಿಯಾಗಿದೆ. ಮೂರನೆಯದಾಗಿ ಶಕ್ತಿ ಯೋಜನೆ. ವಿದ್ಯಾರ್ಥಿನಿಯರು ಸೇರಿದಂತೆ ಎಲ್ಲ ವರ್ಗಗಳ ಮಹಿಳೆಯರಿಗೆ AC ಮತ್ತು ಲಕ್ಸುರಿ ಬಸ್ಗಳನ್ನು ಹೊರತುಪಡಿಸಿ ಇತರ ಎಲ್ಲ ಬಸ್ಸಿನೊಳಗೆ ರಾಜ್ಯದ ಉಚಿತ ಪ್ರಯಾಣ ಸೌಲಭ್ಯವನ್ನು ಒದಗಿಸಿದೆ. ಈ ಯೋಜನೆಯಲ್ಲಿ 94% ಮಹಿಳೆಯರು ಪ್ರಯಾಣಿಕರು ಅನುಕೂಲ ಪಡೆದಿದ್ದಾರೆ. ಅದರಲ್ಲಿ ಪುರುಷರಿಗೆ ಒಳ್ಳೆಯ ಗೌರವವನ್ನು ಕೊಟ್ಟಿದ್ದಾರೆ. 50% ಸೀಟುಗಳು ಒಂದು ಬಸ್ಸಲ್ಲಿ ಅವರಿಗೆ ಮೀಸಲಿದೆ. ಮಹಿಳಾ ಪ್ರಯಾಣದ ಹಣವನ್ನು ಮಹಿಳೆಯರು ಬೇರೆ ಇಡಬೇಕಿತ್ತು. ಹಾಗೆ ಈಗ ಅದರ ಅವಶ್ಯಕತೆ ಅವರಿಗೆ ಇಲ್ಲ. ಈ ಯೋಜನೆಯು ಮುಖ್ಯಮಂತ್ರಿಗಳು ಒದಗಿಸಿಕೊಟ್ಟಿದ್ದಾರೆ. ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಉಚಿತ ಪ್ರಯಾಣ ಮಾಡಬಹುದು. ಇದು ಒಂದು ಒಳ್ಳೆಯ ಯೋಜನೆಯಾಗಿದೆ. ಇನ್ನೊಂದು ಅನ್ನಭಾಗ್ಯ ಯೋಜನೆ. ಅನ್ನಭಾಗ್ಯ ಯೋಜನೆ ಎಂದಾಗಲೇ ಈ ಹಸಿವನ್ನು ನೀಗಿಸಲು ಕೊಟ್ಟಂತಹ ಒಂದು ಒಳ್ಳೆಯ ಯೋಜನೆಯಾಗಿದೆ. ಇದು ಬಡ ಜನರ ಸಂಕಷ್ಟ ದೂರ ಮಾಡಲು ಕೊಟ್ಟಂತಹ ಯೋಜನೆ. ಬಡ ಜನರು ಯಾರ ಬಳಿಯೂ ಅನ್ನಕ್ಕಾಗಿ ಕೈಚಾಚದೆ ಸ್ವಾಭಿಮಾನದ ಬದುಕನ್ನು ಸಾಗಿಸಬೇಕು ಎನ್ನುವುದೇ ಸರ್ಕಾರದ ಆಶಯ. ಬಡ ಜನರ ಸಂಕಷ್ಟ ದೂರ ಮಾಡಿದರೆ ಅನ್ನಭಾಗ್ಯ ಯೋಜನೆ ಇದು ಬಡ ಜನರಿಗೆ ತುಂಬ ಉಪಕಾರಿಯಾಗಿದೆ. ಇನ್ನೊಂದು ಯುವ ನಿಧಿ ಯೋಜನೆ. ಈ ಯೋಜನೆಯು ನಿರುದ್ಯೋಗಿ ಯುವಜನರ ಕನಸಿನ ಒಂದು ಆರ್ಥಿಕ ಬೆಂಬಲವಾಗಿದೆ. ಈ ಯೋಜನೆಯು ಎಲ್ಲ ಪದವಿ ಯುವಕ ಯುವತಿಯರು ಡಿಪ್ಲೊಮಾ ಹೊಂದಿದವರಿಗೆ ಈ ಯೋಜನೆಯು ಅನ್ವಯವಾಗಿದೆ. ಈ ಯೋಜನೆ ನಿರುದ್ಯೋಗಿ ಭತ್ಯೆ ಒದಗಿಸುವ ಗುರಿಯನ್ನು ಹೊಂದಿದೆ. ಅದಕ್ಕಿಂತ ಮಿಗಿಲಾಗಿ ನಾವು ಈ ಯೋಜನೆಯು ಎಲ್ಲಿಂದ ಈ ಬಡವರ ಕೈಗೆ ತಲುಪಿದೆ ಎನ್ನುವುದು ಬಹಳ ಮುಖ್ಯವಾಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಅಂಗನವಾಡಿಯ ಶಿಕ್ಷಕಿಯರಾಗಿದ್ದಾರೆ. ಅವರು ತಮ್ಮ ಆಫೀಸುಗಳಲ್ಲಿ ಆಗುವಂಥ ಎಲ್ಲ ಮೀಟಿಂಗ್ಗಳಿಗೆ ಅಟೆಂಡ್ ಆಗಿ ಅದು ಮೆಸೇಜ್ ಮೂಲಕ ಎಲ್ಲ ಬಡವರ ಮಹಿಳೆಯರ ಮನೆಗೆ ತಲುಪಿಸುವಲ್ಲಿ ಅವರು ಚಿರಋಣಿಯಾಗಿದ್ದಾರೆ. ಮತ್ತು ಅವರ ಎಲ್ಲ ಮಾಹಿತಿಗಳನ್ನು ಅವರು ತನ್ನ ಮಾಹಿತಿಯನ್ನು ಮನೆ ಮನೆಗೆ ಸುಡು ಬಿಸಿಲು ಎನ್ನದೆ ಬಡ ಜನರ ಮಹಿಳೆಯರ ಯೋಜನೆಗಳಿಗೆ ಅವರು ಗುರುತಿಸುತ್ತಿದ್ದಾರೆ. ಆಯ್ತು ಸರ್. 5 ಯೋಜನೆಗಳು ಉತ್ತಮವಾಗಿದೆ. ಆದರೆ ಬಡವರಿಗೆ, ಹಿಂದುಳಿದವರಿಗೆ ಸರ್ಕಾರದಿಂದ ಗ್ಯಾರಂಟಿ ಯೋಜನೆಗಳು ತುಂಬ ಲಾಭದಾಯಕವಾಗಿದೆ. ರಾಜ್ಯ ಸರ್ಕಾರವು ಜಾರಿಗೆ ತಂದಿರುವಂಥ ಪಂಚ ಯೋಜನೆಯಿಂದ ಕಡುಬಡವರು,
ಕೃಷಿ ಕೂಲಿ ಕಾರ್ಮಿಕರಿಗೆ ಸಾಕಷ್ಟು ಅನುಕೂಲವಾಗಿದೆ. ಅನ್ನಭಾಗ್ಯ ಯೋಜನೆಯಿಂದ ಬಡವರಿಗೆ, ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರಿಗೆ ಪ್ರತಿ ತಿಂಗಳು ಸಿಗುವಂಥ ಹಣ ಈ ಯೋಜನೆ ಸಾಕಷ್ಟು ಫುಲ್ ಕೊಟ್ಟಿದ್ದಾರೆ, ಪ್ರಯೋಜನ ಪಡೆದಿದ್ದಾರೆ. ಓಕೆ ಸರ್, ಪ್ರಯೋಜನಕಾರಿಯಾಗಿದೆ. ಸಮಯಕ್ಕಾಗಿ ಧನ್ಯವಾದಗಳು. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವ ಶ್ರೀ ಕೆ ಹರೀಶ್ ಕುಮಾರ್ ಮಾನ್ಯ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ಕೋರಿಕೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಪುತ್ತೂರು ತಾಲೂಕು ಆಡಳಿತದ ವತಿಯಿಂದ ನಡೀತಾ ಇರುವಂತಹ ಕರ್ನಾಟಕ ಸರ್ಕಾರದ ದೊಡ್ಡ ಯೋಜನೆಗಳಾದ 5 ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ. ನಾವೊಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಎಲ್ಲ ಪಾಲ್ಗೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಆತ್ಮೀಯರಾದ ಸನ್ಮಾನ್ಯ ಶ್ರೀ ಅಶೋಕ್ ರೈ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸನ್ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳೇ, ಉಪವಿಭಾಗಾಧಿಕಾರಿಗಳೇ, ಜಿಲ್ಲಾ ಪಂಚಾಯತ್ನ ಸಿಒರವರೇ, ವೇದಿಕೆಯ ಮೇಲಿರುವ ಎಲ್ಲ ಅಧಿಕಾರಿ ವರ್ಗದ ಗಣ್ಯರೇ, ಇಲ್ಲಿ ಸೇರಿರುವ ಎಲ್ಲ ಗೌರವಾನ್ವಿತ ಬಂಧುಗಳೇ ಹಾಗೂ ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಿಂದ ಆಗಮಿಸಿದಂತಹ ಎಲ್ಲ ನಮ್ಮ ಘನ ಸರ್ಕಾರದ 5 ಗ್ಯಾರಂಟಿಗಳ ಫಲಾನುಭವಿಗಳ ಬಂಧುಗಳೇ, ಇವತ್ತು ಈ ಒಂದು ವಿಶೇಷ ಕಾರ್ಯಕ್ರಮ ಅಂತ ನಾವು ಹೇಳ್ಬೋದು. ಯಾಕೆಂದರೆ ಕರ್ನಾಟಕ ಸರ್ಕಾರ ಜಾರಿಗೆ ಅನುಷ್ಠಾನಕ್ಕೆ ತಂದಂತಹ 5 ಗ್ಯಾರಂಟಿ ಕಾರ್ಯಕ್ರಮಗಳು ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಾ ಇರುವಂಥ ಸಂದರ್ಭ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಈ ಕಾರ್ಯಕ್ರಮದ ಫಲಾನುಭವಿಗಳಿಗೆ ಈ ಒಂದು ಆ ಯೋಜನೆಗಳ ಬಗ್ಗೆ ಅರಿವು ಬರಬೇಕು, ಆ ಯೋಜನೆಗಳ ಏನು ಯಾಕೆ ಬಂತು ಅನ್ನುವಂಥ ವಿಚಾರ ಅವರಿಗೆ ತಿಳಿಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಗೂ ಈ ಒಂದು 5 ಗ್ಯಾರಂಟಿಗಳ ಎಲ್ಲ ಸಚಿವರುಗಳು ಮತ್ತು ನಮ್ಮ ಚುನಾವಣೆಯ ಸಂದರ್ಭದಲ್ಲಿ ನಾವು ಕೊಟ್ಟಂತಹ ಪ್ರಣಾಳಿಕೆಯ ಸೃಷ್ಟಿಕರ್ತರಾದ ಅದರ ಅಧ್ಯಕ್ಷರಾಗಿದ್ದಂಥ ಸನ್ಮಾನ್ಯ ಶ್ರೀ ಜಿ ಪರಮೇಶ್ವರ್ ಅವರು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದಕ್ಕೋಸ್ಕರ ನಾನು ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳು, ಈ 5 ಗ್ಯಾರಂಟಿಗಳು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಜನರಿಗೆ ಅನುಷ್ಠಾನ ಮಾಡುವುದರ ಮುಖಾಂತರ ಇದರ ಫಲವನ್ನು ಉಣ್ಣುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಬಹುಶಃ ಈ ಅನ್ನಭಾಗ್ಯ ಅನ್ನುವಂಥ ಒಂದು ಯೋಜನೆ ಇದು 2013ನೇ ಇಸ್ವಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಆಗಿನ ಮುಖ್ಯಮಂತ್ರಿಗಳಾಗಿದ್ದಾಗ ಅನುಷ್ಠಾನಗೊಳಿಸಿದಂಥ ಒಂದು ಮಹಾನ್ ಅವರ ದೊಡ್ಡ ಕನಸು ಈ ಯೋಜನೆ. ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿದ್ದಂಥ ಸಂದರ್ಭ ಆ ಸರ್ಕಾರ ಆಹಾರ ಕಾಯ್ದೆಯನ್ನು ಪ್ರತಿಯೊಬ್ಬರಿಗೂ ಕೂಡ ಆಹಾರದ ಕೊರತೆ ಬರಬಾರ್ದು, ಪ್ರತಿಯೊಂದು ಹಳ್ಳಿಯ ಮೂಲೆಯಲ್ಲಿರುವಂಥ ವ್ಯಕ್ತಿ ಕೂಡ ಆಹಾರದ ಕೊರತೆಯಿಂದಾಗಿ ಊಟವನ್ನು ಮಾಡದೇ ಇರಬಾರ್ದು ಅನ್ನುವಂಥ ದೊಡ್ಡ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಆಹಾರ ಕಾಯ್ದೆಯನ್ನು ತಂದರು. ಈ ಆಹಾರ ಕಾಯ್ದೆಯ ಮುಖಾಂತರ ಇಡೀ ದೇಶದ ಪ್ರತಿಯೊಬ್ಬ ಬಡ ಕುಟುಂಬಗಳಿಗೆ ಪ್ರತಿ ತಿಂಗಳು ಪ್ರತಿಯೊಬ್ಬನಿಗೆ 5 kg ಅಕ್ಕಿಯನ್ನು ಉಚಿತವಾಗಿ 1 ರೂಪಾಯಿ ಅಥವಾ 2 ರೂಪಾಯಿಗೆ ಕೊಡುವಂಥ ಕಾರ್ಯಕ್ರಮ ಇತ್ತು. ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಯಾಗಿರುವಂಥ ಸಂದರ್ಭ ಜಾರಿಗೊಳಿಸಿ 1 ರೂಪಾಯಿಗೆ ಅಕ್ಕಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದರು. ಕೆಲವೇ ದಿವಸಗಳಲ್ಲಿ ಅದನ್ನು ಉಚಿತವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದರು. ಅವರ
ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿತ್ತು. 5 ವರ್ಷಗಳಲ್ಲಿ ಈ ಕಾರ್ಯಕ್ರಮವನ್ನು ಮುಂದುವರಿಸಿ ಮತ್ತೆ ಪ್ರತಿಯೊಂದು ಕುಟುಂಬಗಳಿಗೂ ಪ್ರತಿಯೊಬ್ಬರಿಗೂ 10 kg ಉಚಿತವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಆ ಸಂದರ್ಭದಲ್ಲಿ ಮಾಡಿದರು. ತದನಂತರ ಇವತ್ತು ಈ ಒಂದು ಅವರ 2ನೇ ಮುಖ್ಯಮಂತ್ರಿತ್ವದ ಅವಧಿಯಲ್ಲಿ ಅವರು ಮತ್ತೆ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದರು. ಚುನಾವಣೆಯ ಸಂದರ್ಭ ಅನೇಕ ಗ್ಯಾರಂಟಿಗಳನ್ನು ಹೇಳಿದರು. ಆ ಸಂದರ್ಭ ಹೇಳಿದಂಥ ಆ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಕೇವಲ 3 ತಿಂಗಳ ಒಳಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಕೇವಲ 3 ತಿಂಗಳ ಅವಧಿಯಲ್ಲಿ ಈ 4 ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸುವಲ್ಲಿ ಈ ಸರ್ಕಾರ ಯಶಸ್ವಿ ಆಯಿತು ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ. ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಮತ್ತು ಉಪಮುಖ್ಯಮಂತ್ರಿಗಳನ್ನು ನಾನು ಮತ್ತೊಮ್ಮೆ ಅವರನ್ನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಅವರು ಈ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವಂಥ ಸಂದರ್ಭ ಪ್ರಥಮವಾಗಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಮತ್ತೆ 5 kg, ಅದು 10 kg ಕೊಡುವಂಥ ಕಾರ್ಯಕ್ರಮ 5 kgಗೆ ಇಳಿದಿತ್ತು. ಮತ್ತೆ 5 kg ಹೆಚ್ಚುವರಿ ಕೊಡುವಂಥ ಸಂದರ್ಭ ಕರ್ನಾಟಕ ಸರ್ಕಾರಕ್ಕೆ ಅಕ್ಕಿಯ ಒಂದು ತೊಂದರೆ ಉಂಟಾಯಿತು. ದಾಸ್ತಾನು ಸರ್ಕಾರದವರು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಕ್ಕೆ ಕೇಳಿಕೊಂಡಾಗ ಅವರು ಕೊಡ್ತೇವೆ ಅನ್ನುವಂಥ ವಿಚಾರವನ್ನು ಹೇಳಿದರು. 34 ರೂಪಾಯಿ 1 kgಗೆ ಮತ್ತು ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೊಡಬೇಕು ಅನ್ನುವಂಥ ಒಂದು ಕಂಡೀಷನ್ ಮೇಲೆ ಕೊಡ್ತೇನಂತ ಒಪ್ಕೊಂಡ್ರು. ಕೆಲವೇ ದಿನಗಳಲ್ಲಿ ದಾಸ್ತಾನಿನ ಕೊರತೆಯಿಂದಾಗಿ ಕೊಡಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಸರ್ಕಾರಕ್ಕೆ ತಿಳಿಸಿದರು. ಈ ಸಂದರ್ಭ ಸರ್ಕಾರ ಬೇರೆ ಬೇರೆ ರಾಜ್ಯಗಳಿಂದ ಅಕ್ಕಿ ತರಿಸಿ ಪ್ರತಿಯೊಬ್ಬರಿಗೂ ನಾವು ಏನು ಹೇಳಿದ್ದೇವೋ ಆ ಪ್ರಕಾರ ಅಕ್ಕಿ ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ಬೇರೆ ಬೇರೆ ರಾಜ್ಯಗಳನ್ನು ಸಂಪರ್ಕ ಮಾಡಿದಂಥ ಸಂದರ್ಭ ಅಕ್ಕಿ ಲಭ್ಯವಾಗುವಂಥ ಸಂದರ್ಭ ಸಿಗಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಅಷ್ಟು ಅಕ್ಕಿ ರಾಜ್ಯದಲ್ಲಿಯೂ ಲಭ್ಯ ಆಗಲಿಲ್ಲ. ಆದ್ದರಿಂದ ಮುಖ್ಯಮಂತ್ರಿಗಳು ನಾವು ಏನು ಕಾರ್ಯಕ್ರಮವನ್ನು ಹೇಳಿದ್ದೇವೋ ಅದನ್ನು ಜನರಿಗೆ ತಲುಪಿಸಬೇಕು, ಜನರಿಗೆ ನಾವು ಏನು ಆ ಒಂದು ಗ್ಯಾರಂಟಿಗಳನ್ನು ನೀಡಿದ್ದೇವೋ ಅದನ್ನು ಅನುಷ್ಠಾನಗೊಳಿಸಿಯೇ ಸಿದ್ಧ ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆಯಿಂದ ಆ ಏನು ಸರ್ಕಾರ 34 ರೂಪಾಯಿಗೆ ಅಕ್ಕಿಯನ್ನು FCI ಕರ್ನಾಟಕ ಸರ್ಕಾರಕ್ಕೆ ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿತ್ತೋ ಆ 34 ರೂಪಾಯಿ ಥರ 5 kg ಅಕ್ಕಿ 170 ರೂಪಾಯಿ ದುಡ್ಡನ್ನು ಅಕ್ಕಿ ಸಿಗದ ಕಾರಣ ಪ್ರತಿಯೊಬ್ಬರ ಅಕೌಂಟಿಗೆ ಇವತ್ತು 170 ರೂಪಾಯಿ ಹಣವನ್ನು ನೇರವಾಗಿ ಅವರ ಖಾತೆಗೆ ವರ್ಗಾವಣೆ ಮಾಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಹಿಂದೆ ಕೂಡ ಅವರ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಅನ್ನುವಂಥ ಮಾತನ್ನು ಜನರು ಹೇಳಿದರು. ಇವತ್ತು ಆ ರೀತಿ ನುಡಿದಂತೆ ನಡೆದ ಸರ್ಕಾರ ನಮ್ಮದು ಅನ್ನುವಂಥ ಒಂದು ನೆನಪನ್ನು ಇಟ್ಟುಕೊಂಡು ಮತ್ತೆ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ 170 ರೂಪಾಯಿಯನ್ನು ಅವರ ಖಾತೆಗೆ ಜಮಾ ಮಾಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಯವರು ಮಾಡಿದರು. ಶಕ್ತಿ ಯೋಜನೆಯನ್ನು ಕೆಲವೇ ದಿವಸದಲ್ಲಿ ಅನುಷ್ಠಾನ ಮಾಡಲಾಯಿತು. ಶಕ್ತಿ ಯೋಜನೆಯ ಒಂದು ಯೋಜನೆಯ ಮುಖಾಂತರ ಇದರಲ್ಲಿ ಬಡತನ, ಹಿಡಿತನ, ಜಾತಿ, ಧರ್ಮ ಯಾವುದೂ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಆಧಾರ್ ಕಾರ್ಡ್ ಹೊಂದಿದಂಥ ಪ್ರತಿಯೊಬ್ಬ ಮಹಿಳೆಯರು ಕೂಡ ಕರ್ನಾಟಕ ರಾಜ್ಯದ ಸಾರಿಗೆ ಬಸ್ನಲ್ಲಿ ಉಚಿತವಾಗಿ ಕರ್ನಾಟಕ ರಾಜ್ಯ ವ್ಯಾಪ್ತಿಯೊಳಗೆ ಪ್ರಯಾಣ ಮಾಡಬಹುದು ಅನ್ನುವಂಥ ಒಂದು ಬಹುದೊಡ್ಡ ಘೋಷಣೆಯನ್ನು ಸರ್ಕಾರ ಮಾಡಿತು. ಕೆಲವೇ ದಿವಸದಲ್ಲಿ ಇದು ಅನುಷ್ಠಾನ ಆಯಿತು. ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಮಹಿಳೆಯರು ಪ್ರತಿಯೊಬ್ಬರು ಕೂಡ ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ತಾವು ಬಸ್ಸಿನಲ್ಲಿ ಉಚಿತವಾಗಿ ಪ್ರಯಾಣಿಸ್ತಾರೆ. ಇದರಿಂದಾಗಿ ದೈನಂದಿಕ ಕೆಲಸಕ್ಕೆ ಹೋಗುವಂತಹ ಮಹಿಳೆಯರು, ಉದ್ಯೋಗ ಬೇರೆ ಬೇರೆ ಸರ್ಕಾರಿ ಉದ್ಯೋಗ ಇರ್ಬೋದು, ಯಾವುದೇ ಉದ್ಯೋಗ ಇರ್ಬೋದು, ಇದರಲ್ಲಿ BPL ಕಾರ್ಡ್ ಇರಬೇಕು ಅಥವಾ ಬೇರೆ ಯಾವುದೇ ನಿರ್ಬಂಧಗಳು ಕೂಡ ಇಲ್ಲ. ಸರ್ಕಾರಿ ಸಾರಿಗೆ ಬಸ್ನಲ್ಲಿ ಹೋಗುವವರಿಗೆ ಪ್ರತಿಯೊಬ್ಬರು ಉಚಿತ ಅನ್ನುವಂಥ ವಿಚಾರ. ಮಹಿಳೆಯಲ್ಲಿ ಗೃಹಿಣಿಯರಿಗೆ ಕೂಡ ಇದರಿಂದ ಪ್ರಯೋಜನ ಆಗಿದೆ. ಗೃಹಿಣಿಯರು ಕೂಡ ಪೇಟೆಗೆ ಹೋಗಬೇಕಾದ್ರೆ, ತಾಲೂಕು ಆಫೀಸ್ಗೆ ಹೋಗಬೇಕಾದ್ರೆ, ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಬೇಕಾದ್ರೆ, ತಮ್ಮ ಆಸ್ಪತ್ರೆಗೆ ಹೋಗಬೇಕಾದ್ರೆ, ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಬಸ್ಸಿನಲ್ಲಿ ಉಚಿತವಾಗಿ ಹೋಗುವಂಥದ್ದು. ಒಬ್ಬ ಮಹಿಳೆಯಲ್ಲಿ ತಮ್ಮ ಅನುಭವವನ್ನು ಹೇಳಿದರು. ನಾನು ಒಂದು ಕಡೆಗೆ ಹೋಗಿ ಬಂದರೆ ನಾನು ಹೋಗಿ ಬಂದಿದ್ದೆ ಅನ್ನೋಂಥ ನನಗೆ ಅನಿಸೋದಿಲ್ಲ, 5 ಪೈಸೆ ಕೂಡ ನನಗೆ ಖರ್ಚಾಗಲಿಲ್ಲ ಅಂತ. ಅಂದರೆ ಬಹುಶಃ ಇವತ್ತು ಬಡತನದಲ್ಲಿರುವಂಥ ಮಹಿಳೆಯರು ಈ ಒಂದು ಯೋಜನೆಯ ಮುಖಾಂತರ ಬಹಳಷ್ಟು ಉಳಿತಾಯ. ಒಂದು 50 ರೂಪಾಯಿ ಒಂದು ದಿವಸಕ್ಕೆ ಒಬ್ಬ ಮಹಿಳೆ ಬಸ್ಸಿಗೆ
ಟಿಕೆಟಿಗೆ ಖರ್ಚು ಮಾಡ್ತಾ ಇದ್ದರೆ ತಿಂಗಳಿಗೆ 1,500 ರೂಪಾಯಿ ಅವರ ಜೋಬ್ನಲ್ಲಿ ಉಳಿತದೆ. 1,500 ರೂಪಾಯಿ ಉಳಿತದೆ. ದೇವಸ್ಥಾನಗಳಿಗೆ ಹೋಗ್ತಾರೆ, ತೀರ್ಥಯಾತ್ರೆಗೆ ಹೋಗ್ತಾರೆ, ಕರ್ನಾಟಕ ರಾಜ್ಯದಾದ್ಯಂತ ತಮ್ಮ ಬಂಧುಗಳ ಮನೆಗೆ ಹೋಗ್ತಾರೆ. ಎಲ್ಲಿ ಹೋಗಬೇಕಾದರೂ ಯೋಚನೆ ಮಾಡಬೇಕಾಗಿಲ್ಲ. ಗಂಡನ ಹತ್ರ ನಮಗೆ 100 ರೂಪಾಯಿ ಕೊಡಿ, 200 ರೂಪಾಯಿ ಕೊಡಿ ಅಂತ ಕೇಳುವಂಥ ಸಮಸ್ಯೆ ಕೂಡ ಮಹಿಳೆಯರಿಗೆ ಇವತ್ತು ಇಲ್ಲ. ಪ್ರತಿಯೊಬ್ಬರು ಕೂಡ ಉಚಿತವಾಗಿ ಪ್ರಯಾಣ ಮಾಡುವಂಥ ವ್ಯವಸ್ಥೆಯನ್ನು ಈ ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಗೃಹಲಕ್ಷ್ಮಿ ಯೋಜನೆ ಇನ್ನೊಂದು ಯೋಜನೆ. ತಾವು ಮನೆಯಲ್ಲಿ ವಿದ್ಯುತ್ತನ್ನು ಖರ್ಚು ಮಾಡ್ತೀರಿ, 200 ಯೂನಿಟ್ವರೆಗೆ ಯಾರು ಖರ್ಚು ಮಾಡ್ತಾರೋ ಅವರಿಗೆ ಉಚಿತವಾಗಿ ವಿದ್ಯುತ್ತನ್ನು ಕೊಡಬೇಕು ಅನ್ನುವಂಥ ಒಂದು ಮಾತಿನ ಮುಖಾಂತರ ಇವತ್ತು ಸರ್ಕಾರ ಅದನ್ನು ಕೂಡ ಅನುಷ್ಠಾನವನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಒಂದು 10 ಯೂನಿಟ್ ಖರ್ಚು ಮಾಡುವವರು ಅದಕ್ಕೆ 10% ಸೇರಿಸಿ 11 ಯೂನಿಟ್ ಖರ್ಚು ಮಾಡ್ಬೋದು. 50 ಯೂನಿಟ್ ಖರ್ಚು ಮಾಡುವವರು 55 ಯೂನಿಟ್ ಖರ್ಚು ಮಾಡ್ಬೋದು. 100 ಯೂನಿಟ್ ಖರ್ಚು ಮಾಡುವವರು 110 ಯೂನಿಟ್ ಖರ್ಚು ಮಾಡ್ಬೋದು. 200 ಯೂನಿಟ್ ಒಳಗಡೆ, ಒಂದು ಮನೆಯಲ್ಲಿ 200 ಯೂನಿಟ್ ಒಳಗಡೆ ಯಾರು ವಿದ್ಯುತ್ತನ್ನು ಖರ್ಚು ಮಾಡ್ತಾರೋ ಅವರಿಗೆ ಯಾವುದೇ 1 ರೂಪಾಯಿ ಕೂಡ ಸರ್ಕಾರಕ್ಕೆ ವಿದ್ಯುತ್ ಇಲಾಖೆಗೆ ಕಟ್ಟುವಂಥ ಪರಿಸ್ಥಿತಿ ಇಲ್ಲ. ಸಂಪೂರ್ಣವಾಗಿ ಉಚಿತವಾಗಿ ಈ ಒಂದು ವಿದ್ಯುತ್ತನ್ನು ಉಪಯೋಗಿಸುವಂಥ ಒಂದು ಅವಕಾಶ ಜನರಿಗೆ ಇವತ್ತು ಸಿಕ್ಕಿದೆ. ಬಹಳಷ್ಟು ನಿರಾಳರಾಗಿದ್ದಾರೆ ಜನರು. ಒಂದು ಫಲಾನುಭವಿಗಳು ಇವತ್ತು ಆ ಒಂದು ಯೋಜನೆಗಳನ್ನು ಬಹಳಷ್ಟು ಒಂದು ಸಂತೋಷದಿಂದ ಇವತ್ತು ಅದರ ಉಪಯೋಗವನ್ನು ಪಡಿತಾ ಇರುವಂಥ ಒಂದು ಸಂದರ್ಭ ನಮಗೆ ಗೋಚರಿಸ್ತಾ ಇದೆ. ಅಲ್ಲದೆ ಗೃಹಲಕ್ಷ್ಮಿ, ಗೃಹಜ್ಯೋತಿ ವಿದ್ಯುತ್ ಇದ್ದು, ಗೃಹಲಕ್ಷ್ಮಿ ಅನ್ನುವಂಥ ಕಾರ್ಯಕ್ರಮ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡುವಂಥ ಕಾರ್ಯಕ್ರಮ. ಮಹಿಳೆಯರಿಗೆ ಮನೆಯಲ್ಲಿ ತಮ್ಮದೇ ಆದಂಥ ಖರ್ಚು ವೆಚ್ಚಗಳು ಇರ್ತವೆ. ಏನು ಗಂಡ ದಿವಸದ ದೈನಂದಿನ ಖರ್ಚಿಗೆ ದುಡ್ಡು ಕೊಟ್ಟರೆ, ಅದು 100 ರೂಪಾಯಿ ಕೊಟ್ಟರೆ ಅದರಿಂದ 5-10 ರೂಪಾಯಿಯನ್ನು ಉಳಿಸುವಂಥ ಒಂದು ಅಭ್ಯಾಸ ನಮ್ಮ ಮಹಿಳೆಯರದು, ಭಾರತೀಯ ಮಹಿಳೆಯರ ಒಂದು ಅಭ್ಯಾಸ. ಯಾವುದಾದ್ರೂ ನಮ್ಮ ಕಷ್ಟ ಕಾಲಕ್ಕೆ ಪ್ರಯೋಜನ ಆಗ್ತದೆ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಹಣವನ್ನು ಉಳಿಸಿ ತಮ್ಮ ಆಪತ್ತಿನ ಸಂದರ್ಭದಲ್ಲಿ ಖರ್ಚು ಮಾಡುವಂಥ ವ್ಯವಸ್ಥೆ. ಇವತ್ತು ಮಹಿಳೆಯರು ಅಂಥ ಸಂದರ್ಭದಲ್ಲಿ ಅವರ ಪ್ರತಿ ತಿಂಗಳು ಅವರ ಖಾತೆಗೆ, ಮನೆಯ ಯಜಮಾನಿಗೆ 2,000 ರೂಪಾಯಿ ಬರುವಂಥದ್ದು, ವಾರ್ಷಿಕವಾಗಿ 24,000 ರೂಪಾಯಿ ಬರುವಂಥದ್ದು ಅವರಿಗೆ ಬಹಳ ಅವರ ಉಪಯೋಗಿ ಕೆಲಸಗಳಿಗೆ ಬಹಳಷ್ಟು ಪ್ರಯೋಜನಕಾರಿಯಾಗಿದೆ. ಶಾಲೆಗೆ ಹೋಗುವ ಮಕ್ಕಳಿಗೆ ಫೀಸ್ ಕಟ್ಟುವಲ್ಲಿ ಅಥವಾ ಅವರಿಗೆ ಯೂನಿಫಾರ್ಮ್ ತಗೊಳ್ಳುವಲ್ಲಿ, ಮಕ್ಕಳ ಇನ್ನಿತರ ಖರ್ಚುಗಳಿಗೆ, ಎಲ್ಲ ಖರ್ಚುಗಳಿಗೆ ಕೂಡ ಈ ಹಣವನ್ನು ಅವರು ವಿನಿಯೋಗ ಮಾಡ್ತಾರೆ. ಇವತ್ತು ಅತ್ತೆ ಸೊಸೆ, ಅತ್ತೆಗೆ 2,000 ರೂಪಾಯಿ ಬರ್ತದೆ, ಸೊಸೆ ನನಗೆ 2,000 ರೂಪಾಯಿ ಬರುವುದಿಲ್ಲ ಅಂತ ಕೆಲವರು ಕೇಳ್ತಾರೆ. ಇದು ಯಾಕೆ ಮಾಡಿದ್ದಾರೆ ಅಂತ ಹೇಳಿದರೆ, ಅತ್ತೆ ಮತ್ತು ಸೊಸೆ ಅನ್ಯೋನ್ಯವಾಗಿರಬೇಕು. ಅತ್ತೆಗೆ ಬಂದಂಥ 2,000ದಲ್ಲಿ ನನಗೂ ಒಂದು 500 ರೂಪಾಯಿ ಕೊಡಿ ಅತ್ತೆ ಅಂತ ಕೇಳುವಂಥ ಪರಿಸ್ಥಿತಿಗೆ ಸೊಸೆ ಬರಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ತಂದಿರ್ಬೋದು. ಆದ್ದರಿಂದ ಸುಖೀ ಸಂಸಾರ, ಅತ್ತೆ ಸೊಸೆಯ ಮಧ್ಯೆ ಸುಖೀ ಸಂಸಾರ ಸಾಗಿಸುವಲ್ಲಿ ಈ 2,000 ರೂಪಾಯಿ ಬಹಳಷ್ಟು ಸಹಕಾರಿಯಾಗಿದೆ. ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥ ವ್ಯವಸ್ಥೆಯಲ್ಲಿ ತಾವು ತೊಡಗಿಸಿಕೊಳ್ಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸಿಕೊಂಡು, ಇನ್ನು 5 ಕಾರ್ಯಕ್ರಮಗಳು, ಈ 5 ಕಾರ್ಯಕ್ರಮಗಳಿಗೆ ಇವತ್ತು ಕರ್ನಾಟಕದ ನಮ್ಮ ಸರ್ಕಾರ 5,000 ರೂಪಾಯಿ ಒಂದು ಕುಟುಂಬಕ್ಕೆ, ಹೆಚ್ಚು ಕಮ್ಮಿ 4,000 ರಿಂದ 5,000 ರೂಪಾಯಿ ಪ್ರತಿ ಕುಟುಂಬಕ್ಕೆ ಖರ್ಚು ಮಾಡ್ತಾರೆ ತಿಂಗಳಿಗೆ. ವಾರ್ಷಿಕವಾಗಿ 55,000 ರಿಂದ 60,000 ರೂಪಾಯಿ ಒಂದು ಕುಟುಂಬಕ್ಕೆ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಒಂದು ಕುಟುಂಬಕ್ಕೆ ಪ್ರತಿ ವರ್ಷಕ್ಕೆ 60,000 ರೂಪಾಯಿಯಷ್ಟು ಖರ್ಚು ಮಾಡುವಂಥ ವ್ಯವಸ್ಥೆ ಇದು. ಒಂದು ವರ್ಷಕ್ಕೆ ಕರ್ನಾಟಕ ರಾಜ್ಯದ ಆಯವ್ಯಯದಲ್ಲಿ 58,000 ರಿಂದ 60,000 ಕೋಟಿ ರೂಪಾಯಿಯಷ್ಟು. ಕರ್ನಾಟಕ ರಾಜ್ಯದಲ್ಲ, ದೇಶದ ಇತಿಹಾಸದ ಯಾವುದೇ ಸಂದರ್ಭದಲ್ಲಿ ಕೂಡ ಯಾವುದೇ ಸರ್ಕಾರ ಇಷ್ಟೊಂದು ಮೊತ್ತವನ್ನು ಜನರಿಗೆ, ಬಡವರಿಗೆ ನೇರವಾಗಿ ಅವರ ಮನೆ ಬಾಗಿಲಿಗೆ, ಅವರ ಖಾತೆಗೆ ವರ್ಗಾಯಿಸಿ ಅವರಿಗೆ ಈ ಸರ್ಕಾರದ ಯೋಜನೆಗಳೇನಿವೆ, ಪೂಜ್ಯ ಗಾಂಧೀಜಿಯವರು ಏನು ಈ ಒಂದು ಸಂದರ್ಭದಲ್ಲಿ ಹೇಳಿದರು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂಥದ್ದು. ಈ ಸರ್ಕಾರದ ಹಣ ನೀವು ತೆರಿಗೆ ಕಟ್ಟಿದಂಥ ಹಣ, ಇದು ಎಲ್ಲರಿಗೂ ಸೇರಬೇಕು. ಇದು ಬಲ್ಲಿದರಿಗೆ ಮಾತ್ರ ಸೇರುವುದಲ್ಲ, ಬಡವರಿಗೂ ಸೇರಬೇಕು. ಈ ದೇಶದಲ್ಲಿರುವಂಥ, ಈ ರಾಜ್ಯದಲ್ಲಿರುವಂಥ ಪ್ರತಿಯೊಂದು ಜಾತಿ, ಜನಾಂಗ, ಬಡವ, ಬಲ್ಲಿದ ಯಾವುದೇ ತಾರತಮ್ಯ ಇಲ್ಲದೆ ಪ್ರತಿಯೊಬ್ಬನಿಗೂ ಸೇರಬೇಕು ಅನ್ನುವಂಥ ಒಂದು ದೊಡ್ಡ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಸರ್ಕಾರ ಇವತ್ತು 58,000 ರಿಂದ 60,000 ಕೋಟಿ ರೂಪಾಯಿಯಷ್ಟು
ಜನರಿಗೆ ವಿನಿಯೋಗ ಮಾಡುವಂಥ ಕೆಲಸವನ್ನು ಮಾಡಿದೆ. ಇದರ ಜತೆಗೆ ಅಷ್ಟೇ ಒಂದು ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದೆ. ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣದ ಕೊರತೆ ಆಗಲಿಲ್ಲ. ಸರ್ಕಾರದಲ್ಲಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಇತ್ತೀಚೆಗೆ ತಾನೇ 25 ಕೋಟಿ ರೂಪಾಯಿಯ ಅನುದಾನವನ್ನು ತಂದರು. ಸರ್ಕಾರದಲ್ಲಿ ಅನುದಾನಕ್ಕೆ ಯಾವುದೇ ಕೊರತೆ ಆಗಲಿಲ್ಲ. ನಾವು ಇವತ್ತು ಜನರು ಮಾತಾಡುವಂಥ ಒಂದು ರೀತಿಯಲ್ಲಿ ಎಲ್ಲ ಭಾಗ್ಯಗಳಿಗೋಸ್ಕರ ಸರ್ಕಾರದ ಹಣ ಖರ್ಚಾಗ್ತದೆ, ಇದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ದುಡ್ಡಿಲ್ಲ ಅನ್ನುವಂಥ ಏನು ಪ್ರಚಾರ ಇದೆಯೋ ಇದು ಖಂಡಿತ ಸರಿಯಲ್ಲ. ಪ್ರತಿಯೊಂದು ವಿಚಾರದಲ್ಲಿ ಕೂಡ ನಮ್ಮ ಆರ್ಥಿಕ ತಜ್ಞ 15 ಆಯವ್ಯಯಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಮಂಡಿಸಿ ದೇಶದಲ್ಲಿಯೇ ಪ್ರಥಮರಾಗಿ ಎನಿಸಿಕೊಂಡವರು ಸಿದ್ದರಾಮಯ್ಯನವರು. ಹಣಕಾಸಿನ ವ್ಯವಹಾರದಲ್ಲಿ ಬಹಳಷ್ಟು ಚಾಣಾಕ್ಷ. ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಇವತ್ತು ಬರ ಬರುವಂತಹ ಸಂದರ್ಭದಲ್ಲಿ ಕೂಡ ಈ ಬರದ ತೀವ್ರತೆ ಒಂದು ರೀತಿ 5 ಗ್ಯಾರಂಟಿಗಳಿಂದ ಬರದ ತೀವ್ರತೆ ಜನರಲ್ಲಿ ಹೆಚ್ಚಾಗಿ ಕಾಡ್ತಾ ಇಲ್ಲ. ಅಂದರೆ ಬರದ ಸಂದರ್ಭ ಅವ್ರ ಹತ್ರ ದುಡ್ಡಿರುವುದಿಲ್ಲ, ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಆಗೋದಿಲ್ಲ, ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ದುಡ್ಡಿಲ್ಲ, ಪೇಟೆಗೆ ಹೋಗ್ಲಿಕ್ಕೆ ದುಡ್ಡಿಲ್ಲ ಅನ್ನುವಂಥ ಪರಿಸ್ಥಿತಿ ಈಗ ಇಲ್ಲ. ಆ ಎಲ್ಲ ಖರ್ಚು ವೆಚ್ಚಗಳನ್ನು ಕೂಡ ಸರ್ಕಾರ ನೋಡಿಕೊಂಡಿದೆ. ಆದ್ದರಿಂದ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಅದೇ ರೀತಿ ಆಗ್ತಾ ಇದ್ದಾವೆ ಅನ್ನುವಂಥದ್ದು ನಮಗೆಲ್ಲ ತುಂಬ ಸಂತೋಷದಾಯಕ ವಿಚಾರ. ತಾವೆಲ್ಲ ಇಷ್ಟು ಮಂದಿ ಫಲಾನುಭವಿಗಳು ಸೇರಬೇಕಾದ್ರೆ ತಾವು ಈ ಒಂದು ಅನುಷ್ಠಾನ ಏನಾಗಿದೆಯೋ ಇದರ ಫಲವನ್ನು ಪಡೆದಿದ್ದೀರಿ. ಇವತ್ತು ಬಹಳ ಸಂತೋಷ ಇಲ್ಲಿ ಆಗಮಿಸಿದ್ದೀರಿ ಅನ್ನುವಂಥದ್ದು ನಮ್ಮ ಭಾವನೆ. ಬಂಧುಗಳೇ, ಇವತ್ತು ನಮ್ಮ ಬದುಕು ಏನಾಗಿದೆ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಭಾವನೆಗಳು ಮತ್ತು ಬದುಕುಗಳು, ಈ ರೀತಿಯಲ್ಲಿ ನಮ್ಮ ಒಂದು ಬದುಕು ಇದೆ. ನಾವು ಭಾವನೆಗಳಿಗೆ ಹೆಚ್ಚು ಒತ್ತು ಕೊಡ್ತೇವೋ ಅಥವಾ ಬದುಕಿಗೆ ಹೆಚ್ಚು ಕೊಡ್ತೇವೋ ಅನ್ನುವಂಥದ್ದು ಜಿಜ್ಞಾಸೆ. ಇವತ್ತು ನಮ್ಮ ಸರ್ಕಾರ ಭಾವನೆಗಳೊಂದಿಗೆ ನಮ್ಮ ಬದುಕು, ತಮ್ಮ ಜೀವನವನ್ನು, ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಬೇಕು. ಅದಕ್ಕಿಂತ ದೊಡ್ಡದು ಯಾವುದಿಲ್ಲ. ಯಾವ ಭಾವನೆಗಳು ಕೂಡ ಹೊಟ್ಟೆ ತುಂಬಿಸುವುದಿಲ್ಲ. ನಮ್ಮ ಹೊಟ್ಟೆ ತುಂಬಿಸುವುದು ನಮ್ಮ ಬದುಕು. ಆ ಬದುಕು ಕೊಟ್ಟಂತಹ ಕಾರ್ಯಕ್ರಮಗಳು ಆ ಸರ್ಕಾರ. ಈ ಸರ್ಕಾರ ಇವತ್ತು ಈ ವ್ಯವಸ್ಥೆಯನ್ನು ಜನರಿಗೆ ಮಾಡಿದೆ ಮತ್ತು ಹೆಚ್ಚಾಗಿ ಇವತ್ತು ಮಹಿಳೆಯರಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ವಿಚಾರ ಇವತ್ತು ಪುರುಷರು ಕೂಡ ಮಾತನಾಡ್ತಾರೆ. ಎಲ್ಲ ಗ್ಯಾರಂಟಿಗಳಲ್ಲಿ ಕೂಡ ಮಹಿಳೆಯರಿಗೆ ಹೆಚ್ಚು ಪ್ರಾಮುಖ್ಯತೆ ಅಂತ. ಹೌದು, ಮಹಿಳೆಯರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ಯಾಕೆಂತ ಹೇಳಿದರೆ ನಾವು ಇಷ್ಟರವರೆಗೆ ಮಹಿಳೆಯರನ್ನು ಪುರುಷ ಪ್ರಧಾನ ದೇಶವನ್ನಾಗಿ ಮಾಡಿ ಮಹಿಳೆಯರನ್ನು 2ನೇ ದರ್ಜೆಯ ಜನರಾಗಿ ನೋಡ್ತಾ ಇರುವಂಥದ್ದು ಅನ್ನು ಬಿಟ್ಟು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಮಾನವಾದ ಹಕ್ಕಿದೆ. ಅವರು ಕೂಡ ತಲೆ ಎತ್ತಿ ನಡೆಯುವಂಥ ಒಂದು ಆತ್ಮಗೌರವದಿಂದ ನಡೆಯುವಂಥ ವ್ಯವಸ್ಥೆ ಆಗಬೇಕು. ಮತ್ತು ಒಂದು ನಮ್ಮ ಮಾತೇ ಇದೆ, ನಮ್ಮ ಆಡು ಮಾತು ಏನು ಹೇಳ್ತಾರೆ ಅಂತ ಹೇಳಿದರೆ, ಎಲ್ಲಿ ಮಹಿಳೆಯರಿಗೆ ಗೌರವ ಸಿಗ್ತದ ಅಲ್ಲಿ ದೇವರು ನೆಲೆಸ್ತಾರೆ ಅನ್ನುವಂಥ ಮಾತಿದೆ. ಆದ್ದರಿಂದ ಮಹಿಳೆಯರಿಗೆ ಸಿಕ್ಕಿದ ಗೌರವ ಇಡೀ ನಮ್ಮ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಮತ್ತು ಇಡೀ ಮಾನವ ಜನಾಂಗಕ್ಕೆ ಸಿಕ್ಕಿದ ಗೌರವ ಅಂತ ನಾವು ಭಾವಿಸ್ತಾ ಈ ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ ಅನುಷ್ಠಾನಕ್ಕೆ ತಂದಂಥ ಸರ್ಕಾರವನ್ನು ನಾನು ಮತ್ತೊಮ್ಮೆ ಅಭಿನಂದಿಸಿ, ಈ ಒಂದು ಕ್ಷೇತ್ರದ ಶಾಸಕರಾಗಿದ್ದುಕೊಂಡು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ಹಾಕ್ಕೊಳ್ತಾರೆ. ಅವರ ಹುಟ್ಟುಹಬ್ಬದ ದಿವಸದಂದು ಸುಮಾರು 40-50 ಸಾವಿರ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಉಚಿತವಾಗಿ ಬಟ್ಟೆ ಕೊಡುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದರು. ಮತ್ತು ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಕೂಡ ತಮ್ಮ ಟ್ರಸ್ಟನ್ನು ರಚಿಸಿಕೊಂಡು ಜನರ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಸರ್ಕಾರಿ ಕೆಲಸಗಳಲ್ಲಿ ಕೂಡ ಅವರು ಅಷ್ಟೇ ಒಂದು ಅಚ್ಚುಕಟ್ಟು. ಪ್ರತಿಯೊಂದು ಕೆಲಸವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಜನರಿಗೆ ಬೇಕಾದಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಅವರ ಕಷ್ಟಗಳಲ್ಲಿ ಭಾಗಿಯಾಗಿಕೊಂಡು ಪುತ್ತೂರು ಕ್ಷೇತ್ರದಲ್ಲಿ ಒಬ್ಬ ಜನಪ್ರಿಯ ಶಾಸಕರಾಗಿ ಇವತ್ತು ಅವರು ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾಯಿದೆ. ತಮ್ಮೆಲ್ಲರನ್ನ ಅವರು ಖಂಡಿತ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ತಮ್ಮ ಒಂದು ಕಾರ್ಯಕ್ರಮಗಳನ್ನು ಕೂಡ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತರುವಲ್ಲಿ ಸಫಲರಾಗಿದ್ದಾರೆ. ಅಶೋಕ್ ಕುಮಾರ್ ರೈ ಅವರನ್ನು ಕೂಡ ನಾನು ಅಭಿನಂದಿಸಿಕೊಂಡು ಈ ಕಾರ್ಯಕ್ರಮಗಳಿಗೆ ಬಂದಂಥ ಎಲ್ಲ ಮಾತೆಯರು ಮತ್ತು ನಮ್ಮ ಅನೇಕ ಮಂದಿ ಇಲ್ಲಿ ಸೇರಿದ್ದೀರಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಈ ಕಾರ್ಯಕ್ರಮದ ಹಿಂದೆ ಇದ್ದಂತಹ ಅಧಿಕಾರಿ ವರ್ಗದವರನ್ನು ಕೂಡ ಅನೇಕ ಅಧಿಕಾರಿ ವರ್ಗದವರು ಈ ಒಂದು ಸಮಾವೇಶದಲ್ಲಿ ಸಾಥ್ ಕೊಟ್ಟಿದ್ದಾರೆ. ಜನರನ್ನು ಒಂದು ಈ ವಿಚಾರಗಳನ್ನು ಅವರಿಗೆ ತಿಳಿಯಪಡಿಸುವಲ್ಲಿ ಸಫಲರಾಗಿದ್ದಾರೆ. ಎಲ್ಲ ಅಧಿಕಾರಿ ವೃಂದದವರಿಗೆ ಕೂಡ ನಾನು ಸರ್ಕಾರದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿಕೊಂಡು ಮತ್ತೊಮ್ಮೆ ತಮಗೆ ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.
ಕೃತಜ್ಞತೆಗಳು. ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶಕ್ಕೆ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ಶ್ರೀಮತಿ ಮಮತಾ ಗಟ್ಟಿ ಆಗಮಿಸಿದ್ದಾರೆ. ಸೇರಿರುವ ಸಮಸ್ತ ಫಲಾನುಭವಿಗಳ ಪರವಾಗಿ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನ ಬಯಸ್ತ ಸುಲೋಚನಾ ಉಪ ತಹಶೀಲ್ದಾರ್ ಪುಷ್ಪಗುಚ್ಛವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಕಾರ್ಯಕ್ರಮವನ್ನ ಮುಂದುವರಿಸಿದ ಕಾರ್ಯಕ್ರಮದ ಕೇಂದ್ರ ಬಿಂದು ಅಧ್ಯಕ್ಷೀಯ ಮಾತುಗಳು ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಕೆಎಸ್, ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರಿಂದ. ಡಮ್ ಇಲ್ಲ, ಇದರಲ್ಲಿ ಸ್ವಲ್ಪ ಡಮ್ ಜೋರಿದೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಪುತ್ತೂರು ತಾಲೂಕು ಜಿಲ್ಲಾಡಳಿತ, ಕರ್ನಾಟಕ ಗಣ ಸರ್ಕಾರದ 5 ಗ್ಯಾರಂಟಿಗಳ ಫಲಾನುಭವಿಗಳ ಸಮಾವೇಶದ ಸಭಾ ವೇದಿಕೆಯಲ್ಲಿರುವಂಥ ಕರ್ನಾಟಕ ವಿಧಾನ ಪರಿಷತ್ತಿನ ಶಾಸಕರು ಆಗಿರುವಂಥ ಶ್ರೀ ಕೆ ಹರೀಶ್ ಕುಮಾರ್ ಅವರೇ, ಗೇರು ಬೀಜ ನಿಗಮದ ಅಧ್ಯಕ್ಷೆ ಆಗಿರುವಂಥ ಮಮತಾ ಗಟ್ಟಿಯವರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಂಥ ಮುಳೆ ಮಹಿಳನವರೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಡಾಕ್ಟರ್ ಆನಂದ್ ಕೆ ಅವರೇ, ಮಾನ್ಯ ಪುತ್ತೂರಿನ ಸಹಾಯಕ ಆಯುಕ್ತರಾಗಿರುವಂಥ ಜುಬಿನ್ ಮಲ್ಹೋತ್ರಾ ಅವರೇ, ಪುತ್ತೂರು ನಗರಸಭೆಯ ಪೌರಾಯುಕ್ತರಾದಂಥ ಮಧು ಎಸ್ ಮನೋಹರ್ ರೇ, ತಾಲೂಕು ಪಂಚಾಯತಿನ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಎಚ್ ವಿ ಇಬ್ರಾಹಿಂ ಅವರೇ, ಪುತ್ತೂರಿನ ತಹಸೀಲ್ದಾರರು ಇವತ್ತಿನ ಕಾರ್ಯಕ್ರಮದ ರೂವಾರಿಯಾಗಿರುವಂಥ ಪುರಂದರ್ ಅವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರುವಂಥ ಲೋಕೇಶ್ ಅವರೇ, ಜಿಲ್ಲಾ ಉದ್ಯೋಗ ಅಧಿಕಾರಿಯಾಗಿರುವಂಥ ಬಡಿಗೇರ ಅವರೇ, ಜಿಲ್ಲಾ ಕೌಶಲಾಭಿವೃದ್ಧಿ ಅಧಿಕಾರಿಯಾದಂಥ ಪ್ರದೀಪ್ ಡಿಸೋಸಾ ಅವರೇ, ವಿಭಾಗೀಯ ನಿಯಂತ್ರಣಾಧಿಕಾರಿ KSRTCಯ ಜಯಕರ್ ಶೆಟ್ಟಿ ಅವರೇ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪುತ್ತೂರು ಅಧಿಕಾರಿಯಾಗಿರುವಂಥ ಮಂಗಳಾ ಅವರೇ, ಸಹಾಯಕ ನಿರ್ವಹಣಾ ಅಧಿಕಾರಿ ಮೆಸ್ಕಾಂ ಅವರು ಆಗಿರುವಂಥ ರಾಮಚಂದ್ರ ಅವರೇ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಯಾಗಿ ಉಸ್ಮಾನ್ ಅವರೇ, ಅಧೀಕ್ಷಕ ಇಂಜಿನಿಯರ್ ಆಗಿರುವಂಥ ಕೃಷ್ಣರಾಜ್ ಅವರೇ, THO ಆಗಿರುವಂಥ ಡಾಕ್ಟರ್ ದೀಪಕ್ ರೈ ಅವರೇ, ಸಹಾಯಕ ಇಂಜಿನಿಯರ್ PWD ಡಾಕ್ಟರ್ ರಾಜಾರಾಮ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಫಲಾನುಭವಿ ಬಂಧುಗಳೇ, ಪಕ್ಷದ ಮುಖಂಡರುಗಳೇ, ಮಾಧ್ಯಮದ ಮಿತ್ರರೇ, ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿಗಳ ಬಗ್ಗೆ ಎಲ್ಲ ವಿವರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ಅದರಲ್ಲೂ ಚುನಾವಣೆಗೆ ಮುಂಚಿತವಾಗಿರುವಾಗ ಕಾಂಗ್ರೆಸ್ ಪಕ್ಷ, ಈಗ ಕರ್ನಾಟಕದಲ್ಲಿ ಆಡಳಿತವಿರುವಂಥ ಕಾಂಗ್ರೆಸ್ ಪಕ್ಷ ಈ ಹಿಂದೆಯೇ 5 ಗ್ಯಾರಂಟಿಗಳನ್ನು ಹೇಳಿದರು. ಆ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಸಾಧಿಸುವಂಥ ಪ್ರಯತ್ನದಲ್ಲಿ ಸಫಲ ಆಗಿದೆ. ಅಧಿಕಾರಕ್ಕೆ ಬಂದು 1 ತಿಂಗಳೊಳಗೆ ಏನು 5 ಗ್ಯಾರಂಟಿಗಳನ್ನು ಹೇಳಿದ್ದಾರೆ, ಆ 5 ಗ್ಯಾರಂಟಿಗಳನ್ನು ಕೂಡ ಜನಸಾಮಾನ್ಯರಿಗೆ ಕೊಡುವಂಥ ಕೆಲಸವನ್ನು ಮಾಡಿದರೆ
ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗೋದ ಘನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು ಇವತ್ತು ಸರ್ಕಾರದ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇನೆ. ಆದರೂ ನಾವು ಚುನಾವಣಾ ಸಮಯದಲ್ಲಿ ಒಂದಷ್ಟು ಗ್ಯಾರಂಟಿಗಳ ಬಗ್ಗೆ ಮಾತಾಡುವಾಗ ನಮಗೇನೆ ಮನಸ್ಸಿನಲ್ಲಿ ಆತಂಕ ಇತ್ತು. ಈ 5 ಗ್ಯಾರಂಟಿಗಳನ್ನು ನಾವು ಜನರ ಬಾಗಿಲಿಗೆ ತಲುಪಿಸಲಿಕ್ಕೆ ಸಾಧ್ಯ ಇದೆಯೋ ಅನ್ನೋ ಒಂದು ಆತಂಕ ನಮ್ಮ ಮನಸ್ಸಿನಲ್ಲಿತ್ತು. ಯಾವತ್ತು ಕರ್ನಾಟಕದಲ್ಲಿ ಸರ್ಕಾರ ಆಡಳಿತಕ್ಕೆ ಬಂತ 1 ತಿಂಗಳಲ್ಲಿ ಆ ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ಈ ಕರ್ನಾಟಕದಲ್ಲಿರುವಂಥ ಈ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಇದನ್ನು ಮಾಡಿದೆ ಅನ್ನೋ ವಿಚಾರವನ್ನು ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಇವತ್ತು ಒಂದೊಂದು ಯೋಜನೆಗಳ ಬಗ್ಗೆ, ಅದರಲ್ಲೂ ಕೂಡ ಶಕ್ತಿ ಯೋಜನೆ ಅಂತ ಹೇಳಿದ್ರೆ ಇಡೀ 5 ಯೋಜನೆಗಳನ್ನು ಕೂಡ ಮಹಿಳೆಯರಿಗೆ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಯಾಕೆ ಮಹಿಳೆಯರಿಗೆ ಕೊಟ್ಟರು 5 ಯೋಜನೆಗಳನ್ನು? ಒಂದಷ್ಟು ಪುರುಷರು ಹೇಳ್ತಾರೆ ಪೂರಾ ಪೊಂಜನಕಲೆ ಕೊರಿಯರ್ ಎಂಕ್ಲೆಗೆ ದಾಲ ಇಜ್ಜಿನ್. ಆನ ಪೊಂಜನಕಲೆಗೆ ಕೊರಿಯರ್ ಯಾಕೆ ಅಂತ ಹೇಳಿದ್ರೆ ಮಹಿಳೆಗೆ ಕೊಟ್ಟರೆ ಮಾತ್ರ ಆ ಮನೆಯ ಉದ್ಧಾರ ಆಗ್ತದೆ, ಆರ್ಥಿಕವಾಗಿ ಆ ಮನೆ ಮುಂದೆ ಬರಲಿಕ್ಕೆ ಸಾಧ್ಯ ಎನ್ನುವ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಮಹಿಳೆಯರ ಸಬಲೀಕರಣ ಆಗಬೇಕು, ಅಭಿವೃದ್ಧಿ ಆಗಬೇಕು. ಹಾಗಾದರೆ ಮಾತ್ರ ಈ ಸಮಾಜ, ಆ ಮನೆ ಮುಂದೆ ಬರಲಿಕ್ಕೆ, ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಸಾಕಾರ ಆಗ್ತದೆ ದೃಷ್ಟಿಕೋನ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಎಲ್ಲ 5 ಗ್ಯಾರಂಟಿಗಳನ್ನು ಮಹಿಳೆಯರಿಗೆ ಕೊಡುವಂಥ ಕೆಲಸಗಳಾಗಿದೆ. ಇವತ್ತು ಶಕ್ತಿ ಯೋಜನೆಯ ಬಗ್ಗೆ ಹೇಳಬೇಕಾದ್ರೆ ಒಂದಷ್ಟು ಮಹಿಳೆಯರು, ನಾವು ಹಿಂದೆ ನಮ್ಮ ಟ್ರಸ್ಟಿನಲ್ಲಿ ಸುಮಾರು 10-12 ವರ್ಷದಿಂದ ಕಾರ್ಯವನ್ನು ಬಡವರಿಗಾಗಿ ಕೆಲವು ಯೋಜನೆಗಳನ್ನು, ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಒಂದಷ್ಟು ಶಾಲೆಗೆ ಹೋಗುವಂಥ ಮಕ್ಕಳು ನಮ್ಮ ಹತ್ರ ಪಾಸಿಗಾಗಿ ಬಂದು ಕೇಳ್ತಾ ಇದ್ರು, ನಮಗೆ ಶಾಲೆಗೆ ಹೋಗಲಿಕ್ಕೆ ಕಷ್ಟ ಆಗ್ತದೆ, ನಮಗೆ ಪಾಸನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡಿ ನಾವು ಅತ್ಯಂತ ಕಷ್ಟದಲ್ಲಿ ಇದ್ದೇವೆ ಅನ್ನುವ ವಿಚಾರವನ್ನು ನಮ್ಮ ಹತ್ರ ಹೇಳ್ತಾ ಇದ್ರು. ನಾವು ಟ್ರಸ್ಟಿನ ಮುಖಾಂತರ ಸುಮಾರು ವರ್ಷಕ್ಕೆ 4,000-5,000 ಮಕ್ಕಳಿಗೆ ಶಾಲೆಗೆ ಹೋಗಲಿಕ್ಕೆ ಪಾಸನ್ನು ಮಾಡಿಕೊಡ್ತಾ ಇದ್ದೀವಿ. ಇವತ್ತು ಯಾರೂ ಕೇಳುವಂಥ ಅಗತ್ಯ ಇಲ್ಲ, ಯಾರ ಹತ್ರನೂ ಕೇಳುವಂಥ ಅಗತ್ಯ ಇಲ್ಲ. ಯಾರು ಮಕ್ಕಳು ಇದ್ದಾರೆ, ಕಾಲೇಜಿಗೆ ಹೋಗುವವರು ಮಕ್ಕಳು ಇದ್ದಾರೆ, ಅವರು ಆರಾಮದಲ್ಲಿ ಬಸ್ಸಿನಲ್ಲಿ ಹೋಗ್ಬೋದು, ಆರಾಮದಲ್ಲಿ ಯಾರು ಕೇಳುವವರಿಲ್ಲ. ಆದರೆ ಯಾವತ್ತೂ ಸರ್ಕಾರಕ್ಕೆ ಹೋಗಿದ್ದು ನಷ್ಟ ಆಗುವುದಿಲ್ಲ, ಆ ರೀತಿಯಲ್ಲಿ ಯೋಜನೆಗಳನ್ನು ಸರ್ಕಾರ ಸೃಷ್ಟಿ ಮಾಡಿದೆ. ಯಾರು ಮಹಿಳೆಯರು ಎಲ್ಲಿಗೆ ನಮ್ಮ ಅಕ್ಕಂದರು ಹೇಳಿದರು, ನಾವು ಭಜನೆಗೆ ಹೋಗ್ಬೋದು, ನಾವು ದೇವಸ್ಥಾನಗಳಿಗೆ ಹೋಗ್ಬೋದು, ನಾವು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ಬೋದು, ಯಾವತ್ತು ಕೊಡಿದ್ರು ಬರೀ ನಮ್ಮ ಐಡೆಂಟಿ ಕಾರ್ಡನ್ನು ತೋರಿಸಿದ್ರೆ ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ನಿಮಗೆ ಸರ್ಕಾರ, ಎಷ್ಟು ಶಕ್ತಿ ಕೊಟ್ಟಿದೆ ನಿಮಗೆ ಸರ್ಕಾರ, ಯಾರು ಕೂಡ ಕೇಳುವಂಗಿಲ್ಲ. ಆರಾಮವಾಗಿ ನೀವು ಹೋಗುವಂಥ ಕೆಲಸಗಳನ್ನು ಇವತ್ತು ಮಾಡಿದೆ. ನೀವು ದೇವಸ್ಥಾನಗಳಿಗೆ ಒಂದು ಮುಂದಿನ ಹಿಂದೆ ಚುನಾವಣೆ ಸಮಯದಲ್ಲಿ ನಾವು ಹೇಳ್ತಾ ಇದ್ದೇವೆ ಯಾವ ರೀತಿ ಮನಿ ರೊಟೇಷನ್ ನಾವು ಮಾಡ್ಬೋದು, ಹಣವನ್ನು ಯಾವ ರೀತಿ ರೊಟೇಷನ್ ಮಾಡ್ಬೋದು. ಇವತ್ತು ಇಷ್ಟು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. 5 ಗ್ಯಾರಂಟಿಯಲ್ಲಿ ಯಾರು ಮನೆಗೆ ಹೋಗಿ ಅದನ್ನು ಬ್ಯಾಡಿನ ಕೆಳಗಡೆ ಇಲ್ಲದಿದ್ದರೆ ಇಲ್ಲಿ ಕಪಾಟಿನಲ್ಲಿ ಯಾರು ಇಡುವುದಿಲ್ಲ. ಇಟ್ ಈಸ್ ರೊಟೇಷನ್, ಮನಿ ವಿಲ್ ರೊಟೇಟ್. ಯಾವಾಗಲೂ ಹಣ ರೊಟೇಷನ್ ಆಗ್ತಾ ಇರ್ತದೆ. ನಿಮಗೆ ಫ್ರೀಯಾಗಿ ಹೋಗಿದರೆ ನೀವು ದೇವಸ್ಥಾನಕ್ಕೆ ಹೋಗ್ತೀರಿ, ನೀವು ಕಾರ್ಯಕ್ರಮಗಳಿಗೆ ಹೋಗ್ತೀರಿ, ದೇವಸ್ಥಾನಕ್ಕೆ ಹೋಗಿದೆ ಮಂದಿರಕ್ಕೆ ಮಸೀದಿಗೆ ಹೋದರೆ ಅಲ್ಲಿ ಕಾಣಿಕೆ ಹಾಕುವಂಥ ಕೆಲಸವನ್ನು ಮಾಡ್ತೀರಿ, ಅಲ್ಲಿ ಪೂಜೆ ಆರತಿಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀರಿ, ಏನಾದರೂ ಕಾರ್ಯಕ್ರಮಕ್ಕೆ ನಿಮಗೆ ಹೋಗಲಿಕ್ಕೂ ಅವಕಾಶ ಕಲ್ಪಿಸಿದಂತಾಗ್ತದೆ. ಈ ರೀತಿ ಹಣವನ್ನು ರೊಟೇಷನ್ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ನೀವು ಕೆಲವು ಹೇಳಿದರೆ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕೊಲ್ಲೂರು ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ ಕೆಲವು ಕಂಡಕ್ಟರ್ಗಳಿಗೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ, ಡ್ರೈವರ್ಗಳಿಗೆ ಕೂತ್ಕೊಳ್ಳಿಕ್ಕೆ ಮಹಿಳೆಯರು ಎಲ್ಲಿ ಅಂತ ಹೇಳಿದ್ರೆ ಡ್ರೈವರ್ ಸೀಟಲ್ಲಿ ಹತ್ತಿ ಒಳಗಡೆ ಬಂದು ಕೂತ್ಕೊಳ್ಳುವಂಥ ಸಂಗತಿಗಳಾಗಿದೆ. ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರೊಂದು ಪತ್ರವನ್ನು ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ. ನಿಮ್ಮ ಈ ಯೋಜನೆಯಿಂದ ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲಿ, ಎಲ್ಲ ಜಾತಿ ಧರ್ಮದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅತ್ಯಂತ ಭಕ್ತಾದಿಗಳು ಬರುವಂಥ ವ್ಯವಸ್ಥೆಗಳಾಗಿದೆ, ನಿಮಗೆ ಅಭಿನಂದನೆಗಳು ಅನ್ನೋ ವಿಚಾರವನ್ನು ಉಲ್ಲೇಖ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎಂಥ ಯೋಜನೆ, ಶಕ್ತಿ ಯೋಜನೆ. ಒಂದಷ್ಟು ಜನ ಹೇಳ್ತಾ ಇದ್ರು ಈ 5 ಗ್ಯಾರಂಟಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ, ಈ 5 ಗ್ಯಾರಂಟಿ ಎಲ್ಲ ಸುಳ್ಳು ಗ್ಯಾರಂಟಿ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡ್ತಾ ಇದ್ರು. ಇವತ್ತು ಬೇರೆ ಬೇರೆಯವರು ಕೂಡ ಅಂಥ ಗ್ಯಾರಂಟಿಗಳ ಹಿಂದೆ ಬಿದ್ದಿದ್ದಾರೆ, ಇಡೀ ದೇಶ ಗ್ಯಾರಂಟಿಗಳ ಹಿಂದೆ ಬಿದ್ದಿದ್ದಾರೆ. ಕರ್ನಾಟಕದಲ್ಲಿ ಆಯೋಜನೆಗೊಂಡಿದ್ದಂಥ 5 ಗ್ಯಾರಂಟಿಗಳ ಹಿಂದೆ ಇಡೀ ದೇಶನೇ ಬಿದ್ದಿದೆ. ಎಲ್ಲರೂ 1,500 ರೂಪಾಯಿ ಕೊಟ್ಟುಕೊಂಡು ನಮ್ಮದು ಗ್ಯಾರಂಟಿ. ಏನಪ್ಪ ಗ್ಯಾರಂಟಿ? ಕರ್ನಾಟಕದಲ್ಲಿರುತ್ತಾರೆ ಗ್ಯಾರಂಟಿಯನ್ನು ಕೊಡಿ. ಇನ್ನು 5 ವರ್ಷದ ಮುಂದೆ ನೋಡಿ, ನೀವು 5 ವರ್ಷದ ಮುಂದೆ ನೋಡಿದರೆ ಪ್ರತಿ ಬಡ ಕುಟುಂಬಗಳು ಮುಂದೆ ಬರುವಂಥದ್ದಾಗ್ತದೆ. ಬಡವನಾಗಿ ಇರ್ತಾನೆ, ಇಲ್ಲದ್ರೆ
ದೊಡ್ಡವನು ದೊಡ್ಡವನಾಗೇ ಮುಂದೆ ಹೋಗ್ತಾನೆ. ಬಡವರು ಮುಂದೆ ಬರಬೇಕು ಈ ದೇಶದಲ್ಲಿ. ದೇಶ ವಿಶ್ವಗುರು ಹೇಗೆ ಆಗ್ಬೋದು? ಈ ದೇಶ ವಿಶ್ವಗುರು ಆಗಬೇಕಿದ್ರೆ ಬಡವರು ಶ್ರೀಮಂತರಾಗಬೇಕು, ಬಡವರ ಸಬಲೀಕರಣ ಆಗಬೇಕು. ಆದರೆ ಮಾತ್ರ ಈ ವಿಶ್ವ ಮುಂದೆ ಬರಲಿಕ್ಕೆ ಸಾಧ್ಯ. ಅದಕ್ಕಾಗಿ ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಬಡವರು ಬಡವರಾಗಿರುವುದು ಬೇಡ, ದೊಡ್ಡವನಾಗಿರಲಿ, ಆದರೆ ಬಡವರು ಕೂಡ ಮುಂದೆ ಬರುವಂಥ ಯೋಜನೆಗಳನ್ನು 5 ಗ್ಯಾರಂಟಿಗಳನ್ನು ತಂದಿದ್ದಾರೆ. ಆ ರೀತಿ ಯೋಜನೆಗಳನ್ನು ತರುವಂಥ ಕೆಲಸಗಳು ಆಗಿದೆ. ಇವತ್ತು ಅನ್ನಭಾಗ್ಯ 5 kg ಅಕ್ಕಿ ಬರ್ತಾ ಇತ್ತು. ಇನ್ನೂ 5 kg ಅಕ್ಕಿ ಕೊಡುವಾಗ ನಾವು ಸಿದ್ದರಾಮಯ್ಯನ ಹತ್ರ ಕೇಳಿದ್ದೀವಿ, ಎಲ್ರಿಗೂ 5 kg ಅಕ್ಕಿ ಬರ್ತದೆ ಸಿದ್ದರಾಮಯ್ಯನವರೇ, ಪುನಃ 5 kg ಅಕ್ಕಿ ಯಾಕೆ ಕೊಡ್ತೀರಾ? 5 kg ಸಾಕಲ್ವ ಅಂತ ವಿಚಾರವನ್ನು ಉಲ್ಲೇಖ ಮಾಡಿದ್ದೀವಿ. ಆಗ ಅವರೊಂದು ವಿಚಾರ ಮಾಡಿದರು, ಒಂದು ವಿಚಾರ ಹೇಳಿದರು. ನೋಡಿ ಶಾಸಕರುಗಳೇ, ನಾನು ಹಿಂದೆ ತುಂಬ ಬಡವನಾಗಿದ್ದೆ. ನಮ್ಮ ಹುಂಡಿಯಲ್ಲಿ, ಈ ಮೈಸೂರು ಕಡೆ ಹುಂಡಿ ಅಂತ ಹೇಳ್ತಾರೆ, ಆ ಹುಂಡಿ ಅಂದರೆ ಒಂದು ಊರಿಗೆ ಒಂದು ಯಜಮಾನರಿರುವಂಥ, ಒಂದು ಸಾಹುಕಾರ ಇರುವಂಥ ಒಂದು ಆ ಹುಂಡಿ ಅಂತ ಹೇಳ್ತಾರೆ. ಆ ಹುಂಡಿಗೆ ಹಿಂದೆ ಅವರು ಚಿಕ್ಕನವರಿರುವಾಗ ಒಂದಷ್ಟು ಮಹಿಳೆಯರು ಬಡ ಕುಟುಂಬಗಳಲ್ಲಿ ಬರ್ತಾ ಇದ್ರಂತೆ. ಆವಾಗ ವಾರಕ್ಕೆ ಒಂದು ಸಲ, ಎಲ್ಲಿ ಊಟಕ್ಕೆ ಸರಿಯಾಗಿ ಸಿಗ್ತಾ ಇರಲಿಲ್ಲ, ವಾರಕ್ಕೆ ಒಂದು ಸಲ ಆ ಹುಂಡಿ ಅಂತ ಯಜಮಾನನ ಮನೆಯಲ್ಲಿ ಒಂದೊಂದು ಹುಂಡಿ ಊಟ ಅವರಿಗೆ ಕೊಡ್ತಾ ಇದ್ರಂತೆ. ಆ ಊಟವನ್ನು ತಗೊಂಡೋಗಿ ಅವರು ಊಟ ಮಾಡ್ತಾ ಇದ್ರಂತೆ. ಆಗ ಅವರು ಚಿಕ್ಕವರಿರುವಾಗ 5ನೇ ಕ್ಲಾಸು 6ನೇ ಕ್ಲಾಸಿನಲ್ಲಿರುವಾಗ ಅವರು ಆಲೋಚನೆ ಮಾಡ್ತಾ ಇದ್ರಂತೆ, ಒಂದು ದಿವಸ ನನ್ನ ಕೈಗೆ ಅಧಿಕಾರ ಬಂದರೆ ಈ ದೇಶದಲ್ಲಿ ಯಾರೂ ಕೂಡ ಊಟ ಇಲ್ಲದೆ ಇರಬಾರ್ದು, ಹಸಿವಿಲ್ಲದೆ ಇರಬಾರ್ದು. ಅದಕ್ಕಾಗಿ ನಾನು ಇನ್ನೂ 5 kg ಅಕ್ಕಿಯನ್ನು ಕೊಡುವುದು. ಅದಕ್ಕಾಗಿ ನಾನು ಅವತ್ತಿನ ಪರಿಕಲ್ಪನೆ, ನಾನು ಚಿಕ್ಕದಲ್ಲಿರುವಾಗಂತ ನನ್ನ ಪರಿಕಲ್ಪನೆ ಏನಿದೆ ಅದು ಬಡವರಿಗೆ ಮುಟ್ಟುವಂಥದ್ದಾಗಬೇಕು. ಅದಕ್ಕಾಗಿ ನಾನು 5 kg ಅಕ್ಕಿಯನ್ನು ಕೊಡ್ತಾ ಇದ್ದೇನೆ. ಎಷ್ಟೋ ಜನ ಎಲ್ಲೆಲ್ಲಿ ಕೊಳ್ಳೆ ಹೊಡಿತಾರೆ, ಯಾರು ಕೊಳ್ಳೆ ಹೊಡೆಯೋದು ಬಾಕಿ. ನಾವು 5 kg ಅಕ್ಕಿ ಎಕ್ಸ್ಟ್ರಾ ಕೊಟ್ಟರೆ ಏನಾಗ್ತದೆ? ಆದರೂ ಕೇಂದ್ರದಿಂದ ನಮಗೆ ಅಕ್ಕಿ ಇಲ್ಲ, ಕೇಂದ್ರದಿಂದ ಅಕ್ಕಿ ಕೊಡುವಂಥ ಪರಿಸ್ಥಿತಿ ಆಗಲಿಲ್ಲ. ಇವತ್ತು 25 ರೂಪಾಯಿಗೆ ಅಕ್ಕಿ ಕೊಡ್ತಾರೆ. ನಾನು ಯಾರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಇವತ್ತು 25 ರೂಪಾಯಿಗೆ ಅಕ್ಕಿ ಇದೆ ಅಂತ ಹೇಳ್ತಾರೆ, ಆದರೆ ಅಕ್ಕಿ ಇಲ್ಲ ಅಂತಾದರೂ ಕೂಡ 34 ರೂಪಾಯಿಗೆ ಒಂದು kgಗೆ 34 ರೂಪಾಯಿ ಥರ ಎಲ್ಲರ ಅಕೌಂಟಿಗೆ ಡೈರೆಕ್ಟ್ ಹಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ನೀವು ಬೇಕಾದರೆ ಉರುಪಲಾಕಿದ್ದೆ ತೊಲ್ಲೆ, ಬೊಲಂತಿಯರ್ ಇದೆ ತೊಲ್ಲೆ, ಇಲ್ಲಾಗೆ ಬಲಕ್ಕೆ ಮಲಪಲೆ, ನಿಗ್ಲಿಗೆ ಹೆಂಚಿನ ಬೋರ್ಡ್ ಅದನ್ನು ತಗೊಳ್ಳಿ ಅಂತ ಹೇಳಿಬಿಟ್ಟು ನಿಮ್ಮ ಮನೆಗೆ, ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಸರಿ ಇಲ್ವಾ? ಇದು ಬೇಡವಾ? ಇದು ಸರಿ ಇಲ್ಲ ಆದರೆ ಹೇಳಿ, ನಿಮಗೆ ದುಡ್ಡು ಬೇಕಾ ಅಂತ ಹೇಳಿ. ಯಾವುದು ಯೋಜನೆಗಳು ನಾನು ಹೋದಲ್ಲಿ ಪ್ರತಿ ಮಹಿಳೆಯರ ಹತ್ರ ಕೇಳ್ತೀನಿ, ಈ 5 ಗ್ಯಾರಂಟಿಗಳಲ್ಲಿ ಯಾವುದಕ್ಕಾದರೂ ಒಂದಕ್ಕೆ ಯಾರಾದರೂ ವಿರೋಧ ವ್ಯಕ್ತಪಡಿಸಿದರೆ ಹೇಳಿ. ನಾನು ಸುಮಾರು 3,000ದಿಂದ 4,000 ಮಹಿಳೆಯರ ಹತ್ರ ಮಾತಾಡಿದ್ದೇನೆ. ಒಂದು ಮಹಿಳೆ ಕೂಡ, ಒಂದು ಹೆಣ್ಣು ಮಗಳು, ಒಂದು ನನ್ನ ತಾಯಿ, ನನ್ನ ತಂಗಿ, ನನ್ನ ಸೋದರಿ, ಯಾರು ಕೂಡ ಇದನ್ನು ನಿರಾಕರಣೆ ಮಾಡಿದಂತೂ ಯಾರೂ ಇಲ್ಲ. ಎಲ್ಲಾದರೂ 1% ಇದ್ದರೆ ಅದು ನಂಜಿ ಕಾರುವವರು ಕೆಲವರು ಇರ್ತಾರೆ. ಎಲ್ಲಾದರೂ 1% ಇದ್ದರೆ ನಂಜಿ ಕಾರುವವರು ಇರ್ತಾರೆ. ಯಾಕಂತ ಹೇಳಿದರೆ, ನಾನು ಗಟ್ಟಿ ತಿಂದಿದ್ದೇನೆ, ನಾನು ಬೆಳಿಬೇಕು, ಇನ್ನೊಬ್ಬರು ಬೆಳಿಬೇಕು ಅಂತ ಅವರ ಮನೋಭಾವನೆ. ಒಂದು ಕಡೆ ಫ್ಲ್ಯಾಟಿನ ಕಡೆಗಡೆ ಚರ್ಚೆ ಆಗ್ತಿತ್ತಂತೆ. ಚರ್ಚೆ ಆಗುವಾಗ ಒಂದು 25-30 ಮಹಿಳೆಯರು ಕೂತ್ಕೊಂಡು ಮಾತಾಡ್ತಾ ಇದ್ರಂತೆ. ಮಾತಾಡ್ತಾ ಇರುವಾಗ ಒಂದಷ್ಟು ಮಹಿಳೆಯರಂತೆ ಸರ್ಕಾರದ ಒಳ್ಳೆ ಗ್ಯಾರಂಟಿಗಳೆಲ್ಲ ಬಂದಿದೆ, ಭಾರಿ 2,000 ರೂಪಾಯಿ ಸಿಗೋದು ಅಂತ ಒಳ್ಳೆ ಗ್ಯಾರಂಟಿ, ಅದರಿಂದ ನಮಗೆ ಅದು ಭಾರಿ ಒಳ್ಳೆಯದಾಗ್ತದೆ ಅಂತ ವಿಚಾರವನ್ನು ಹೇಳಿದ್ರಂತೆ. ಆಗ ಒಂದು ಮಹಿಳೆ ಹೇಳಿದ್ರಂತೆ, ಅದು ಗ್ಯಾರಂಟಿ ಏನು? ಅವು ಪೂರ ಪೊಕ್ಕಡೆ ಸರ್ಕಾರದ ದುಡ್ಡು ಹೆಂಚಿನ ಕೊರ್ಪಣೆ, ಅವು ಗ್ಯಾರಂಟಿ ಹೆಂಚಿನ ಅಂತ. ಆಗ ಆ ಮಹಿಳೆ ಕೇಳಿದ್ರಂತೆ, ಇನ್ನೊಬ್ಬರು 4 ಜನ ಕೇಳಿದ್ರಂತೆ, ನಿಮಗೆ ಗ್ಯಾರಂಟಿ ಬರೋದಿಲ್ಲ? ಈಗ ನನಗೆ ಗ್ಯಾರಂಟಿ ಬರೋದಿಲ್ಲ, 2,000 ರೂಪಾಯಿ ಬರೋದಿಲ್ಲ. ಯಾಕೆ ಬರೋದಿಲ್ಲ? ನನಗೆ ಬಂದೆ, ನನ್ನ ಗಂಡ ಬ್ಯಾಂಕಲ್ಲಿ ರಿಟೈರ್ಡ್ ಆಗಿದೆ, ಅದಕ್ಕೆ ಬರೋದಿಲ್ಲ. ಇದು ಆ ದುಡ್ಡು ಬೇಕು. ಆ ಮಹಿಳೆಗೆ ಅವರು ರಿಟೈರ್ಡ್ ಆಗಂತ ಬರುವಂಥ 15,000 ರೂಪಾಯಿ ಬೇಕು, ಈ 2,000 ರೂಪಾಯಿ ಬೇರೆ ಯಾರಿಗೂ ಕೊಡಬೇಡಿ ಅಂತ ಅವರ ಹಿತಾಸಕ್ತಿ. ಇದು ಇರಬಾರ್ದು. ನಾನು ಒಳ್ಳೆಯದಾಗಬೇಕು, ಇನ್ನೊಬ್ಬರು ಕೂಡ ಒಳ್ಳೆಯದಾಗಬೇಕು ಅಂತ ಮನೋಭಾವನೆ ನಮ್ಮ ಸಮಾಜದಲ್ಲಿ ಬಂದರೆ ಮಾತ್ರ ನಮ್ಮ ಸಮಾಜ ಮುಂದೆ ಬರಲಿಕ್ಕೆ ಸಾಧ್ಯ. ಆ ರೀತಿ ಇನ್ನೊಂದು ಗೃಹ ಜ್ಯೋತಿ ಅಂತ ಹೇಳಿದ್ರೆ ಕರೆಂಟು, ಮಹಿಳೆಯರಿಗೆ ಎಲ್ಲ ಯೋಜನೆಗಳನ್ನು ಕೊಡ್ತಾರೆ. ಈ ಗೃಹ ಜ್ಯೋತಿಯಲ್ಲಿ ಪುರುಷರಿಗೂ ಕೊಡಪ ಸಮಾಧಾನ ಬರ್ತದೆ. ಯಾಕಂತ ಹೇಳಿದರೆ, ಈ ಯಾವಾಗಲೂ ಕರೆಂಟಿನ ಈ ಮೆಸ್ಕಾಂ ಅಧಿಕಾರಿಗಳು ಭಾರಿ ಸ್ಟ್ರಿಕ್ಟ್. ಅವರು ಒಂದು ದಿವಸ ಬಿಡುವುದಿಲ್ಲ, ಮರು ದಿವಸ ಬಂದರೆ ಫೀಸು ತಗೊಂಡು ಹೋಗಿ ಆಯಿತು. ನಮಗೆ ಫೀಸು ತಗೊಂಡು ಹೋದರೂ ಪರವಾಗಿಲ್ಲ, ಪಕ್ಕದ ಮನೆಯವನಿಗೆ ಗೊತ್ತಾದರೆ ಕರೆಂಟ್ ಬಿಲ್ ಕಟ್ಟದೆ ಫೀಸು ತಗೊಂಡು ಹೋಗಿದೆ, ಅದು ನಮಗೆ ಬೇಸರ ಇರುವಂಥದ್ದು ನಮ್ಮ ಮನಸ್ಸಿನಲ್ಲಿ.
ನಮ್ಮ ಗೌರವಕ್ಕೆ ಬೆಲೆ ಕೊಡುವವರು. ಇವತ್ತು ಯಾವ ಮೆಸ್ಕಾಂ ಅಧಿಕಾರಿಗೆ ಬಂದು ಫೀಸ್ ತಗೊಂಡು ಹೋಗ್ಲಿಕ್ಕಿಲ್ಲ, ನಿಮಗೆಲ್ಲ ಕರೆಂಟು ಫ್ರೀ, ಏನು ಬಿಲ್ಲು ಕಟ್ಟಲಿಕ್ಕಿಲ್ಲ. ಗಂಡಸರಿಗೂ ಖುಷಿಯಾಗಿದೆ, ಸಂತೋಷ ಇಲ್ವಾ ಇದರಲ್ಲಿ? ಯಾರಾದರೂ ಒಬ್ಬರು ಹೇಳಿ ಇದು ಏನು ಪ್ರಯೋಜನ ಇಲ್ಲದ ಗ್ಯಾರಂಟಿ ಅಂತ ಹೇಳಿ. ಎಲ್ರಿಗೂ ಕರೆಂಟ್ ಬಿಲ್ ಕಟ್ಟುವಂಥದ್ದು, ಎಲ್ರಿಗೆ ಕರೆಂಟ್ ಬಿಲ್ ಇಲ್ಲ. ಯಾರಿಗೆ? ಎಲ್ರಿಗೆ ಅಂತ ಹೇಳಿದ್ರೆ 10% ಏನು ಅದು ಹಿಂದಿನ ಬಿಲ್ಲಿನಿಂದ ಇವಾಗ ಬಳಕೆ ಮಾಡಿದರೆ ಅದನ್ನು ಫ್ರೀ ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಯುವ ನಿಧಿ ಯಾವತ್ತು ಹುಡುಗರು, ನಮ್ಮ ಮನೆ ಹುಡುಗರು, ಅವರಿಗೆ ಶಕ್ತಿ ತುಂಬುವಂಥ ಕೆಲಸಗಳಾಗಬೇಕು. ಆಫ್ಟರ್ ದರ್ ಎಜುಕೇಷನ್ ಅವರಿಗೆ 3,500 ರೂಪಾಯಿ ಕೊಟ್ಟವನು ನಿಮ್ಮ ಇತಿಹಾಸದಲ್ಲಿ ಯಾರಾದಿದ್ದರೆ ನೀವು ಹೇಳಿ. ನೀವು ಹೇಳಿದಾಗೆ ನಾವು ಕೇಳ್ತೀವಿ. ಯಾವತ್ತೂ ಕೂಡ ಯುವಕರಿಗೆ ಇಂಥ ಯೋಜನೆಗಳನ್ನು ತಂದದ್ದು ಇದು ವಿಶ್ವದಲ್ಲೇ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಇದು ವಿಶ್ವದಲ್ಲೇ ಇಲ್ಲ. ಡಿಗ್ರಿ ಆದ ಕೂಡಲೇ ಅವರಿಗೆ ಹೈಯರ್ ಎಜುಕೇಷನ್ ಮಾಡ್ಬೋದು. ಡಿಗ್ರಿ ಆದ ಕೂಡಲೇ ಅವರಿಗೆ ಕಂಪ್ಯೂಟರ್ ಕ್ಲಾಸಿಗೆ ಹೋಗಬೇಕು, ಅಲ್ಲ ಬೇರೆ ಏನಾದರೂ ಕೆಲಸಗಳು ಹೋಗಬೇಕು. 2 ತಿಂಗಳು 1.5 ವರ್ಷ ಕಷ್ಟದಲ್ಲಿ ತಂದೆ ತಾಯಿ ಬೆಳೆಸಿರ್ತಾರೆ, ಡಿಗ್ರಿ ಮಾಡಿರ್ತಾರೆ. ಅವರಿಗೆ ಮುಂದೆ ಹೋಗಲಿಕ್ಕೆ ಯಾವುದೇ ಅವಕಾಶಗಳಿರೋದಿಲ್ಲ. ತಂದೆ ತಾಯಿಗೆ ಬೈಗಳು, ನೀಕಿ ಇದರಿಂದ ಓದೆ, ನಿಕ್ಕೆ ನನ್ನಲ್ಲ ಕೆಲಸ ಬಾರ ಅಬುಜ, ಎಲ್ಲಿ ಕೆಲಸ ಸಿಗ್ತದೆ? ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡುವ ಅವಶ್ಯಕತೆ ಇದೆ. ಅದಕ್ಕಾಗಿ ಅವರು ಮನೆಯಲ್ಲಿ ಕೂತೆ ಕೆಲವು ಕಂಪ್ಯೂಟರ್ ಕೋರ್ಸ್ ಮಾಡಬೇಕು, ಅವರು ಕೂಡ ಮುಂದೆ ಬರಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅವರಿಗೆ 3,500 ರೂಪಾಯಿನ ಕೊಡ್ತಾರೆ. ಇದು ಬೇಡವಾ? ಇದು ಒಳ್ಳೆ ಕಾರ್ಯಕ್ರಮ ಅಲ್ವಾ ಅಂತ ನೀವು ಹೇಳಿ. ಹಾಗಾದ್ರೆ ಬಾಯಾದರೂ ಹೇಳಿ. ಅಷ್ಟಾದರೂ ನಾವು ಇಷ್ಟು ಕಷ್ಟ ಬಂದು ಹೇಳ್ತೀವಲ್ಲ, ಇಷ್ಟು ಕಷ್ಟ ಬಂದು ಮಾಡ್ತೀವಲ್ಲ, ಎಲ್ಲ ದುಡ್ಡಾದರೂ ಅದು ಬಡವರಿಗೆ ಮುಟ್ಟಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಮಾಡುವಾಗ ಇದನ್ನು ಜನಗಳು ಸ್ವೀಕಾರ ಮಾಡಬೇಕು. ಯಾರು ಏನು ಹೇಳಿದರೂ ಕೇಳಬೇಡಿ. ಇದು ಬಡವರಿಗೆ ಮುಟ್ಟುವಂಥದ್ದಾಗಬೇಕು. ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಯಾವಾಗವರೆಗೆ ಇರ್ತದೋ ಅವತ್ತಿನವರೆಗೆ ಈ ಗ್ಯಾರಂಟಿಯನ್ನು ಬದಲಾವಣೆ ಮಾಡುವ ವಿಚಾರವೇ ಇಲ್ಲ. ಬಡವರ ಪರವಾಗಿ ಇರುವಂತಹ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇವೆ. ಗೃಹಲಕ್ಷ್ಮಿ ಇಷ್ಟೊಂದು ಅಕ್ಕಂದಿರಿದ್ದಾರೆ, ತಾಯಿ ಅಂದಿದ್ದಾರೆ, ತಂಗಿ ಅಂದಿದ್ದಾರೆ, ಸೋದರರೇ. ಗೃಹಲಕ್ಷ್ಮಿ ಹೌದು, ನಾನು ಒಪ್ಪಿಕೊಳ್ತೇನೆ. ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನಾನು 98% ಇಂಪ್ಲಿಮೆಂಟೇಷನ್ ಆಗಿದೆ. 100ರಲ್ಲಿ 98 ಜನರಿಗೆ ಗೃಹಲಕ್ಷ್ಮಿ ಸಿಕ್ಕಿದೆ, 2% ಜನರಿಗೆ ಸಿಗಲಿಲ್ಲ. ನಮಗೆ ನೋವಿದೆ, ನಮಗೆ ಅತೀವ ನೋವಿದೆ. 2% ಜನರಿಗೆ ಸಿಗಲಿಲ್ಲ. ಅಲ್ಲಿ ಕ್ಯೂ ನೋಡುವಾಗ ನಮಗೆ ಬೇಜಾರಾಗ್ತದೆ. ಅದನ್ನು ಕೂಡ ಸಿಗುವಂಥ ಕೆಲಸವನ್ನು ಮಾಡ್ತೇವೆ. ಇದೇನು ಸರ್ಕಾರದ ತೊಂದರೆ ಅಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಅಂತ DPC ಪ್ರೋಸೆಸ್ ಅಂತ ಕಾಣ್ತದೆ. ಇದು ಟೆಕ್ನಿಕಲ್ ಪ್ರಾಬ್ಲಮ್ಮು. ನಿಮ್ಮ ಒಂದೊಂದು ಯಾರ್ಯಾರಿಗೆ ಸಿಗಲಿಲ್ಲ 98% ಜನರಿಗೆ ಗೃಹಲಕ್ಷ್ಮಿ ಸಿಕ್ಕುವಂಥದ್ದು ಆಗಿದೆ. 2,000 ರೂಪಾಯಿ ಸಿಗುವಂಥದ್ದು ಚಿಕ್ಕ ಒಂದು ಚಿಕ್ಕ ಅಮೌಂಟ್. ತಿಂಗಳಿಗೆ ಯಾರಾದರೂ 3 ತಿಂಗಳಿಗೆ 4 ತಿಂಗಳಿಗೆ 2,000 ರೂಪಾಯಿ ಕೊಟ್ಟರೆ ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಏನಪ್ಪ, ಫೋನ್ ಏನಪ್ಪ, ಅದರಲ್ಲಿ ಬರುವ ಕರೆಗಳೇನಪ್ಪ, FM ಅಲ್ಲಿ ಏನಪ್ಪ, 2,000 ರೂಪಾಯಿ ಬಂತು, 2,000 ರೂಪಾಯಿ. ನಾವು ತಿಂಗಳಿಗೆ 5,000 ರೂಪಾಯಿ ಕೊಡ್ತೇವೆ. ಅದಕ್ಕೆ ಹೋಲಿಕೆ ಮಾಡಿದರೆ ಏನಿದೆ ಇದು? ನಾವು 25,000 ರೂಪಾಯಿ ಕೊಡುವಾಗ 2,000 ರೂಪಾಯಿ ಕೊಡುವಂಥದ್ದು RTC ಹೋಲ್ಡರ್ಗೆ ಮಾತ್ರ, ಬಡವನಿಗೆ ಸಿಗುವುದಿಲ್ಲ. ಬಡವನ ಕೈಯಲ್ಲಿ RTC ಇಲ್ಲ. ನಾವು ಬಡವನನ್ನು ಹುಡುಕಿ ಕೊಡುವಂಥ ಈ ಕಾನೂನು, ಈ ಯೋಜನೆಗಳು, ಗೃಹಲಕ್ಷ್ಮಿ ಎಷ್ಟು ಜನರಿಗೆ ಸಹಕಾರಿಯಾಗ್ತದೆ. ಒಬ್ಬ ನನ್ನ ಆತ್ಮೀಯರೊಬ್ಬರು ಇದ್ದರು. ಆ ಆತ್ಮೀಯರು ನನ್ನ ಹತ್ರ ಮೊನ್ನೆ ಹೇಳುವಾಗ ಹೇಳಿದರು, ಅವರ ತಾಯಿ ಹೇಳಿದ್ರಂತೆ ಅವರಿಗೆ, ನೋಡು ಮಗ, ನನಗೆ 2,000 ರೂಪಾಯಿ ಬರುವುದಿಲ್ಲ, ನನಗೆ ಆ 2,000 ರೂಪಾಯಿನೂ ತೆಗೆದುಕೊಡು. ಆ ಮನುಷ್ಯನೆಲ್ಲ ಇಲ್ಲಿ ಇದ್ದಾರೆ. ಆಗ ನಾನು ಹೆಸರು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಆಗ ಅವ್ರು ಹೇಳಿದ್ರಂತೆ, ಅಮ್ಮ ನಿಮಗೆ ಯಾಕೆ 2,000 ರೂಪಾಯಿ ಏನು ಕೊರಪೂಜೆ? 2,000 ರೂಪಾಯಿ ಏನು ಬಿಸ್ನೆಸ್ ಬರೋ ಮಲ್ಪೆ? 2,000 ರೂಪಾಯಿ ಏನೇ ಕೊರಪೆ ಅಂತ ಹೇಳಿದ್ರಂತೆ. ಆಗ ತಾಯಿ ಹೇಳಿದಂತೆ, ನಿನ್ನ ಹತ್ರ ಬೆಳಿಗ್ಗೆ ಹೋಗುವಾಗ ನಾನು ತಿಂಗಳಿಗೆ 2,000 ರೂಪಾಯಿ ಕೇಳಲಿಕ್ಕೆ ಆಯಿತು. ನಿನ್ನ ಮುಖ ಸ್ವಲ್ಪ ದುಡ್ಡು ಇದ್ದರೆ ಪರವಾಗಿಲ್ಲ, ಇಲ್ಲ ಸ್ವಲ್ಪ ದೊಡ್ಡದಾಗಲಿಕ್ಕೆ ಆಯಿತು. ನಿನ್ನ ಹೆಂಡತಿ ಮುಖ ಇನ್ನೂ ಸ್ವಲ್ಪ ದೊಡ್ಡದಾಗಲಿಕ್ಕೆ ಆಯಿತು. ನನಗೆ ಯಾಕೆ ತಲೆ ಬಿಸಿ? ನೀನು ಅಶೋಕ್ ರೈ ಹತ್ರ ನನ್ನನ್ನು ಕಲಿಸು. ನನ್ನ 2,000 ರೂಪಾಯಿ ಸರ್ಕಾರದಿಂದ ಬರೆದು ನಾನು ಅದನ್ನು ತಗೊಳ್ತೇನೆ. ಯಾರ ಒತ್ತಡಗಳು ಬೇಡ. ಮಗನ ಹತ್ರ ತಾಯಿ ದುಡ್ಡು ಕೇಳಿದರೆ ಮಗ ಏನಂತಾನೆ, ಕಿಸೆಯಲ್ಲಿ ಏನಾದರೂ ಇದ್ದರೆ 2,000 ರೂಪಾಯಿನ ಮೆಲ್ಲ ತೆಗೆದು ಕೊಡ್ತಾನೆ. ಕಿಸೆಯಲ್ಲಿ ಇಲ್ಲ ಅಂತಾದರೆ ಅಮ್ಮ ನಾಳೆ ನೋಡುವ ಅಂತ ಹೇಳ್ತಾನೆ. ತಾಯಿ ದುಡ್ಡು ಕೇಳುವಾಗ ಸೊಸೆಗೆ ಏನಾಗ್ತದೆ, ಈ ಪರಪುಣ ಇಂಚಿ ಏಪಳೆ ದುಡ್ಡು ಏಪಳೆ ಹೆಣ್ಣು ಅಂತ ಒಂದು ಮುಖ ದೊಡ್ಡದಾಗ್ತದೆ. ನನ್ನ ಹೆಂಡತಿ ಅಲ್ಲಿ ಕೂತಿದ್ದಾಳೆ. ಹಾಗೆ ಅದು ಎಲ್ಲ ಯಾವುದಿಲ್ಲ. ಈ ತಾಯಿಗೆ ಮೆಡಿಸಿನ್ಗೆ ಮದ್ದು ತಗೊಳ್ಳಿಕ್ಕೆ, ಅಕ್ಕಂದಿರಿಗೆ ಮಗುವಿನ ಫೀಸ್ ಕಟ್ಟಲಿಕ್ಕೆ, ಅಲ್ಲ ಗ್ಯಾಸ್ ಬರುವಾಗ ದುಡ್ಡು ಇಲ್ಲ ಅಂತ ಆದರೆ, ನಾನು ಮೊನ್ನೆ ಮಂಗಳೂರಿಂದ ಬರುವಾಗ ಒಬ್ಬರು ಇವರು ಸಿಕ್ಕಿದ್ರು ನನಗೆ,
ಬಜಾಜ್ ಫೈನಾನ್ಸ್ನವರು ನನ್ನ ಕಾಲುವರೆಗೆ ಇಷ್ಟವರೆಗೆ ಬಗ್ಗಿದೆ, ನಾನು ಹಿಡ್ಕೊಂಡೆ ಯಾಕಪ್ಪ ಇಷ್ಟು ಮಾಡ್ತಾ ಇದ್ದೀರಾ ಅಂತ. ಬಜಾಜ್ ಫೈನಾನ್ಸ್ನವರು ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸರ್ ನಿಮ್ಮ ಗೃಹಲಕ್ಷ್ಮಿ ಬಂದು ಎಂಕಲ್ನ ಫ್ರಿಜ್ಜಿದ ಲೋನ್ ತೊನ್ನಕಲು, ಟಿ ವಿದ ಲೋನ್ ತೊನ್ನಕಲು, ಇಲ್ಲಿದ ಲೋನ್ ತೊನ್ನಕಲು ಮಾತಾಡ್ದ EMI ನಮಗೆ ಬರ್ತಾನೆ ಇದೆ ಸರ್. ನಿಮ್ಮ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಂದು ಕಡೆಯಿಂದ 2 ಗೃಹಲಕ್ಷ್ಮಿ ಬಂತು, ಒಂದು ಕಡೆ ಸಾಲನೂ ಬಂತು, ಒಂದು ಕಡೆ ದೇವಸ್ಥಾನದಲ್ಲಿ ಕಾಣಿಕೆ ಆಯಿತು, ಒಂದು ಸ್ಥಾನ ಮನೆಯ ಉದ್ಧಾರ ಆಯಿತು. ದಿಸ್ ಈಸ್ ಕಾಲ್ಡ್ ಮನಿ ರೊಟೇಷನ್. ಯಾರು ಮನೆಯಲ್ಲಿ ಇಟ್ಕೊಂಡಿಲ್ಲ, ಕೊಟ್ಟಂಥ ದುಡ್ಡು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಟರ್ನ್ ಓವರ್ ಆಗ್ತಾ ಇದೆ. ಇದು ಮಾಸ್ಟರ್ ಪ್ಲ್ಯಾನ್. ಯಾರು ದುಡ್ಡು ಕೊಟ್ಟದ್ದು 741 ಕೋಟಿ ರೂಪಾಯಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಗೃಹಲಕ್ಷ್ಮಿಯಲ್ಲಿ ಕೊಡ್ತೇವೆ. 741 ಕೋಟಿ ರೂಪಾಯಿ ಪ್ರತಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಣ್ಣು ಮಗಳನ್ನ ಮನೆಗೆ ಹೋಗುವಂಥ ಕೆಲಸಗಳಾಗ್ತದೆ. ಇದು ಬೇಡವಾ ಸ್ಕೀಮು? ಈ ಯೋಜನೆಗಳು ಬೇಡವಾ? ಇದು ಮಹಿಳೆಯರಿಗೆ ಸಿಗುವಂಥ ಯೋಜನೆಗಳಲ್ಲ. ಈ ರೀತಿ ಸಬಲೀಕರಣ ಆಗಬೇಕು. 5 ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಕೊಟ್ಟಿರೋದು ಮಹಿಳಾ ಸಬಲೀಕರಣ ಆಗಬೇಕು, ಪ್ರತಿ ಬಡ ಕುಟುಂಬಗಳ ಉದ್ಧಾರ ಆಗಬೇಕು. ಇದು ಕರ್ನಾಟಕ ರಾಜ್ಯದ ಯೋಜನೆಗಳು. ಈ ರೀತಿ ಸರ್ಕಾರ ಮುಂದೆ ನಡೆದಿದ್ರೆ ಖಂಡಿತ ಎಲ್ಲರೂ ಮುಂದಿನ ದೇಶದಲ್ಲಿ ನಮ್ಮ ಭಾರತ ದೇಶ ವಿಶ್ವಗುರುವಾಗುವುದರಲ್ಲಿ ಬೇರೆ ಯಾವುದೇ ಸಂಶಯ ಇಲ್ಲ. ಈ ರೀತಿ ಆಗುವಂಥ ಅವಶ್ಯಕತೆ ಇದೆ. ಇವತ್ತು ಪುತ್ತೂರಿನ ಅಭಿವೃದ್ಧಿ ಒಂದಷ್ಟು ಪಕ್ಷದವರು ಹೇಳ್ತಾರೆ 5 ಗ್ಯಾರಂಟಿಗಳು, ಮೊನ್ನೆ ಹೇಳ್ತಾ ಇದ್ರು 5 ಗ್ಯಾರಂಟಿಗಳನ್ನು ಕೊಡುವುದಿಲ್ಲ. ಪೂರಾ ಸುಳ್ಳು ಮಾರ್ರೆ, ಸುಳ್ಳು ಅಂತ. ಆ ಸುಳ್ಳು ಹೇಳಿದವರೇ ಈಗ ಅವ್ರದ್ದು ಗ್ಯಾರಂಟಿಗಳನ್ನು ಬಿಟ್ಟಿದ್ದಾರೆ. ಸ್ವಲ್ಪ ಗಿತ್ತು ನಮ್ಮ ಗ್ಯಾರಂಟಿಗಳು ಶುರುವಾಗಿದೆ ಅಂತ ಶುರು ಮಾಡಿದ್ದಾರೆ. ಪುತ್ತೂರಿನ ಅಭಿವೃದ್ಧಿ ಬಗ್ಗೆ 2 ನಿಮಿಷ ನಿಮ್ಮ ಗಮನ ಸೆಳೆಯಲಿಕ್ಕೆ ಇಚ್ಛೆ ಪಡ್ತಾರೆ. ನೀವೆಲ್ಲ ಆಶೀರ್ವಾದ ಮಾಡಿದರೆ 8 ತಿಂಗಳಲ್ಲಿ ಪುತ್ತೂರಿನ ಅಭಿವೃದ್ಧಿಗೆ ಭ್ರಷ್ಟಾಚಾರ ರಹಿತವಾಗಿ ಪ್ರಾಮಾಣಿಕತನದಿಂದ ಈ ಪುತ್ತೂರಿನ ಅಭಿವೃದ್ಧಿಗೆ ಕೆಲಸ ಮಾಡಿದ್ದೇನೆ. ಸುಮಾರು ಪುತ್ತೂರಿನ 8 ತಿಂಗಳಲ್ಲಿ 8 ತಿಂಗಳು, ಇದು 9ನೇ ತಿಂಗಳು ನಡೀತಿದೆ. ಪುತ್ತೂರಿನ ಅಭಿವೃದ್ಧಿಗಾಗಿ 1,473 ಕೋಟಿ 29 ಲಕ್ಷ ರೂಪಾಯಿ ಅನುದಾನ ಪುತ್ತೂರಿಗೆ ಬಂದಿದೆ ಅಂತ ಅತ್ಯಂತ ಹೆಮ್ಮೆಯಿಂದ ಎದೆ ತಟ್ಟಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಒಂದೊಂದನ್ನು ನಿಮ್ಮ ಮುಂದೆ ಇಡ್ತೇನೆ, ಒಂದೊಂದು ಅಭಿವೃದ್ಧಿ ಕೆಲಸವನ್ನು ನಿಮ್ಮ ಮುಂದೆ ಇಡ್ತೇನೆ. ಪುತ್ತೂರಿನ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ, ಪುತ್ತೂರಿನ ಬಹುಗ್ರಾಮ ಕುಡಿಯುವ ಯೋಜನೆಗೆ 1,010 ಕೋಟಿ ರೂಪಾಯಿ ಬಂದಿದೆ. ಪುತ್ತೂರಿನ ಇತಿಹಾಸದಲ್ಲಿ ಇವತ್ತಿನವರೆಗೆ 1,010 ಕೋಟಿ ರೂಪಾಯಿ ಬಂದ ಯಾವುದೇ ಅನುದಾನಗಳಿಲ್ಲ. 1,010 ಕೋಟಿ ರೂಪಾಯಿಯಲ್ಲಿ 400 ಕೋಟಿ ರೂಪಾಯಿ ಈಗಲೇ ಬಿಡುಗಡೆಗೊಂಡಿದೆ. ಬರೀ ಆದೇಶ ಮಾತ್ರ ಹೊರಡಿಸುವುದಲ್ಲ, ದುಡ್ಡನ್ನು ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ. 400 ಕೋಟಿ ರೂಪಾಯಿ ಕೊಟ್ಟು 18 ತಿಂಗಳ ಅವಕಾಶವನ್ನು ಕೊಟ್ಟಿದೆ. 18 ತಿಂಗಳಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪ್ರತಿ ಮನೆಗೆ ಒಂದು ಪುರುಷನಿಗೆ, ಒಂದು ಮಹಿಳೆಯರಿಗೆ 55 ಲೀಟರ್ ನೀರಿನಂತೆ ಪ್ರತಿ 24 ಅವರ್ಸ್ 24 ಗಂಟೆ ಫಿಲ್ಟರ್ಡ್ ಡ್ರಿಂಕಿಂಗ್ ನೀರು ವಾಟರ್ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅಭಿವೃದ್ಧಿ ಕೆಲಸ ಆಗಲಿಲ್ವಾ? ಅನುದಾನ ಪುತ್ತೂರಿಗೆ ಬಂದಿಲ್ವಾ? ಬಿಚ್ಚಿ ಇಡ್ತೇನೆ, ಇನ್ನಿದೆ ಲಿಸ್ಟು. ಮಾಧ್ಯಮದ ಪ್ರಮುಖರೇ ಬಿಡ್ತಿ ಒಂದೊಂದೇ ವಿಚಾರಗಳನ್ನು ನಿಮ್ಮ ಗಮನಕ್ಕೆ ಹೇಳ್ತೇನೆ. ಕುಡಿಯುವ ನೀರಿನ ಯೋಜನೆಗೆ ಪುತ್ತೂರಿನಲ್ಲಿ ಜಲಸಿರಿ ಪುತ್ತೂರು ನಗರಕ್ಕೆ 113 ಕೋಟಿ ರೂಪಾಯಿ ಬಂದಿದೆ. ಮುಖ್ಯಮಂತ್ರಿಗಳ ವಿಶೇಷ ಅನುದಾನವಾಗಿ 25 ಕೋಟಿ ಬಂದಿದೆ. ಲೋಕೋಪಯೋಗಿ ಇಲಾಖೆಯಿಂದ ಪುತ್ತೂರು ಉಪ್ಪಿನಂಗಡಿ ರಸ್ತೆಗೆ 25 ಕೋಟಿ, ಪುತ್ತೂರಿನಿಂದ ಉಪ್ಪಿನಂಗಡಿ ರಸ್ತೆಗೆ 4 ಲೈನ್ ಮಾರ್ಗ ಆಗ್ತದೆ, ಇಲ್ಲಿಂದ ಅಲ್ಲಿವರೆಗೆ 25 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಲೋಕೋಪಯೋಗಿ ಇಲಾಖೆಯಿಂದ ಇತರ ರಸ್ತೆಗಳೇ 14.4 ಕೋಟಿ ಬಂದಿದೆ. ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ 2 ಕೋಟಿ 80 ಲಕ್ಷ ಬಂದಿದೆ. ಪುತ್ತೂರಿನ ನ್ಯಾಯಾಲಯ ಕಟ್ಟಡಕ್ಕೆ ಹೆಚ್ಚುವರಿಯಾಗಿ 25 ಕೋಟಿ ಬಂದಿದೆ. ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿಗೆ 5 ಕೋಟಿ ಬಂದಿದೆ. ನಗರಸಭೆಗೆ ಪುತ್ತೂರು ನಗರಸಭೆಗೆ 35 ಕೋಟಿ ಬಂದಿದೆ. ಕೊಯ್ಲಾ ಪಶು ವೈದ್ಯಕೀಯ ಕಾಲೇಜಿಗೆ 140 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಇಟ್ಟಿದ್ದಾರೆ. ಕೊಯ್ಲಾ ಪಶು ವೈದ್ಯಕೀಯ ಕಾಲೇಜು ಬಗ್ಗೆ ನಿಮಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸುಮಾರು 5 ವರ್ಷದಿಂದ 4 ಇಂಚು ಧೂಳು ಹಿಡಿದಿದೆ. ಎಷ್ಟು ದೊಡ್ಡ ಬಿಲ್ಡಿಂಗ್ ಆಗಿದೆ ಕೊಯ್ಲಾದಲ್ಲಿ ಪಶುವೈದ್ಯಕೀಯ ಕಾಲೇಜಿಗೆ. ಇವಾಗಲೇ 24 ಕೋಟಿಯನ್ನು ಫಸ್ಟ್ ಇಯರ್ಗಾಗಿ ಆರಂಭ ಮಾಡ್ತಾರೆ. ಸೆಕೆಂಡ್ ಇಯರ್ ನಂತರ ನಮಗೆ 3,500 ಮಕ್ಕಳು ಅಲ್ಲಿ ಬರ್ತಾರೆ. ಕೊಯ್ಲಾ ಅಭಿವೃದ್ಧಿ ಆದರೆ ನಮ್ಮ ಪುತ್ತೂರಿನ ಅಭಿವೃದ್ಧಿ ಆಗ್ತದೆ. ಯುವಕರ ಕೈಗೆ ಕೆಲಸ ಕೊಡುವಂಥ ಕೆಲಸಗಳನ್ನು ಮಾಡಬೇಕು. 240 ಕೆಲಸಗಳಲ್ಲಿ ಆಗ್ತದೆ. ಮಹಿಳೆಯರಿಗೆ ಕೂಡ ಕೆಲಸ ಸಿಗುವಂಥ ಅವಕಾಶಗಳಾಗ್ತದೆ. ಪಶುವೈದ್ಯಕೀಯ ಕಾಲೇಜು ಬಂದರೆ ಒಂದು ಉದ್ಯೋಗ ಸೃಷ್ಟಿ ಆದರೆ ಇನ್ನೊಂದಷ್ಟು ಅಲ್ಲಿ ಮಕ್ಕಳು ಬೇರೆ ಪಡುವುದರಿಂದ ಇನ್ನಷ್ಟು ಉದ್ಯಮಗಳಿಗೆ ಅದು ಪೂರಕವಾಗಿ ಕೆಲಸ ಮಾಡ್ತಾ ಇದೆ. ನಾವು
ಏನು ಮೆಡಿಕಲ್ ಕೌನ್ಸಿಲ್ ಇದೆ, ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಇದೆ, ಅದೇ ರೀತಿ ನಮ್ಮ ದೇಶದಲ್ಲಿ ನ್ಯಾಷನಲ್ ವೆಟರ್ನರಿ ಕೌನ್ಸಿಲ್ ಅಂತ ಮಾಡ್ತಾ ಇದ್ದಾರೆ. ನಾರ್ತ್ ವೆಸ್ಟ್ ಸೌತ್ ಅಂತ ಹೇಳಿಬಿಟ್ಟು 4 ಕಡೆ ನ್ಯಾಷನಲ್ ಮೆಡಿಕಲ್ ವೆಟರ್ನರಿ ಕೌನ್ಸಿಲ್ ಅಂತ ಆಗಿ ಅದರಲ್ಲೂ ಕೂಡ ಅದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ. ಆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂದರೆ 250 ಎಕರೆ ಜಾಗ ಬೇಕು. ಎಲ್ಲಾದರೂ ನಮ್ಮ ವೆಟರ್ನರಿ ಪಶುವೈದ್ಯಕೀಯ ಕಾಲೇಜಿಗೆ ಜಾಗ 250 ಎಕರೆ ಜಾಗ ಇದ್ದದಿದ್ದರೆ ಅದು ಪಶು ನಮ್ಮ ಕೊಯ್ಲದಲ್ಲಿ ಮಾತ್ರ. ಅದಕ್ಕೆ ನಮಗೆ ನಾವು ಎಲಿಜಿಬಿಲಿಟಿ ಆದರೆ ನಮಗೆ 6,000 ಕೋಟಿ ಬರೀ ಪಶುವೈದ್ಯಕೀಯ ಕಾಲೇಜಿಗೆ ವಿಶ್ವವಿದ್ಯಾನಿಲಯ ಆಗ್ತದೆ. ಇಡೀ ವಿಶ್ವದ ಪಶುವೈದ್ಯಕೀಯ ಕಾಲೇಜುಗಳಲ್ಲಿ ಕಲಿಯುವಂಥ ಡಾಕ್ಟ್ರುಗಳು ಅಲ್ಲಿಗೆ ಬರುವಂಥ ಕೆಲಸಗಳು ಆಗ್ತದೆ. ನಗರಸಭೆಯಲ್ಲಿ ನಗರೋತ್ಥಾನದಲ್ಲಿ 35 ಕೋಟಿ ರೂಪಾಯಿ ಬಂದಿದೆ. ಆನಂತರ ಸಣ್ಣ ನೀರಾವರಿ ಇಲಾಖೆಯಿಂದ 3,80,00,000 ಬಂದಿದೆ. ಬೆಟ್ಟಂಪಾಡಿಯಲ್ಲಿ ಚೆಲ್ಲಾಡ್ಕ ಎಂಬ ಜಾಗದಲ್ಲಿ ಒಂದು ಮುಳುಗು ಸೇತುವೆ ಇತ್ತು. 14 ವರ್ಷದಿಂದ ಅಲ್ಲಿ ಮುಳುಗಿ ನೀರಲ್ಲಿ ಮಿಳುಗಿ ಆ ಜನ ಭಾರಿ ಸಂಕಷ್ಟದಲ್ಲಿದ್ದರು. ಈ ಸಲ ನಿಮಗೆ ಅದಕ್ಕೂ ತಿಲಾಂಜಲಿ ಹಾಡುವಂಥ ಕೆಲಸವನ್ನು ಮಾಡಿದ್ದೀವಿ. 3 ಕೋಟಿ ರೂಪಾಯಿ ಇಟ್ಟು ಅಲ್ಲಿ ಬ್ರಿಡ್ಜನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. KRDL ಮುಖಾಂತರ 6 ಕೋಟಿ ರೂಪಾಯಿ, ಪರಿಶಿಷ್ಟ ಪಂಗಡ ಮತ್ತು ಕಾಲೋನಿಗಳ ಅಭಿವೃದ್ಧಿಗೆ 1 ಕೋಟಿ ರೂಪಾಯಿ, ತಾಲೂಕು ಪಂಚಾಯತಿನ ಅನುದಾನ 2 ಕೋಟಿ ರೂಪಾಯಿ, ಜಿಲ್ಲಾ ಪಂಚಾಯತಿನ ಅನುದಾನ 1,80,00,000, ವಿಟ್ಲ ಪಟ್ಟಣ ಪಂಚಾಯತಿಗೆ 74 ಲಕ್ಷ, ಮಲೆನಾಡು ಅಭಿವೃದ್ಧಿಯಲ್ಲಿ 35 ಲಕ್ಷ, ಶಾಸಕರ ವಿಶೇಷ ಅನುದಾನದಲ್ಲಿ 1 ಕೋಟಿ, CSR ಫಂಡ್ ಮೂಲಕ 1,60,00,000, ಹಾರಾಡಿ ಶಾಲೆಗೆ 1 ಕೋಟಿ, ಜೂನಿಯರ್ ಕಾಲೇಜ್ಗೆ 60 ಲಕ್ಷ MRPL ಇಂದ ಅದನ್ನು ಕೂಡ ಬಿಟ್ಟಿಲ್ಲ, ಅದನ್ನು ಕೂಡ ತರಿಸುವಂಥ ಕೆಲಸವನ್ನು ಮಾಡುತ್ತೆ. ಪ್ರೈವೇಟ್ ಬಾಡಿ ಆಲ್ಸೋ ಇನ್ವಾಲ್ಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಪುತ್ತೂರು. ಕೊಯ್ಲ 33 KV ಸ್ಟೇಷನ್ಗೆ 11 ಕೋಟಿ, ಕರುವೇಲು ಸಬ್ ಸ್ಟೇಷನ್ಗೆ 40 ಕೋಟಿ, ಪುತ್ತೂರು ತಾಲೂಕಿನಲ್ಲಿ ವಿವಿಧ ಕಾಲು ಸಂಕಲ್ಗೆ 3.3 ಕೋಟಿ, ಒಟ್ಟು 1,473.29 ಕೋಟಿ ಪುತ್ತೂರಿಗೆ ಬಂದಿದೆ. ದುಡ್ಡು ಬಂದಿಲ್ವಾ? ಅದಕ್ಕೆ ಬೇಗ ಶಿಲಾನ್ಯಾಸ ಮಾಡ್ತಾ ಇರೋದು. ಮುಂದಿನ ದಿವಸಗಳಲ್ಲಿ ಶಿಲಾನ್ಯಾಸ ದಿವಸ ಮಾಡ್ತಾ ಇದ್ದೇವೆ. ಏನು ಚುನಾವಣಾ ನೀತಿ ಸಂಯುಕ್ತತೆ ಬರ್ತದೆ ಅಷ್ಟೊತ್ತಿಗೆ ನಮ್ಮ ಎಲ್ಲ ಶಿಲಾನ್ಯಾಸಗಳು ಮುಗ್ದಿರ್ತದೆ. ಈ ಚುನಾವಣಾ ಪ್ರಕ್ರಿಯೆ 2 ತಿಂಗಳಲ್ಲಿ ನಮ್ಮ ಎಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಯಾರಿಗೆ ಗೃಹಲಕ್ಷ್ಮಿಯಲ್ಲಿ 2,000 ರೂಪಾಯಿ ಬಂದಿಲ್ಲ, ನಿಮ್ಮ ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. KMFಗೆ ಒಂದು ಜಾಗ ಬೇಕು, KMF ಪುತ್ತೂರಿಗೆ ಬರಬೇಕು ಅನ್ನೋ ಆಲೋಚನೆಯಲ್ಲಿ ನಾವು 14 ಎಕರೆ ಜಾಗವನ್ನು ಚಿಕ್ಕಬಟ್ನೂರು ಗ್ರಾಮದಲ್ಲಿ ಕೊಟ್ಟಿದ್ದೇವೆ. ಬಂಧುಗಳೇ, 6 ವರ್ಷದಿಂದ KMFನವರು ಕೇಳ್ತಾ ಇದ್ರು, ನಮಗೆ ಜಾಗ ಕೊಡಿ, ಪುತ್ತೂರಿನ ಅಭಿವೃದ್ಧಿ ಆಗಬೇಕು. ಒಬ್ಬನಿಗೆ 1 ಸೆನ್ಸ್ ಜಾಗ ಕೊಡಲಿಕ್ಕೆ ಆಗಲಿಲ್ಲ. ನಾವು ಬಂದು 8 ತಿಂಗಳಲ್ಲಿ KMFಗೆ 14 ಎಕರೆ ಜಾಗ ಕೊಡುವಂಥದ್ದಾಗಿದೆ. 140 ಕೋಟಿ ರೂಪಾಯಿ ಚಿಕ್ಕಬಟ್ನೂರಲ್ಲಿ ಬಂದು ಬೀಳ್ತದೆ. ಅಷ್ಟೊಂದು ಯುವಕರಿಗೆ ಕೆಲಸ ಕೊಡುವಂಥದ್ದಾಗ್ತದೆ. ಅಷ್ಟು ಲಾರಿಗಳು ಬರ್ತದೆ. 1 ಲೀಟ್ರಿಗೆ 4 ರೂಪಾಯಿ ಸೇವಿಂಗ್ ಆಗ್ತದೆ. ಒಂದೊಂದೇ ಕೆಲಸವನ್ನು ಮಾಡ್ತಾ ಇದೆ. ನಮ್ಮದು ಪರಿಕಲ್ಪನೆಗಳಿದೆ. ನೀವೆಲ್ಲ ಆಶೀರ್ವಾದ ಮಾಡಿದಿರಿ. ಒಂದು 5 ಪರಿಕಲ್ಪನೆಗಳು ನಮ್ಮ ಮನಸ್ಸಿನಲ್ಲಿದೆ. ಒಂದು KMFಗೆ ಜಾಗ ಕೊಡುವಂಥದ್ದಲ್ಲಿ ಸಫಲರಾಗಿದ್ದೇವೆ. ಇನ್ನೊಂದು ಮೆಡಿಕಲ್ ಕಾಲೇಜು ಪುತ್ತೂರಿಗೆ ಆಗಬೇಕು ಅಂತ ಕಲ್ಪನೆಗಳು ನಮ್ಮ ಹತ್ರ ಇದೆ. ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಬರಬೇಕು ಅನ್ನೋ ನಮ್ಮ ವಿಚಾರಗಳಿದೆ. ಮುಖ್ಯಮಂತ್ರಿ ಹೇಳ್ತಾ ಯಾವಾಗ ಹೋಗಲು ನಾವು ಕೇಳೋದು ಒಂದೇ, ನಮಗೆ ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಕೊಡಿ, ನಮಗೆ ಬೇಕಾಗೋದಿಲ್ಲ, ಜನಗಳಿಗೆ ಬೇಕಾಗುವ ವಿಚಾರವನ್ನು ಮಾಡುವಾಗ ಎಲ್ಲಿವರೆಗೆ ನಾವು ಮುಟ್ಟಿದ್ದೇವೆ ಅಂತ ಹೇಳಿದ್ರೆ, ನನ್ನನ್ನು ನೋಡುವಾಗ ಮುಖ್ಯಮಂತ್ರಿಗಳು ಹೇಳ್ತಾರೆ ಮೆಡಿಕಲ್ ಕಾಲೇಜು ಬಂತು ನೋಡಿ, ಮೆಡಿಕಲ್ ಕಾಲೇಜು ಅಂತ ಬರ್ತು ಅಂತ. ಅಲ್ಲಿವರೆಗೆ ಅವರ ಮನಸ್ಸಿಗೆ ತುಂಬಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ನಮಗೆ ಸಂತೃಪ್ತಿ ಇದೆ. ಮುಂದಿನ ಬಜೆಟಿನಲ್ಲಿ ಕೂಡ ನಾವೆಲ್ಲ ಸೇರಿ ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಪಡುವಂಥ ಕೆಲಸಗಳು ಆಗಬೇಕು. ಪುತ್ತೂರಿನ ಸಮಗ್ರ ಅಭಿವೃದ್ಧಿ ಆಗಬೇಕು. ಒಂದಷ್ಟು ಪ್ರಪೋಸಲ್ಗಳನ್ನು ಪುಟಪ್ ಮಾಡಿದ್ದೀವಿ ಸರ್ಕಾರಕ್ಕೆ. ಸುಮ್ಮನೆ ಕೂತಿಲ್ಲ. ಮುಂದಿನ ವರ್ಷಕ್ಕೆ ಪುತ್ತೂರಿನಲ್ಲಿ ಒಳಚರಂಡಿ ವ್ಯವಸ್ಥೆ ಆಗಬೇಕು, ಡ್ರೈನೇಜ್ ಸಿಸ್ಟಮ್ ಆಗಬೇಕು. ಸರ್ವೆ ನಡೀತಾ ಇದೆ. 700-800 ಕೋಟಿಯ ಪ್ರಾಜೆಕ್ಟು ಅದು ಮುಂದಿನ ದಿವಸಗಳಲ್ಲಿ ತರುವಂಥ ಯೋಜನೆಯಲ್ಲಿ ಮಾಡ್ತಾ ಇದ್ದೇವೆ. ಉಪ್ಪಿನಂಗಡಿಗೆ ಇವು ಕೂಡ 20 ಕೋಟಿಯ ಒಳಚರಂಡಿ ವ್ಯವಸ್ಥೆಯ ಪ್ರಪೋಸಲನ್ನು ಕಳಿಸಿಕೊಟ್ಟಿದ್ದೇವೆ. ನಮ್ಮ ಪುತ್ತೂರು ಭಾಗ ಟೂರಿಸಂ ಸೆಂಟರ್ ಆಗಬೇಕು ಅಂತ ಕಲ್ಪನೆ ಇದೆ ನಮ್ಮ ಹತ್ರ. ಉಪ್ಪಿನಂಗಡಿಯಲ್ಲಿ 570 ಕೋಟಿ ರೂಪಾಯಿಯ ಪ್ರಪೋಸಲ್ ಮಾಡಿ ಕಳಿಸಿದ್ದೇವೆ. ಇವತ್ತು ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯಕ್ಕೆ ಎಷ್ಟು ಜನ ಯಾತ್ರಿಗಳು ಹೋಗ್ತಾರೆ, ಅದರಲ್ಲಿ 50% ಜನ ನಮ್ಮ ಉಪ್ಪಿನಂಗಡಿಗೆ ಬರಬೇಕು, ನಮ್ಮ ಪುತ್ತೂರಿಗೆ ಬರಬೇಕು, ಬಿರ್ಮಲಗುಡ್ಡೆಗೆ ಹೋಗಬೇಕು. ಇದು ನಮ್ಮ ಕಲ್ಪನೆ. ಟೂರಿಸಂ ಸೆಂಟರ್ ಆಗಿ ಇದು ಮಾರ್ಪಾಡಬೇಕು ನಮ್ಮ ಕಲ್ಪನೆ ಇದೆ. 570 ಕೋಟಿ ರೂಪಾಯಿಯಲ್ಲಿ ಶಾಸ್ತ್ರಲಿಂಗೇಶ್ವರ ದೇವಸ್ಥಾನದ ಎದುರುಗಡೆ ಬೋಟಿಂಗ್ ಸೆಂಟರ್ ಮಾಡ್ತೇವೆ, ದೊಡ್ಡ ಡ್ಯಾಮ್ ಕಟ್ತೇವೆ,
ಓಂ ನಮ ಶಿವಾಯ ಅಂತ ಹೇಳುವಾಗ 40 ಫೀಟಿಗೆ ನೀರು ಚಿಮ್ಮಣೆ ಮಾಡಿ ಆ ರೀತಿಯ ಕಲ್ಪನೆ ಎಲ್ಲ ಏನೇನು ಯಾತ್ರಾದಿಗಳಿದ್ದಾರೆ ಅವರನ್ನು ಬರುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಎಲ್ಲ ಚರ್ಚ್ ಮಸೀದಿಗಳ ಅಭಿವೃದ್ಧಿಗಾಗಿ ಅನುದಾನಗಳು ಬರ್ತಾ ಇದೆ. ಬಿರ್ಮಲಗುಡ್ಡೆಯನ್ನು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಪರಿಕಲ್ಪನೆ ಇಟ್ಕೊಂಡು 2 ಕೋಟಿ ರೂಪಾಯಿಯಲ್ಲಿ ನೀವು ಮುಂದಿನ 2 ತಿಂಗಳಲ್ಲಿ ನೋಡಿ, ನಿಮ್ಮ ಕಣ್ಣು ಪುತ್ತೂರಿಗೆ ಬಂದರೆ ನೀವು ಬಿರ್ಮಲಗುಡ್ಡೆಗೆ ಹೋಗುವುದಿಲ್ಲ. ಖಂಡಿತ ಅದನ್ನು ನೋಡುವಂಥ ಕೆಲಸಗಳು ಮುಂದಿನ ದಿವಸಗಳಾಗ್ತದೆ. ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಆಗಬೇಕು. ಎದುರುಗಡೆ ಇರುವ ಕಟ್ಟಡಗಳನ್ನು ತೆಗೆದು ಸುಮಾರು 50 ಕೋಟಿ ರೂಪಾಯಿಯಲ್ಲಿ ಅಲ್ಲಿಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಮುಂದಿನ 5 ವರ್ಷಕ್ಕೆ ನೀವೇನು ಆಶೀರ್ವಾದ ಮಾಡಿದ್ರ ಖಂಡಿತ ಅಭಿವೃದ್ಧಿ ಪ್ರಕಾರವಾಗಿ ಪುತ್ತೂರಿನ ಅಭಿವೃದ್ಧಿಗೆ ನಾವು ಪಣ ತೊಟ್ಟು ಪುತ್ತೂರಿನ ಅಭಿವೃದ್ಧಿಯನ್ನು ಖಂಡಿತ ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳುತ್ತಾ, ಪುತ್ತೂರಿಗೆ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು, ರಸ್ತೆಗಳು ಬೇಕಾದಷ್ಟು ಬರ್ತದೆ, ಬೇರೆ ಬೇರೆ ಕೆಲಸಗಳು ಬರ್ತದೆ. ಇವತ್ತು ಅಧಿಕಾರಿ ವರ್ಗ ಕೂಡ ನಮ್ಮ ಜೊತೆಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡುವಂಥದ್ದಾಗಿದೆ. ನಮ್ಮ DC ಅವರು ಹೇಳಿದರು, ಶಾಸಕರೇ ಇಂಥ 5 ಗ್ಯಾರಂಟಿಗಳನ್ನು ಯೋಜನೆಗಳನ್ನು ಜಾರಿ ತರಬೇಕಿದ್ರೆ ಕರ್ನಾಟಕ ಸರ್ಕಾರದಲ್ಲಿ ಮಾತ್ರ ಸಾಧ್ಯ. 1 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನು ಜಾರಿ ತರಬೇಕಿದ್ರೆ ಇದು ಸುಲಭದ ಕೆಲಸ ಅಲ್ಲ. ನಮಗೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಆಗುವುದಿಲ್ಲ. ಇಡೀ ರಾಜ್ಯದಲ್ಲಿ ಇಂಥ 5 ಗ್ಯಾರಂಟಿಗಳನ್ನು ಯೋಜನೆಯನ್ನು ಕನಿಷ್ಠ ಅದು ಗೃಹಲಕ್ಷ್ಮಿ 98% ಜನರಿಗೆ ತಲುಪುವ ರೀತಿಯಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ. ಅಧಿಕಾರಿ ವರ್ಗ ನಮ್ಮ ದಕ್ಷಿಣ ಕನ್ನಡದ ಕೂಡ ಒಳ್ಳೆಯ ಅಧಿಕಾರಿ ವರ್ಗ ಇದ್ದ ನಮಗೆ ಸಹಕಾರವನ್ನು ಕೊಡ್ತಾರೆ. ಎಲ್ಲ ಬಂಧುಗಳ ಪರವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಎಲ್ಲ ಅಧಿಕಾರಿ ವರ್ಗದಲ್ಲಿ ಕೂಡ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪಾಡ್ಲೆ ಚಪ್ಪಾಳೆ. ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ನಮ್ಮ ಆಯೋಜನೆ ಮಾಡಿದಂಥ ಎಲ್ಲ ಸರ್ಕಾರಿ ಸರ್ಕಾರಿ ಅಧಿಕಾರಿಗಳು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇನ್ನೊಂದಷ್ಟು ಹೇಳಲಿಕ್ಕಿತ್ತು, ಯಾಕಂತ ಹೇಳಿದ್ರೆ ಅಧಿಕಾರಿಗಳಿಗೂ ಇನ್ನು ಬೇರೆ ಕಾರ್ಯಕ್ರಮಗಳಿಗೆ ಹೋಗಲಿಕ್ಕಿದೆ. ಒಟ್ಟಿನಲ್ಲಿ ಈ 5 ಗ್ಯಾರಂಟಿಗಳು ಪುತ್ತೂರಿನ ಅಭಿವೃದ್ಧಿಯಲ್ಲಿ ಒಳ್ಳೆಯ ರೀತಿಯ ಕೆಲಸಗಳು ನಡೀತಾ ಇದೆ. ಬಡವರ ಉದ್ಧಾರಕ್ಕಾಗಿ ತಂದಿರುವಂಥ ಈ 5 ಯೋಜನೆಗಳನ್ನು ನೀವು ಯಾರಿಗೂ ಸಿಕ್ಕಿಲ್ಲ ಅಂತಾದರೆ ನಮ್ಮ ಕಚೇರಿಗೂ ಕೂಡ ಬನ್ನಿ, ನೀವು ಅಧಿಕಾರಿ ವರ್ಗದವರು ಕೂಡ ಅದನ್ನು ಮಾಡಿಕೊಡುವಂಥ ಕೆಲಸಗಳನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತಾರೆ ಅನ್ನೋ ಹೇಳುತ್ತಾ, ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಿಮಗೆಲ್ಲ ತಲೆ ಬಗ್ಗಿಸಿ ವಂದಿಸಿ ಈ ಸರ್ಕಾರಕ್ಕೆ ನೀವೆಲ್ಲ ಕೂತು ಬಹುಶಃ ತುಂಬ ಹೊತ್ತಾಯಿತು ಕಾಣ್ತದೆ. ಒಮ್ಮೆ 2 ಸಲ ಜೈಕಾರ ಹಾಕೋಣ. ಒಂಜಿ ಗೃಹಲಕ್ಷ್ಮಿ ಅಲ್ಲ ಬರ್ಪುಣತ್ತ ಎಲ್ಲರೂ ನೋಡಿ. ಒಂದು ವಿಚಾರವನ್ನು ಹೇಳಲಿಕ್ಕೆ ಮರೆತಿದ್ದೆ. ಕೊಯ್ಲ ನಮ್ಮ ಕಬಕದಲ್ಲಿ ಕ್ರಿಕೆಟ್ ಸ್ಟೇಡಿಯಂಗೆ 23.5 ಎಕರೆ ಜಾಗವನ್ನು ಕೊಟ್ಟಿದ್ದೇವೆ. ಕಬಕದಲ್ಲಿ 23.5 ಜಾಗವನ್ನು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಬರ್ತದೆ. ಬರೀ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಾಡಲಿಕ್ಕೆ ಬಿಡಲಿಲ್ಲ. ಈ ಜಿಲ್ಲಾಧಿಕಾರಿ ಅವರ ಹತ್ರ ಗಲಾಟೆ ಮಾಡಿ ಒಂದು ಸ್ಟೇಡಿಯಮ್ಮನ್ನು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಾಡಿದರೆ ಜಿಲ್ಲಾಧಿಕಾರಿಗಳೇ ಒಂದು ಸ್ಟೇಡಿಯಮ್ಮು ನಮ್ಮ ಮಕ್ಕಳಿಗೆ ಆಡಲಿಕ್ಕೆ ಬೇಕು, ಕಂಡೀಷನ್ ಆಗಬೇಕು, ಇಲ್ಲದ್ರೆ ಜಾಗ ಕೊಡಬೇಡಿ ಅಂತ ಹೇಳಿದ್ದೆ. ಅದೇ ರೀತಿ ಜಿಲ್ಲಾಧಿಕಾರಿಗಳವರಿಗೆ ಕಂಡೀಷನ್ ಹಾಕಿ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಕ್ರಿಕೆಟ್ ಸ್ಟೇಡಿಯಂ ಆಗ್ತದೆ ನಮ್ಮ ಕಬಕದಲ್ಲಿ. ಮುಂದಿನ ದಿವಸದಲ್ಲಿ ಒಂದು ಸ್ಟೇಡಿಯಮ್ಮು ನಮ್ಮ ಮಕ್ಕಳಿಗೆ ಕೂಡ ಆಟ ಆಡಲಿಕ್ಕೆ ಅದನ್ನು ಯೋಜನೆಯನ್ನು ನಿರೂಪಣೆ ಮಾಡಿದ್ದಾರೆ. ಸುಮಾರು 25 ಕೋಟಿ ರೂಪಾಯಿ ಕಬಕಕ್ಕೆ ಬಂದು ಬೀಳ್ತದೆ. ಬಂಧುಗಳೇ, ಅಭಿವೃದ್ಧಿ ಕೆಲಸ ಯಾವುದು ಮಾಡ್ಬೋದು, ಅಧಿಕಾರಿಗಳಿಗೆ ಕೂಡ ಸಹಕಾರ ಇರ್ತದೆ. ಆದರೆ ನಮಗೆ ಮಾತ್ರ ತಲೆ ಬೇಕು. ತಲೆ ಇದ್ದರೆ ಯಾವುದನ್ನು ಮಾಡ್ಬೋದು. 5 ವರ್ಷದಲ್ಲಿ ಭ್ರಷ್ಟಾಚಾರ ರಹಿತವಾಗಿ ನೀವು ಏನು ಆಶೀರ್ವಾದ ಮಾಡಿದಾರ, ನೀವೇನಾದರೂ ನನಗೆ ಮತ ಕೊಟ್ಟಿದ್ದೀರಾ, ಒಂದು ಮತ ಕೂಟ ವೇಸ್ಟ್ ಆಗದೆ ಥರ ನಿಮ್ಮ ಋಣವನ್ನು ತೀರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ನಿಮಗೆಲ್ಲ ನೀವು ನಂಬಿರುವಂಥ ದೇವರು ಆರೋಗ್ಯ, ಐಶ್ವರ್ಯ, ಮನಃಶಾಂತಿ ದೇವರು ಕೊಡಲಿ ಅನ್ನೋ ಶುಭ ಹಾರೈಕೆಗಳಿಂದ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಅವರ ಜೈ ಬಾಡ್ಗಣ ಒಂಜಿ ಮೂಜಿ ಸರ್ತಿ ಜಯ ಬಾಡ್ಗ ಅಪಗ ಒಂತೆ ಕೆಲ ಕರ್ಕೋಣ ಇಲ್ಲಿ ಆಯ್ತು. ಒಂದು ನಿಮಿಷ ನೋಡಿ. ಒಬ್ಬ ಬಡವರು ಬಂದರು, ಅವ್ರು ಹೇಳ್ತಾರೆ ನನ್ನಲ್ಲಿರುವ 20 ಸೆಂಟ್ಸ್ ಜಾಗವನ್ನು ನಾನು ಸರ್ಕಾರಕ್ಕೆ ಕೊಡ್ತೀನಿ, ಏನಾದರೂ ಅಭಿವೃದ್ಧಿ ಮಾಡಿದರೆ ನೀವು ಮಾಡಿ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಲಿಕ್ಕೆ ಅವರು ವೇದಿಕೆಗೆ ಬಂದಿದ್ದಾರೆ. ಅವ್ರ ಹತ್ರ ಇರುವುದೇ 30 ಸೆಂಟ್ಸ್, ನನ್ನ ಊರಿನವರು. ಅವ್ರ ಹತ್ರ ಇರುವುದೇ 30, ಅದರಲ್ಲಿ 20 ಸರ್ಕಾರಕ್ಕೆ ಕೊಡ್ತೀನಿ, ನೀವು ಅಭಿವೃದ್ಧಿ ಮಾಡಿ ಅಂತ ಹೇಳ್ತಾರೆ. ಎಲ್ಲರೂ ಒಮ್ಮೆ ಜೈಕಾರ ಹಾಕುವ.
ಬೋಲೋ ಭಾರತ್ ಮಾತಾ ಕಿ. ಎರಡು ಕೈ ಎತ್ತಿ ನೋಡುವ, ನಮ್ಮ ದೇಶ ಅಲ್ವಾ, ನಾವು ದೇಶ ಪ್ರೇಮಿಗಳಲ್ವಾ? ಜೈಕಾರ ಹಾಕುವ ಕೈ ಎತ್ತಿ ಜೈಕಾರ ಹಾಕಬೇಕು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಕರ್ನಾಟಕ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ, ಮುಖ್ಯಮಂತ್ರಿಗೆ, 5 ಗ್ಯಾರಂಟಿಗೆ ಬೋಲೋ ಭಾರತ್ ಮಾತಾ ಕಿ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಎಲ್ಲ ಪ್ರೇಕ್ಷಕ ಬಂಧುಗಳ ಗಮನಕ್ಕೆ ಇನ್ನು 10 ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗತ್ತೆ. ತಾಳ್ಮೆಯಿಂದ ಸಹಕಾರವನ್ನ ಕೊಡಿ. ದಯವಿಟ್ಟು ಯಾರು ಎದ್ದೇಳಬೇಡಿ ಅನ್ನುವ ಮನವಿಯ ಮೇರೆಗೆ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ಶ್ರೀಮತಿ ಮಮತಾ ಗಟ್ಟಿ ಅವರು ಕೇವಲ 3 ನಿಮಿಷ ಮಾತ್ರ ಮಾತಾಡ್ತೇನೆ ಅನ್ನುವ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ದಯವಿಟ್ಟು ಯಾರು ಎದ್ದೇಳಬೇಡಿ. ಇದೀಗ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ಶ್ರೀಮತಿ ಮಮತಾ ಗಟ್ಟಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಪುತ್ತೂರು ತಾಲೂಕು ವತಿಯಿಂದ ಹಮ್ಮಿಕೊಂಡಂಥ ಗ್ಯಾರಂಟಿ ಯೋಜನೆಗಳ ಸಮಾವೇಶ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಈಗಾಗಲೇ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂಥ ಈ ಕ್ಷೇತ್ರದ ಜನನಾಯಕರೂ ಆಗಿರ್ತಕ್ಕಂಥ ನಿಮ್ಮೆಲ್ಲರ ಮುತ್ತುವಾಗಿ ಕೆಲಸ ಮಾಡಿರುವ ಪ್ರತಿ ಮನೆಯ ಜನರ ಮನದಾಳದಲ್ಲಿ ಅಡಗಿ ಹೋಗಿರುವ ಜನರಿಗೆ ಜನನಾಯಕರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ರೈಗಳೇ, ನಮ್ಮ ಈಗಾಗಲೇ ಮಾತನಾಡಿದಂಥ MLCಗಳಾಗಿರ್ತಕ್ಕಂಥ ಹರೀಶ್ ಕುಮಾರ್ ರೈಗಳೇ, ಜಿಲ್ಲಾಧಿಕಾರಿಗಳೇ, ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಫಲಾನುಭವಿಗಳೇ, 2 ನಿಮಿಷ. ನಾಳೆ ವಿಶ್ವ ಮಹಿಳಾ ದಿನಾಚರಣೆ ಇದೆ. ಇವತ್ತು ನಾವು ಒಂದನ್ನು ಹೇಳಬೇಕಾಗ್ತದೆ. ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಅವರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಪರವಾಗಿ ಎಲ್ಲ ಪುತ್ತೂರು ಕ್ಷೇತ್ರದ ಮಹಿಳಾ ಪರವಾಗಿ ಶುಭಾಶಯಗಳನ್ನು ಕೋರಿಕೊಂಡು 5 ಗ್ಯಾರಂಟಿಗಳನ್ನು ಜನಮಾನಸಕ್ಕೆ ಕೊಟ್ಟು ಜನರ ಪರವಾಗಿ, ಬಡವರ ಪರವಾಗಿ, ಯಾವುದೇ ಜಾತಿ ಧರ್ಮಕ್ಕೆ ಮೀಸಲಿಡಿಸದೆ ಪ್ರತಿಯೊಬ್ಬರು ಕೂಡ ಆಶಾಕಿರಣವಾಗಿ ಇವತ್ತು ಮೂಡಿ ಬಂದಂಥ ನಮ್ಮ ಯೋಜನೆಗಳನ್ನು ಕೊಟ್ಟಂಥ ನಮ್ಮ ಮುಖ್ಯಮಂತ್ರಿಗಳಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಪರವಾಗಿ ಶುಭಾಶಯಗಳನ್ನು ಕೋರಿಕೊಂಡು ಮುಂದೆಯೂ ಕೂಡ ಈ ಜನಪರ ಸರ್ಕಾರವನ್ನು ಕೊಟ್ಟಂಥ ನಾವೆಲ್ಲರೂ ಒಂದು ತಿಳ್ಕೊಳ್ಬೇಕಾಗಿದೆ. ಇಷ್ಟು ಒಳ್ಳೆಯ ಯೋಜನೆಯನ್ನು ಕೊಟ್ಟಂಥ ಸರ್ಕಾರ ಇವತ್ತು ದೇಶದಲ್ಲಿ ಎಲ್ಲೂ ಇಲ್ಲ. ಇದು ನಮ್ಮ ಗರೀಬಿ ಹಟಾವೋ ಸರ್ಕಾರ ಇದ್ದರೆ ಅದು ಕರ್ನಾಟಕ ಸರ್ಕಾರ. ಒಂದು ಕಡೆ ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ, ಇವತ್ತು ನಮ್ಮ ಜನರ ಆರೋಗ್ಯವನ್ನು ನೋಡ್ಕೊಳ್ತಿದ್ರೆ ಆ ರಾಜ್ಯದ ಜನತೆಯನ್ನು ನೋಡಬೇಕು ಅಂತ ಹೇಳಿದ್ರು ತತ್ವಜ್ಞಾನಿಗಳು ಹೇಳ್ತಾರೆ. ಅದೇ ಪ್ರಕಾರ ಇವತ್ತು ಕರ್ನಾಟಕದ ಜನರ ಮಹಿಳೆಯರ ಆರೋಗ್ಯವನ್ನು ನೋಡಿಕೊಳ್ಬೇಕಿದ್ರೆ ಇವತ್ತು ಎಲ್ಲ ಕೊಟ್ಟಂಥ ಕಾರ್ಯಕ್ರಮಗಳೇ ಸಾಕ್ಷಿ ಎಂಬಂತೆ ಮುಂದೆಯೂ ಕೂಡ ನಮ್ಮ ಜನಪರ ಸರ್ಕಾರ ಮೂಡಿ ಬಂದಿದೆ. ಜನರು ವಿಶ್ವಾಸದಿಂದಿರಿ, ಎಲ್ಲ ಫಲಾನುಭವಿಗಳು ಯೋಜನೆಗಳನ್ನು ಇದನ್ನು ಪಡೆಯಿರಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ನನ್ನೆರಡು ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಭಾರತ್, ಜೈ ಹಿಂದ್. ಕೃತಜ್ಞತೆಗಳು. ಎಲ್ಲರ ಗಮನಕ್ಕೆ ರಾಷ್ಟ್ರಗೀತೆ ಆದ ನಂತರ ತೆರಳಬೇಕು. ಇದೀಗ ಧನ್ಯವಾದ ಸಮರ್ಪಣೆ ಆದ ನಂತರ ಎಲ್ಲರೂ ಕೂಡ ಇದ್ದ ಜಾಗದಲ್ಲಿ ಎದ್ದು ನಿಂತು ರಾಷ್ಟ್ರಗೀತೆಗೆ ಜೊತೆಯಾಗಿ ನಂತರ ನೀವು ಊಟಕ್ಕೆ ತೆರಳಬೇಕು ಅನ್ನುವ ಆಶಯದೊಂದಿಗೆ ಧನ್ಯವಾದ ಸಮರ್ಪಣೆ ಶ್ರೀಯುತ ಮಧು ಎಸ್ ಮನೋಹರ್, ಮಾನ್ಯ ಪೌರಾಯುಕ್ತರು, ನಗರಸಭೆ ಪುತ್ತೂರು ಇವರಿಂದ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಪುತ್ತೂರು ತಾಲೂಕು ಆಡಳಿತ ವತಿಯಿಂದ ಕರ್ನಾಟಕ ಘನ ಸರ್ಕಾರದ 5 ಗ್ಯಾರಂಟಿಗಳ ಯೋಜನೆಗಳ ಫಲಾನುಭವಿಗಳ ಸಮಾವೇಶದ ಕಾರ್ಯಕ್ರಮದ ಈ ಧನ್ಯವಾದದಲ್ಲಿ ಅಧ್ಯಕ್ಷತೆ ಹಾಗೂ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ನಡೆಸಿದಂತಹ ಪುತ್ತೂರು ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಕೆ ಹರೀಶ್ ಕುಮಾರ್ ಮಾನ್ಯ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್, ಅವ್ರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೆ ಶ್ರೀಮತಿ ಮಮತಾ ಗಟ್ಟಿ ಅಧ್ಯಕ್ಷರು, ಗೇರು ಅಭಿವೃದ್ಧಿ ನಿಗಮ, ಅವ್ರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಅಧಿಕಾರಿ ವರ್ಗದವರು, ಅಧಿಕಾರಿ ಸಿಬ್ಬಂದಿ ವರ್ಗದವರು, ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಗ್ರಾಮದ ಫಲಾನುಭವಿಗಳು ಎಲ್ಲರನ್ನೂ ಕೂಡ ಒಂದೇ ಮಾತಿನಲ್ಲಿ ಪತ್ರಿಕಾ ಮಾಧ್ಯಮದ
ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರಿಗೂ ಕೂಡ ಎಲ್ಲ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಧನ್ಯವಾದವನ್ನು ಮುಗಿಸ್ತಾ ಇದ್ದೇನೆ. ಸರ್ವರ ಗಮನಕ್ಕೆ ರಾಷ್ಟ್ರಗೀತೆ ಆಗತ್ತೆ. ನಾವು ಅಟೆನ್ಷನ್ ಕೊಟ್ಟಾಗ ದಯವಿಟ್ಟು ಮತ್ತೊಮ್ಮೆ ಎಚ್ಚರಿಸ್ತೇನೆ, ಲೋಪ ಆಗದ ಹಾಗೆ. ದಯವಿಟ್ಟು ನೀವು ನಮಗೆ ಸಹಕಾರವನ್ನ ಕೊಡಬೇಕು ಅನ್ನುವ ಆಶಯದೊಂದಿಗೆ ಕಡೆಯ 52 ಸೆಕೆಂಡುಗಳ ಸಹಕಾರವನ್ನ ನಿಮ್ಮ ಯಾಚಿಸ್ತಾ, ಎಲ್ಲಿಯವರೆಗೆ ರಾಷ್ಟ್ರಗೀತೆ ಕೇಳುತ್ತೆ ಆ ಕಡೆ ಇರುವ ರಸ್ತೆಯಲ್ಲಿ ನಿಂತಿರುವವರು ಕೂಡ ಒಂದು ಕ್ಷಣ ನಿಶಬ್ದವಾಗಿ ನಿಂತ್ಕೊಡ್ಬೇಕು ಅನ್ನುವ ಆಶಯದೊಂದಿಗೆ ಆಲ್ ಆಫ್ ಯು ಅಟೆನ್ಷನ್, ನ್ಯಾಷನಲ್ ಆಂಥಮ್. ಕೃತಜ್ಞತೆಗಳು. ಇಲ್ಲಿಗೆ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶದ ಸಭಾ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಎಲ್ರಿಗೂ ಕೂಡ ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ನುಗ್ಗಲಿಗೆ ಅವಕಾಶವನ್ನ ಮಾಡಿಕೊಡದೆ ಶಾಂತ ಚಿತ್ತರಾಗಿ ನಮ್ಮ ಶಾಸಕರ ಭವನದ ಕಚೇರಿಯ ಮುಂಭಾಗದಲ್ಲಿ ಊಟದ ವ್ಯವಸ್ಥೆ ಇದೆ. 12 ಕೌಂಟರ್ಗಳನ್ನ ಹಾಕಿ ಎಲ್ಲರಿಗೂ ಕೂಡ ಸುರಳಿತವಾಗಿ ಈ ಒಂದು ಊಟದ ವ್ಯವಸ್ಥೆ ನಡೆಯುವ ಹಾಗೆ ನಮ್ಮ ತಾಲೂಕು ಆಡಳಿತ ವ್ಯವಸ್ಥೆಯನ್ನ ಮಾಡಿದೆ. ದಯವಿಟ್ಟು ಎಲ್ಲರೂ ಕೂಡ ಶಾಂತ ಚಿತ್ತರಾಗಿ, ಎಟ್ ಎ ಟೈಮ್ ಸುಮಾರು 10,000ಕ್ಕಿಂತ ಮಿಕ್ಕಿದ ಜನಸಂಖ್ಯೆ ಇದ್ದೀರಿ. ಎಟ್ ಎ ಟೈಮ್ ಹೋದ್ರೆ ಖಂಡಿತ ರಶ್ ಆಗುತ್ತೆ. ಆದಷ್ಟು ಶಾಂತ ಚಿತ್ತರಾಗಿ ನೀವು ನಮ್ಮ ಜೊತೆ ಸಹಕಾರವನ್ನ ಕೊಡ್ತೀರಿ ಅನ್ನುವ ಆಶಯದೊಂದಿಗೆ ಇದೀಗ ಊಟದ ಕೌಂಟರ್ಗಳು ನಮ್ಮ ನಗರಸಭೆಯ ಮೇಲ್ಭಾಗದಿಂದ ಹೋಗಿ ಮಿನಿ ವಿಧಾನಸೌಧದ ಮೂಲಕ ಬಲಬದಿಗೆ ತಿರುಗಿದ್ರೆ ನಮ್ಮ ಶಾಸಕರ ಕಚೇರಿಯ ಪಕ್ಕದಲ್ಲಿ 12 ಕೌಂಟರ್ ಮುಖೇನ ಊಟದ ವ್ಯವಸ್ಥೆ ಈಗಾಗಲೇ ಪ್ರಗತಿಯಲ್ಲಿದೆ. ದಯವಿಟ್ಟು ಎಲ್ಲರೂ ಊಟವನ್ನ ಸ್ವೀಕರಿಸಿ ಆ ಬಳಿಕ ತೆರಳಬೇಕು ಅನ್ನುವ ವಿನಂತಿ. ಒಂದು ಮೊಬೈಲ್ ಅನ್ನ ಕಳ್ಕೊಂಡಿದ್ದಾರೆ. ಯಾರದಾದ್ರೂ ಕೈಗೆ ಮೊಬೈಲ್ ಸಿಕ್ಕಿದ್ರೆ ನಮ್ಮ ಮೈಕ್ ಪಾಯಿಂಟ್ ಹತ್ರ ತಂದ್ಕೊಡಿ ಅನ್ನುವ ವಿನಂತಿಯ ಮೇರೆಗೆ ಇವತ್ತು ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶಕ್ಕೆ ಬಂದಿರುವ ವಾಹನದ ಎಲ್ಲ ಫಲಾನುಭವಿಗಳ ಗಮನಕ್ಕೆ ಇವತ್ತು ಮಹಾಲಿಂಗೇಶ್ವರ ದೇವಸ್ಥಾನದ ಆವರಣ ಮತ್ತು ತೆಂಕಿಲ ಕ್ರೀಡಾಂಗಣ 2 ಭಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ವಿಎಗಳನ್ನ ಸಂಪರ್ಕ ಮಾಡಿ ನಿಮ್ಮ ವಾಹನ ಯಾವ ಕಡೆ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ನಂತರ ನೀವು ತೆರಳಬೇಕು. 2 ಕಡೆ ವಾಹನದ ವ್ಯವಸ್ಥೆ ಪಾರ್ಕಿಂಗ್ ಇದೆ. ಒಂದು ಮಹಾಲಿಂಗೇಶ್ವರ ದೇವಸ್ಥಾನದ ಆವರಣ ಮತ್ತೊಂದು ತೆಂಕಿಲ ಕ್ರೀಡಾಂಗಣ. ಎಲ್ಲರ ಗಮನಕ್ಕೆ ಮೊದಲು ಊಟ ಮಾಡಿದವನು ಕಡೆಯ ಊಟ ಮಾಡಿದವನು ಬಸ್ ಹೊರಡುವುದು ಒಟ್ಟಿಗೆ. ಅದರಿಂದ ಯಾರೂ ಕೂಡ ಗಡಿಬಿಡಿ ಮಾಡಬೇಡಿ, ನಿಧಾನವಾಗಿ ಶಾಂತ ಚಿತ್ತರಾಗಿ ಊಟವನ್ನ ಸ್ವೀಕರಿಸಬೇಕು ಅನ್ನುವ ವಿನಂತಿ. ಹೋಗುವಾಗ ನಮ್ಮ ನಗರಸಭೆಯ ಮುಂಭಾಗದ ದ್ವಾರದ ಮೂಲಕವೇ ನೀವು ರಸ್ತೆ ಮಾರ್ಗವಾಗಿ ಮಿನಿ ವಿಧಾನಸೌಧದ ಮುಖೇನ ನೇರವಾಗಿ ಶಾಸಕರ ಕಚೇರಿಯ ಪಕ್ಕಕ್ಕೆ ತೆರಳಬೇಕು. ಅಲ್ಲಿ 12 ರಿಂದ 16 ಕೌಂಟರ್ ಮೂಲಕ ಊಟವನ್ನ ವಿತರಿಸುವಂತ ಕಾರ್ಯ ಪ್ರಗತಿಯಲ್ಲಿದೆ. ದಯವಿಟ್ಟು ಯಾವುದೇ ನುಗ್ಗಲಿಗೆ ಅವಕಾಶವನ್ನ ಮಾಡಿಕೊಡದೆ ಶಾಂತ ಚಿತ್ತರಾಗಿ 1 ಗಂಟೆ 30 ನಿಮಿಷದ ಒಳಗೆ ಊಟವನ್ನ ವಿತರಿಸುವ ಕಾರ್ಯವನ್ನ ಮಾಡಿದ್ದೇವೆ. ನೀವೆಲ್ಲ ನಮ್ಮ ಜೊತೆ ಸಹಕಾರವನ್ನ ಈ ತನಕ ಕೊಟ್ಟಿದ್ದೀರಿ, ಕಡೆ ತನಕ ಕೊಡ್ತೀರಿ ಅನ್ನುವ ಆಶಯದೊಂದಿಗೆ ದಯವಿಟ್ಟು ನಮ್ಮ ಕಿಲ್ಲೆ ಮೈದಾನದ
ಪ್ರವೇಶ ದ್ವಾರದ ಮೂಲಕವೇ ನೀವು ಎಡಭಾಗಕ್ಕೆ ತೆರಳಿ ಶಾಸಕರ ಕಚೇರಿಯ ಮುಂಭಾಗದಲ್ಲಿ ಊಟವನ್ನ ಸ್ವೀಕರಿಸಿ ಆ ಬಳಿಕ ತೆರಳಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಒಂದು ಮೊಬೈಲ್ ಕಳ್ಕೊಂಡವರು ಈಗ ಮಾಹಿತಿಯನ್ನ ಕೊಟ್ಟಿದ್ದು. ಈಗ ನಮ್ಮ ಶೈಲಾ ಪೈ ಮಾನ್ಯ ನಗರಸಭಾ ಸದಸ್ಯರು ಇದೀಗ ತಂದು ನಮ್ಮ ಕೈಗೆ ಕೊಟ್ಟಿದ್ದಾರೆ. ದಯವಿಟ್ಟು ಮೈಕ್ ಪಾಯಿಂಟ್ ಹತ್ರ ಬನ್ನಿ, ಅದನ್ನ ಸ್ವೀಕರಿಸಿ ಅನ್ನುವ ಕೋರಿಕೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಫಲಾನುಭವಿಗಳಿಗೂ ಕೂಡ ಊಟದ ವ್ಯವಸ್ಥೆ ಇದೆ. ನಗರಸಭೆಯ ಮುಂಭಾಗದ ಕಿಲ್ಲೆ ಮೈದಾನದ ಪ್ರವೇಶ ದ್ವಾರದ ಮೂಲಕ ಮೇಲ್ಭಾಗಕ್ಕೆ ತೆರಳಬೇಕು. ರಸ್ತೆ ಮಾರ್ಗವಾಗಿ ಶಾಸಕರ ಕಚೇರಿಯ ಮುಂಭಾಗದಲ್ಲಿ ಈಗಾಗಲೇ 12ರಿಂದ 16 ಕೌಂಟರ್ ಮೂಲಕ ಪುತ್ತೂರು ತಾಲೂಕು ಆಡಳಿತದ ಸಿಬ್ಬಂದಿ ಬಳಗ, ರೈ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟಿನ ಸದಸ್ಯರ ವತಿಯಿಂದ ಇವತ್ತು ಊಟದ ವಿತರಣೆಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಸೊ ಅತ್ಯಂತ ವ್ಯವಸ್ಥಿತವಾಗಿ ಈ ಒಂದು ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ನೂಕು ನುಗ್ಗಲು ಮಾಡದೆ ನಿಧಾನವಾಗಿ ನೀವು ಆ ಕಡೆ ತೆರಳಬೇಕು. ಈಗಾಗಲೇ ವೇದಿಕೆ ಮುಂಭಾಗದಲ್ಲಿ ಕುಳಿತುಕೊಂಡು ಸ್ವಲ್ಪ ರಶ್ ಕಡಿಮೆ ಆದ ನಂತರ ನೀವು ತೆರಳಿದ್ರೆ ಆರಾಮಾಗತ್ತೆ. ಸೊ ದಯವಿಟ್ಟು ನಿಮ್ಮ ಸಹಕಾರವನ್ನ ಮತ್ತೊಮ್ಮೆ ಯಾಚಿಸ್ತೇವೆ. ಗ್ರಾಮ ಪಂಚಾಯತ್ಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ನೀವು ಯಾವ ವಾಹನದಲ್ಲಿ ಬಂದಿದ್ದೀರಿ, ಆ ವಾಹನದ ಚಾಲಕರು